ಆತ್ಮೀಯ ನಾಗರಿಕ ಬಂಧುಗಳೇ, ಕರ್ನಾಟಕ ವಿಧಾನಸಭೆಯ 2023ನೇ ಮೇ 10ನೇ ತಾರೀಕಿಗೆ ನಡೆಯುವಂತಹ ಈ ಒಂದು ಚುನಾವಣೆಯ ನಮ್ಮ ಅಭ್ಯರ್ಥಿಗಳು ಕರ್ನಾಟಕದ ಮಾಜಿ ಸಚಿವರು, ಹಾಲಿ ವಿರೋಧ ಪಕ್ಷದ ಉಪನಾಯಕರು, ನಮ್ಮೆಲ್ಲರ ಜನನಾಯಕರಾದಂತಹ ಶ್ರೀ ಯುಟಿ ಖಾದರ್ ಅವರ ಚುನಾವಣಾ ಪ್ರಚಾರ ಸಭೆ ಇವತ್ತು ಬೋಳಿಯಾರ್ ಗ್ರಾಮದಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಅನೇಕ ಮಂದಿ ಪಕ್ಷದ ಬೇರೆ ಬೇರೆ ಮುಖಂಡರು ಬಂದು ನಮ್ಮನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ನಾವು ಈ ಒಂದು ಸಭೆಯನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ನಮ್ಮೊಂದಿಗೆ ಬೋಳಿಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಜಸಿಂತಾ ಪಿಂಟೋರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬೋಳಿಯಾರ್ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬೋಳಿಯಾರ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶಕೂರ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂತಹ ರಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನಾಕನ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಉತ್ತಮ ವಾಗ್ಮಿಗಳು, ನಮ್ಮ ಪಕ್ಷದ ಮುಖಂಡರು ಆದಂತಹ ಅಶ್ರಫ್ ಕೇಚಿರೋಡ್ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಿರುವಂತಹ ಇರಾ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ರಜಾಕ್ ಕುಕ್ಕಾಜಿ ಅವರು ನಮ್ಮೊಂದಿಗಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡದೆ ಜನರ ಭಾವನೆಗಳ ಮೇಲೆ ಚೆಲ್ಲಾಟವಾಡಿ ಇವತ್ತು ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರ ಇವತ್ತು ಜನರ ಬದುಕಿನ ಮೇಲೆ ಒಂದು ಆಟವನ್ನು ಆಡ್ತಾ ಇದ್ದು, ಜನ ಇವರ ಭ್ರಷ್ಟ ಆಡಳಿತದಿಂದ ರೋಸಿ ಹೋದಂತಹ ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಜನ ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಬಹಳ ಉತ್ಸುಕರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಯುಟಿ ಖಾದರ್ ಅವರು, ಬಹುಶಃ ಯುಟಿ ಖಾದರ್ ಅವರ ಬಗ್ಗೆ ನಾನು ನಿಮ್ಮ ಮುಂದೆ ಯಾವುದೇ ಒಂದು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅವರು ಯಾವ ರೀತಿಯ ಒಬ್ಬ ಅಭ್ಯರ್ಥಿ ಎಂಬುದು ನಿಮಗೆ ಗೊತ್ತಿದೆ. ಬಹುಶಃ ಅವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ಕಾನೂನುಬದ್ಧವಾಗಿ ನಮ್ಮ ಸಂವಿಧಾನಾತ್ಮಕವಾಗಿ ಪ್ರತಿಜ್ಞೆಯನ್ನ ಸ್ವೀಕರಿಸಿದಂತಹ ಯುಟಿ ಖಾದರ್ ಅವರು ಇವತ್ತು ತಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದಂತಹ ಒಬ್ಬ ನಾಯಕ, ಅಭಿವೃದ್ಧಿಯಲ್ಲಿ ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಬ್ಬ ನಾಯಕ, ಯಾವುದೇ ತಾರತಮ್ಯ ಮಾಡದೆ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಸಮಾನವಾದ ಒಂದು ಅವಕಾಶವನ್ನ ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನ ಮಾಡಿದಂತಹ ಧೀರ ಮತ್ತು ಉತ್ತಮ ನಾಯಕರಾಗಿದ್ದಾರಂತ ಯುಟಿ ಖಾದರ್ ಅವರ ಬಗ್ಗೆ ನಾವು ಬಹಳಷ್ಟು ಹೆಮ್ಮೆಯಿಂದ ಅವರಿಗೆ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ನಮಗೆ ಯಾವುದೇ ರೀತಿಯ ಮುಜುಗರ ಇಲ್ಲ. ಬಹುಶಃ ಬಿಜೆಪಿ ಸರ್ಕಾರ ಇವತ್ತು ಜನರ ಭಾವನೆಗಳ ಮೇಲೆ ಆಟವಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳಿದರು, ಬಿಜೆಪಿ ಸರ್ಕಾರ ಅದು ಕದ್ದು ಬಂದಂತಹ ಸರ್ಕಾರ, ಭ್ರಷ್ಟಾಚಾರದ ಹಣದಿಂದ ಶಾಸಕರನ್ನ ಖರೀದಿ ಮಾಡಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ವಿಫಲವಾಗಿದೆ. ಬಹುಶಃ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿಕೊಂಡು ದೇಶದಲ್ಲಿ ಮೋದಿ ಅವರು ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಬರೀ ಭಾಷಣವನ್ನು ಮಾಡುವುದು ಹೊರತು ಜನರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷ ಈ ಹಿಂದೆ ನಿಮಗೆ ಗೊತ್ತಿದೆ, ಅಧಿಕಾರಕ್ಕೆ ಬಂದಾಗ ಪ್ರತಿಯೊಂದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ ಈ ದೇಶಕ್ಕೆ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ದೇಶಕ್ಕೆ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿದರು. ಆ ನಂತರ ಬಂದಂತ ಎಲ್ಲ ಪ್ರಧಾನಮಂತ್ರಿಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಬಹುದು, ನರಸಿಂಹರಾವ್ ಇರಬಹುದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರಬಹುದು, ನಮ್ಮ ಮನಮೋಹನ್ ಸಿಂಗ್ ಇರಬಹುದು, ಭಾರತ ಮಾತ್ರವಾದಂತಹ ಕೊಡುಗೆಯನ್ನ ಈ ದೇಶಕ್ಕೆ ಕೊಟ್ಟು ಈ ದೇಶದ ಅಭಿವೃದ್ಧಿಗೆ ಕಾರಣರಾದರು. ಆದರೆ ಬಿಜೆಪಿಯವರು ಯಾವುದೇ ಒಂದು ಕೊಡುಗೆ ಕೂಡ ಈ ದೇಶಕ್ಕೆ ಕೊಡಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ, ಇಲ್ಲಿ ನಮ್ಮ ನವಮಂಗಳೂರು ಬಂದರ್ ಆಗಿದೆ, ನಮ್ಮ MRPL ಆಗಿದೆ, ನಮ್ಮ MCF ಕಾರ್ಖಾನೆಗಳಿರ್ಬೋದು. ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಎಂಬುದನ್ನು ನಾವು ಮರಿಬಾರದು. ಚುನಾವಣೆ ಬಂದಾಗ ಬರೀ ಅಪಪ್ರಚಾರಗಳನ್ನು ಮಾಡಿಕೊಂಡು ಸುಳ್ಳುಗಳನ್ನು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ ನಂತರ ಜನರ ಕಷ್ಟ ಸುಖಗಳನ್ನು ಮರೆತು ತಮ್ಮ ಸ್ವಂತ ಕಷ್ಟ ಸುಖ ತಮ್ಮ ಸ್ವಂತ
ಅಭಿವೃದ್ಧಿಗೆ ದುಡಿಯುವಂತ ನಾಯಕರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಖಾದರ್ರ ಬಗ್ಗೆ ಅಪಪ್ರಚಾರ ಮಾಡುವಂತ ಒಂದು ತಂಡ ಇಲ್ಲಿ ಬರುತ್ತದೆ. ಚುನಾವಣೆ ಬಂದಾಗ ಅವರಿಗೆ ಸ್ವಚ್ಛವಾಗಿ ಗೊತ್ತಿದೆ, ನಾವು ಯಾವುದೇ ರೀತಿಯಲ್ಲಿ ಕೂಡ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಸೋಲ್ತೇವೆ ಎಂಬುದು ಗೊತ್ತಿದ್ದರೂ ಕೂಡ ಅವರು ಚುನಾವಣೆಗೆ ನಿಲ್ತಾರೆ. ಅವರು ಯಾತಕ್ಕೆ ಚುನಾವಣೆಗೆ ನಿಲ್ತಾರೆ ಅಂತ ಹೇಳಿದರೆ, ಜಾತ್ಯತೀತ ಪಕ್ಷಗಳನ್ನು ಸೋಲಿಸಿಕೊಂಡು ಪರೋಕ್ಷವಾಗಿ ಬಿಜೆಪಿಗೆ ಬೆಂಬಲ ಕೊಡುವುದಕ್ಕೋಸ್ಕರ ಕೂಡ ಕೆಲವೊಂದು ಪಕ್ಷಗಳು ಇಲ್ಲಿ ಚುನಾವಣೆಗೆ ನಿಂತು ಜನರನ್ನ, ಮುಖ್ಯವಾಗಿ ಯುವಕರನ್ನ, ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸುವಂತ ಕೆಲಸ ಕೂಡ ಮಾಡ್ತಾರೆ. ಈ ಬಗ್ಗೆ ಜನರೆಲ್ಲ ಬಹಳ ಜಾಗೃತಿಕರಾಗಿದ್ದಾರೆ. ಇವರ ಯಾವುದೇ ಮಾತುಗಳಿಗೆ ಜನ ಮರುಳಾಗುವುದಿಲ್ಲ. ಜನರು ಸ್ವಚ್ಛವಾದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಾರಿ ಭ್ರಷ್ಟ ಬಿಜೆಪಿಯನ್ನು ಕಿತ್ತೊಗೆದು ಕಾಂಗ್ರೆಸ್ ಅನ್ನು ಮತ್ತೆ ಅಧಿಕಾರಕ್ಕೆ ತಂದೆ ತರ್ತೇವೆ ಎನ್ನುವಂತಹ ಒಂದು ದೃಢ ನಿರ್ಧಾರವನ್ನ ಜನ ಇವತ್ತು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಚ್ಛವಾದ ಬಹುಮತ ಬರುತ್ತದೆ ಎಂಬ ಸಮೀಕ್ಷೆಗಳನ್ನು ಹೇಳ್ತಾ ಇದೆ. ಈ ಮಧ್ಯೆ ಈಗ ಕೆಲವು ಸುಳ್ಳು ಸಮೀಕ್ಷೆಗಳನ್ನು ಮಾಡಿಕೊಂಡು ಜನರ ಮುಂದೆ ಜನರನ್ನ ಗೊಂದಲದಲ್ಲಿ ಗೊಳಿಸುವಂತ ಸಮೀಕ್ಷೆಗಳು ಕೂಡ ಬರ್ತಾ ಇದೆ. ಬಹುಶಃ ತಾವು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಕಿಲ್ಲ. ಎಲ್ಲ ಸಮೀಕ್ಷೆಗಳು ಕೂಡ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂಬ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದು ಎಲ್ಲರಿಗೂ ಗೊತ್ತಿದೆ. ಈಗ ಬಿಜೆಪಿ ಅವರಿಗೆ ಕೂಡ ಸ್ಪಷ್ಟವಾಗಿ ಗೊತ್ತಿದೆ, ಅವರು ಸೋಲ್ತು ಈ ಚುನಾವಣೆಯಲ್ಲಿ ಸೋಲ್ತಾರೆ ಎಂಬುದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೂ ಕೂಡ ಜನರನ್ನು ಗೊಂದಲಗೊಳಿಸಬೇಕು ಎಂಬ ಒಂದೇ ಉದ್ದೇಶದಿಂದ ಅವರು ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾರೆ. ಜನರ ಭಾವನೆಗಳನ್ನು ಕೆರಳಿಸಿ ಅದರ ಮೇಲೆ ಅಧಿಕಾರಕ್ಕೆ ಬರ್ತೇವೆ ಎನ್ನುವಂತ ಒಂದು ಭ್ರಮೆಯಲ್ಲಿ ಅವರು ಇದ್ದಾರೆ. ಬಹುಶಃ ಖಂಡಿತವಾಗಿ ಜನ ಇದಕ್ಕೆ ಅವಕಾಶ ನೀಡುವುದಿಲ್ಲ. ಜನ ಬಹಳ ಪ್ರಜ್ಞಾವಂತರಿದ್ದಾರೆ. ಈ ಬಾರಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದೆ ತರುತ್ತಾರೆ. ಬಹುಶಃ ಕಾಂಗ್ರೆಸ್ ನಿಮಗೆ 3 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದು ಒಂದನೇ ಗ್ಯಾರಂಟಿ ಒಂದು ಗೃಹಲಕ್ಷ್ಮಿ ಯೋಜನೆ, ಇನ್ನೊಂದು ಗೃಹ ಜ್ಯೋತಿ ಯೋಜನೆ, ಮತ್ತೊಂದು ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನ ಕೊಡುವಂತ ಒಂದು ಯೋಜನೆ. ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ನಾಗರಿಕ ಬಂಧುಗಳಿಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡುವಂತ ಘೋಷಣೆ. ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಕುಟುಂಬದ ಯಜಮಾನಿಗೆ 2,000 ರೂಪಾಯಿಯನ್ನ ಕೊಡುವಂತ ಒಂದು ಯೋಜನೆ. 3ನೇ ಯೋಜನೆ, ಪ್ರತಿಯೊಬ್ಬ ನಾಗರಿಕರ ಕುಟುಂಬ BPL ಕಾರ್ಡ್ ಕುಟುಂಬಗಳಿಗೆ ಪ್ರತಿಯೊಬ್ಬರು ಕೂಡ 10 ಕೆಜಿ ಅಕ್ಕಿಯನ್ನು ಕೊಡುವಂತ ಒಂದು ಯೋಜನೆ. ಅದರ ಒಟ್ಟಿಗೆ 4ನೇ ಯೋಜನೆಯಾಗಿ ಯಾರೆಲ್ಲ ಪ್ರತಿಯೊಂದು ಮನೆಯಲ್ಲಿ ಕೂಡ ಗ್ರಾಜುಯೇಟ್ಸ್ ಆಗಿದ್ದಾರೆ ಅವರಿಗೆ 3,000 ರೂಪಾಯಿ ಸ್ಟೈಪೆಂಡ್ ಕೊಡುವಂತಹ ಒಂದು ಯೋಜನೆ. ನಮ್ಮ ಕೇರಳದ ಅನೇಕ ನಾಯಕರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಈ ಸಭಾ ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿಕೊಂಡು, ನಮ್ಮ 5ನೇ ಯೋಜನೆಯನ್ನ ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಏನಂತ ಹೇಳಿದರೆ, ನೀವು ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಬಸ್ಸಿನಲ್ಲಿ ಸಂಚರಿಸುವಾಗ ನಿಮಗೆ ಉಚಿತವಾಗಿ, ಯಾವುದೇ ಸರ್ಕಾರಿಯಲ್ಲಿ ಬಸ್ಸಿನಲ್ಲಿ ಸಂಚರಿಸುವಾಗ ನಿಮಗೆ ಯಾವುದೇ ಟಿಕೆಟ್ ಕೊಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಉಚಿತವಾದ ಒಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ನನಗೆ ಬಹಳ ವಿಶ್ವಾಸ ಇದೆ. ಬೋಳಿಯಾರ್ ಗ್ರಾಮದಲ್ಲಿ ನಾನು ಉಸ್ತುವಾರಿಯಾಗಿ ಕಳೆದ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿನ ಎಲ್ಲ ಪಂಚಾಯತ್ ಸದಸ್ಯರು, ಇಲ್ಲಿನ ಎಲ್ಲ ನಾಗರಿಕರ ಬಂಧುಗಳು ಖಾದರ್ ಅವರ ಒಂದು ಅಭಿವೃದ್ಧಿ ಕೆಲಸಗಳನ್ನ ಕೊಂಡಾಡ್ತಾ ಇದ್ದಾರೆ. ಇಲ್ಲಿಯ ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಜನರ ಭಾವನೆಗಳಿಗೆ ಸ್ಪಂದಿಸಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಬೋಳಿಯಾರಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ನಾವು ನಮಗೆ ಶಾಸಕರಿಗೆ ಲೀಡನ್ನ ಕೊಟ್ಟಿದ್ದೇವೆ, ಅದಕ್ಕಿಂತ ಒಂದು 500 ಮತಗಳ ಹೆಚ್ಚಿನ ಲೀಡನ್ನು ನಾವು ಇಲ್ಲಿ ಬೋಳಿಯಾರ್ ಗ್ರಾಮದಲ್ಲಿ ಕೊಡ್ತೇವೆ ಎಂಬ ವಿಶ್ವಾಸವನ್ನು ಕೂಡ ನಾನು UT ಖಾದರ್ ಅವರಿಗೆ ಈಗಾಗಲೇ ಅವರ ಮುಂದೆ ಹೇಳಿದ್ದೇನೆ. ಬೋಳಿಯಾರ್ ಗ್ರಾಮದಲ್ಲಿ ಈಗ ಒಂದು ಹಂತದಲ್ಲಿ ನಾವು ಪ್ರತಿ ಮನೆಗೆ ಕೂಡ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, UT ಖಾದರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮನೆಗೆ ಮುಟ್ಟಿಸಿದ್ದೇವೆ. ಈಗ 2ನೇ ಹಂತದ ಚುನಾವಣಾ ಪ್ರಚಾರದಲ್ಲಿ ಕೂಡ ನಾವು ಪ್ರತಿಯೊಂದು ಮನೆಗೆ ಭೇಟಿ ಕೊಡುವಂತ ಕೆಲಸ ಬೋಳಿಯಾರ್ ಗ್ರಾಮೀಣ ಪ್ರತಿಯೊಬ್ಬ ನಾಗರಿಕರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ರಮೇಶ್ ಶೆಟ್ಟಿ ಅವರು, ಜಬ್ಬಾರ್ ಅವರು, ಇನ್ನು ಎಲ್ಲ ನಮ್ಮ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬೋಳಿಯಾರ್ ಅವರು, ಇವರೆಲ್ಲ ಸೇರಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ, ಇನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪೂರಕವಾದಂತಹ ಒಂದು ವಾತಾವರಣ ಇಲ್ಲಿ ನಮ್ಮ ಮುಂದೆ ಇದೆ. ಇಲ್ಲಿ ಯಾವುದೇ ಅಲ್ಪಸಂಖ್ಯಾತರು ಕೂಡ ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡದೆ UT ಖಾದರ್ ಅವರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನನಗೆ ವಿಶ್ವಾಸವಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ
ಬಂದೇ ಬರ್ತದೆ. ಅನೇಕ ಜನ ನಮ್ಮನ್ನು ಉದ್ದೇಶಿಸಿ ಇಲ್ಲಿ ಮಾತಾಡ್ಲಿಕ್ಕೆ ಇರುವುದರಿಂದ ನಾನು ನಿಮ್ಮಲ್ಲಿ ಇಷ್ಟೇ ಮನವಿಯನ್ನು ಕೊಡ್ತಾ ಇದ್ದೇನೆ. ತಾವೆಲ್ಲ ಬಂಧುಗಳು ನಾಳಿನ 10ನೇ ತಾರೀಕಿನ ಚುನಾವಣೆಯಲ್ಲಿ ಬೆಳಿಗಿನ ಹೊತ್ತಿನಲ್ಲಿ ಬೇಗನೆ ಹೋಗಿ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದ ಕವಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬೋಳಿಯಾರ್ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಡುವುದರ ಮೂಲಕ ನಿಮ್ಮ ಗೌರವವನ್ನ, ಕಾಂಗ್ರೆಸ್ ಪಕ್ಷದ ಗೌರವವನ್ನ, ಯುಟಿ ಖಾದರ್ ಅವರನ್ನ ಗೆಲ್ಲಿಸುವ ಮೂಲಕ ಅವರ ಗೌರವವನ್ನು ಇನ್ನಷ್ಟು ಹೆಚ್ಚಿಸುವ ಕೆಲಸವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯುಟಿ ಖಾದರ್ ಅವರು ವಿಧಾನಸಭೆಗೆ ಆಯ್ಕೆಯಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದಾಗ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ ಎಂಬ ವಿಶ್ವಾಸದೊಂದಿಗೆ ನಿಮಗೆ ಶುಭವನ್ನು ಹಾರೈಸಿಕೊಂಡು ಈ ಒಂದು ಚುನಾವಣಾ ಸಭೆಯಲ್ಲಿ ಅನೇಕ ಜನ ಮುಖಂಡರುಗಳು ಭಾಗವಹಿಸಲಿಕ್ಕಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಮತ್ತೆ ಸ್ವಾಗತವನ್ನು ಬಯಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ ಹುಳಿಯಾರ್. ಮಾತನಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಹಿಮಾನ್ ಗೌಡ ಜನರಿಗೆ ಧನ್ಯವಾದಗಳು. ಈ ಸಭೆಗೆ ಆಗಮಿಸಿರುವಂತಹ ಸನ್ಮಾನ್ಯ ಹರ್ಷ ಹುಡುಗಾಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಸಿದ್ದೀಕ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಆಗಮಿಸಿದರು. ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಯುವ ವಾಗ್ಮಿ ಸನ್ಮಾನ್ಯ ಅಶ್ರಫ್ ಸಿರೋಡ್ರವರು ಇದೀಗ ತಮ್ಮ ಪ್ರಚಾರ ಭಾಷಣ ಮಾಡಲಿಕ್ಕಿದ್ದಾರೆ. ಅಶ್ರಫ್ ಸಿರೋಡ್ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಇಂದಿನ ಮುಖ್ಯ ಪ್ರಭಾಷಣವನ್ನು ಮಾಡಲಿರುವಂತಹ ತಲಿಪರಂಬದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಅಡ್ವೊಕೇಟ್ ರಶೀದ್ ಜಿ ಅವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಕಾರ್ಯಕರ್ತ ಮಿತ್ರರೇ, ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. 4 ದಿನ ಇದೆ. 10ನೇ ತಾರೀಕು ಚುನಾವಣೆ ನಡೀತಾ ಇದೆ. ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ, ನಮ್ಮ ಹಕ್ಕನ್ನ ಚಲಾಯಿಸಲಿಕ್ಕಿರುವಂತಹ ಈ ಅವಕಾಶವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ 4 ದಿನ ಇರುವಂತಹ ಸರ್ಕಾರದ ಬಗ್ಗೆ ಹೆಚ್ಚಿನದೇನು ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ ಸರ್ಕಾರದ ಆಡಳಿತ ಯಾವ ರೀತಿ ಜನವಿರೋಧಿಯಾಗಿದೆ, ಯಾವ ರೀತಿ ಜನರು ಈ ಸರ್ಕಾರದ ನೀತಿಗಳಿಂದ ಬೇಸತ್ತೋಗಿದ್ದಾರೆ. ಅದೇ ರೀತಿ ಈ ಸರ್ಕಾರ ಮಾಡಿದಂತ ಬೆಲೆ ಏರಿಕೆಯಿಂದ ಯಾವ ರೀತಿ ನಾವು ಬದುಕೋದು ಕಷ್ಟ ಆಗಿದೆ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ. ಅಡುಗೆ ಸಾಮಗ್ರಿಗಳ ಬೆಲೆಗಳು, ಜೊತೆಗೆ ಗ್ಯಾಸ್ನ ಬೆಲೆ, ಪೆಟ್ರೋಲ್ ಬೆಲೆ ಎಲ್ಲವೂ ಯಾವುದೂ ಕಡಿಮೆ ಇಲ್ಲ, ಎಲ್ಲವನ್ನ ಏರಿಸಲಾಗ್ತದೆ. ಇಂತಹ ಈ ಸಂದರ್ಭದಲ್ಲಿ ಜನವಿರೋಧಿ ಸರ್ಕಾರವನ್ನು ಕಿತ್ತೊಗೆದು ಒಂದು ಸುಸ್ಥಿರ ಮತ್ತು ಜನಸ್ನೇಹಿ ಸರ್ಕಾರವನ್ನು ಸ್ಥಾಪನೆ ಮಾಡುವುದು ಈ ರಾಜ್ಯದ ಜನರ ಕರ್ತವ್ಯ. ಹೀಗಾಗಿ ಈ ಮುಂಬರುವ ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯೋಣ. ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರನ್ನ ಇಲ್ಲಿಂದ ಭಾರಿ ಬಹುಮತದಿಂದ ಗೆಲ್ಲಿಸುವ ಮೂಲಕ ಮುಂಬರುವ ಸಚಿವ ಸಂಪುಟದಲ್ಲಿ ಏನಿವತ್ತು ಮಾತುಗಳನ್ನಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನ ಇವರಿಗೆ ಸಿಗ್ತದೆ ಅಂತ, ಅದಕ್ಕೆ ಬೇಕಾದಂತಹ ಒಂದು ಬಹುಮತದ ಲೀಡ್ ಅನ್ನು ನಾವು ಕೊಡುವಂತ ಕೆಲಸವನ್ನ ಮಾಡೋಣ ಅನ್ನೋದನ್ನ ನಾನು ಹೇಳ್ತೇನೆ. ಇವತ್ತು ಈ ಸರ್ಕಾರ ನಮ್ಮೆಲ್ಲರ ಹಕ್ಕಾದಂತಹ 4% ಮೀಸಲಾತಿಯನ್ನು ರದ್ದು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಶ್ರೀಮಂತರಿಗೆ ಈ ಮೀಸಲಾತಿ ರದ್ದತಿಯಿಂದ ಹೆಚ್ಚಿನದೇನು ತೊಂದರೆ ಇಲ್ಲ. ಆದ್ರೆ ಬಡವರು ಏನು ಸ್ಕಾಲರ್ಶಿಪ್ ಪಡೆದು ಶಾಲೆಗೆ ಹೋಗ್ತಾ ಇದ್ರು, ಅವರೆಲ್ಲರೂ ಕಷ್ಟವನ್ನು ಅನುಭವಿಸಬೇಕಾಗಿದೆ. ಅವ್ರಿಗೆ ಬರುವಂತ ಸ್ಕಾಲರ್ಶಿಪ್ ನಿಂತೋಗಿದೆ. ಇದರ ವಿರುದ್ಧ ಧ್ವನಿ ಎತ್ತದಂತಹ ಪರಿಸ್ಥಿತಿಯನ್ನ ಇವತ್ತು ಸರ್ಕಾರ ನಿರ್ಮಾಣ ಮಾಡಿ, ಜೊತೆಗೆ ಮುಸಲ್ಮಾನರು ಎಷ್ಟೋ ಜನರಿಗೆ ಸರ್ಕಾರಿ ಹುದ್ದೆಗಳು ಈ ಮೀಸಲಾತಿಯಿಂದ ಸಿಗ್ತಾ ಇತ್ತು. ಅದು ಸಹ ಇನ್ನು ಮುಂದೆ ಸಿಗಬಾರದು ಅನ್ನೋ ಒಂದು ಉದ್ದೇಶವನ್ನ ಈ ಬಿಜೆಪಿ ಸರ್ಕಾರ ಇಟ್ಕೊಂಡೇ ಈ ಕೆಲಸವನ್ನ ಮಾಡಿದೆ. ಆದ್ರೆ ನ್ಯಾಯಯುತ ಹಕ್ಕಾದಂತಹ ಈ ಮೀಸಲಾತಿ ಈ ಶೋಷಿತ ಮತ್ತು ಹಿಂದುಳಿದ ವರ್ಗಗಳಿಗೆ, ಸಮುದಾಯಕ್ಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸ್ಪಷ್ಟವಾಗಿ ಭರವಸೆಯನ್ನು ಕೊಟ್ಟಿದೆ. ಮುಂದಿನ ಬಾರಿ ನಾವು ಅಧಿಕಾರಕ್ಕೆ ಬಂದ್ರೆ ಏನು ಈ ಮೀಸಲಾತಿ ರದ್ದು ಮಾಡಿದ್ದಾರೆ, ಸಂವಿಧಾನ ವಿರೋಧಿ ಕ್ರಮ ಇದು, ಇದನ್ನ ನಾವು ಮರಳಿ ಸ್ಥಾಪನೆ ಮಾಡ್ತೇವೆ, ಮತ್ತೆ ಈ ಸಮುದಾಯಕ್ಕೆ 2B ಮೀಸಲಾತಿಯನ್ನು ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಡೆಗೆ ಜನರು ಆಕರ್ಷಣೆಗೊಳಗಾಗೋದಕ್ಕೆ
ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳೇ ಇವತ್ತು ಪ್ರಮುಖವಾಗಿ ಕಾರಣವಾಗಿರುವಂತದ್ದು. 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಈ ಹೊಸ ಸರ್ಕಾರ ನಿಮಗೆ ನೀಡಲಿದೆ. 200 ಯೂನಿಟ್ ಅಂದ್ರೆ 1800 ರೂಪಾಯಿ ಕರೆಂಟ್ ಬಿಲ್ ನಿಮ್ಮ ಮನೆಗೆ ಬರುವುದು ಇನ್ನು ಫ್ರೀ ಆಗಿ ಬರ್ತದೆ. ಹಾಗೆ 1800 ರೂಪಾಯಿ ಕರೆಂಟ್ ಬಿಲ್ ಫ್ರೀ ಆಗಿ ಬಂದ್ರೆ ಬೋಳಿಯಾರು ಗ್ರಾಮದ ಯಾವುದೇ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟುವಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರೋದಿಲ್ಲ. ಯಾವ ಲೈನ್ಮನ್ ಸಹ ನಿಮ್ಮ ಫೀಸ್ ಅನ್ನ ಕೀಳಲಿಕ್ಕೆ ನಿಮ್ಮ ಮನೆಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅದೇ ರೀತಿ ಮನೆಯ ಗೃಹಿಣಿಗೆ ಯಜಮಾನಿಗೆ 2000 ರೂಪಾಯಿ ಮಾಸಿಕವಾಗಿ ಈ ಹೊಸ ಸರ್ಕಾರ ಕೊಡ್ತದೆ. ಅದೇ ರೀತಿ ನಿಮ್ಮ ಮಕ್ಕಳು ಡಿಗ್ರಿ ಮಾಡಿದ್ದವರಿಗೆ ಮಾಸಿಕ 3000 ರೂಪಾಯಿ, ಕೆಲಸ ಸಿಗದೇ ಇದ್ರೆ, ಉದ್ಯೋಗ ಸಿಗದೇ ಇದ್ರೆ ಡಿಪ್ಲೊಮಾ ಮಾಡಿದವರಿಗೆ 1500 ರೂಪಾಯಿ ಕೊಡ್ತದೆ. ಎಲ್ಲಿ ತನಕ ಅವರಿಗೆ ಕೆಲಸ ಸಿಗ್ತದೋ ಅಲ್ಲಿ ತನಕ ಅವರಿಗೆ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ. ಬಿಪಿಎಲ್ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತದೆ. ಈಗ 7 ಕೆಜಿ ಕೊಡ್ತಾ ಇದ್ದು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ 5ಕ್ಕೆ ಮಾಡಿದ್ದಾರೆ. ಆ 5ರಿಂದ 10 ಕೆಜಿಗೆ ಏರಿಸುವಂತಹ ಕ್ರಮವನ್ನ ಹೊಸ ಸರ್ಕಾರ ಮಾಡಲಿದೆ. ಜೊತೆಗೆ ಮಹಿಳೆಯರಿಗೆ, ಯಾವುದೇ ಮಹಿಳೆ ಇರಲಿ, ಹಾಗೆ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಉಚಿತ ಪ್ರಯಾಣದ ಘೋಷಣೆಯನ್ನ ರಾಹುಲ್ ಗಾಂಧಿ ಬಂದ್ ಮಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಬಂದ್ ಮಾಡಿದ್ರು. ಏನಂತ ಹೇಳಿದ್ರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಗೌರವಧನವನ್ನ 10ರಿಂದ 15 ಸಾವಿರಕ್ಕೆ ಏರಿಸ್ತೇವೆ ಅಂತ ಬೇರೆ ಬೇರೆ ಘೋಷಣೆಗಳು ಇದೆ. ಕೃಷಿ ಇಲಾಖೆಯಲ್ಲಿ ಇವತ್ತು ನಮ್ಮ ಪೊಲೀಸ್ನವರು ಇಲ್ಲಿ ನಮ್ಮ ಬಂದೋಬಸ್ತಿಗೆ ಬಂದಿದ್ದಾರೆ, ಇವರಿಗೂ ಘೋಷಣೆ ಇದೆ ಹೊಸ ಸರ್ಕಾರದಲ್ಲಿ. ಅದೇನಂದ್ರೆ ಪೊಲೀಸ್ನವರು ರಾತ್ರಿ ಪಾಳಿಯ ಕೆಲಸ ಮಾಡಿದ್ರೆ, ಏನು ಮಾಡ್ತಾ ಇದ್ದಾರೆ ಬೋಳಿಯಾರ್ನಲ್ಲಿ, ಈ ರೀತಿ ರಾತ್ರಿಯ ಪಾಳಿಯ ಕೆಲಸ ಮಾಡಿದ್ರೆ ಇವರಿಗೆ ಮಾಸಿಕ 5000 ರೂಪಾಯಿ ಹೆಚ್ಚು ಸಂಬಳವನ್ನು ಕೊಡುವಂತಹ ಒಂದು ಪ್ರಸ್ತಾಪವನ್ನ ಗ್ಯಾರಂಟಿ ಯೋಜನೆಯನ್ನ ಈ ಸರ್ಕಾರ, ಹೊಸ ಸರ್ಕಾರ ಮಾಡಲಿದೆ. ಜೊತೆಗೆ ಪ್ರತಿ 12 ತಿಂಗಳಿಗೆ 1 ತಿಂಗಳ ಹೆಚ್ಚುವರಿ ಸಂಬಳವನ್ನ ಕೊಡ್ತೇವೆ ಅನ್ನೋ ಮಾತನ್ನು ಈ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿ. ಇವೆಲ್ಲವೂ ಜನರನ್ನ ಆಕರ್ಷಿಸುವಂತದ್ದು, ನೌಕರರನ್ನ ಆಕರ್ಷಿಸುವಂತದ್ದು, ಮಹಿಳೆಯರನ್ನ ಆಕರ್ಷಿಸುವಂತದ್ದು, ಮೀನುಗಾರರು ಇರ್ಬೋದು, ಎಲ್ಲರೂ ಇಂತಹ ಗ್ಯಾರಂಟಿ ಯೋಜನೆಗಳ ಮತ್ತು ಈ ಪ್ರಣಾಳಿಕೆಯಲ್ಲಿರುವಂತಹ ಈ ಆಶ್ವಾಸನೆಗಳಿಗೆ ಆಕರ್ಷಣೆಗೊಳಗಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಮತ ವಿಭಜನಾ ರಾಜಕಾರಣದ ಬಗ್ಗೆ ಸ್ವಲ್ಪ ಜಾಗೃತರಾಗಬೇಕಾಗಿದೆ. ಯಾಕಂದ್ರೆ ನೇರವಾಗಿ ಬಿಜೆಪಿಗೆ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ವಾತಾವರಣದಲ್ಲಿ ರಾಜ್ಯದಲ್ಲಿ ಏನು ಸ್ಥಿತಿ ನಿರ್ಮಾಣವಾಗಿದೆ, ಕಾಂಗ್ರೆಸ್ ಅಲೆ ಏನಿದೆ, ಈ ಸಂದರ್ಭದಲ್ಲಿ ಇಡೀ ಜನ ಸಮುದಾಯ ಕಾಂಗ್ರೆಸ್ ಕಡೆ ನಿಲ್ಬೇಕಾದ್ರೆ, ಸೋಲಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಡಿವೈಡ್ ಅಂಡ್ ರೂಲ್ ಏನು ಬ್ರಿಟಿಷರು ಮಾಡಿದ್ರು ಈ ದೇಶದಲ್ಲಿ. ಇಲ್ಲಿನ ರಾಜರನ್ನೇ ಪರಸ್ಪರ ಕಚ್ಚಾಡಿಸಿ ತಮ್ಮ ಅಧಿಕಾರವನ್ನ ಯಾವ ರೀತಿ ಇಲ್ಲಿ 400 ವರ್ಷ ಆಳ್ವಿಕೆ ಮಾಡಿದ್ರು, ಇದೇ ಒಂದು ಚಾಣಕ್ಯನ ತಂತ್ರವನ್ನ, ಇದೇ ಒಂದು ಕುತಂತ್ರವನ್ನು ಸಹ ಇವತ್ತು ಬಿಜೆಪಿ ಇಲ್ಲಿ ಹೆಣೆದಿದೆ. ಪಕ್ಷಗಳನ್ನ ತಂದು, ಮುಸ್ಲಿಂ ಪಕ್ಷಗಳನ್ನ ತಂದು ಮುಸಲ್ಮಾನರ ವಿರುದ್ಧವೇ ನಿಲ್ಲಿಸಿ ಮುಸ್ಲಿಂ ಮತಗಳನ್ನ ವಿಭಜನೆ ಮಾಡುವಂತದ್ದು, ಆ ಮೂಲಕ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂತದ್ದು ಗುಜರಾತ್ ನಲ್ಲಿ ಮಾಡಿ ಯಶಸ್ವಿಯಾಗಿದೆ. 17 ಮುಸ್ಲಿಂ ಬಾಹುಲ್ಯದ ಕ್ಷೇತ್ರಗಳು, ಇದೇ ರೀತಿ ಉಳ್ಳಾಲದಂತ ಕ್ಷೇತ್ರಗಳು, ಅಲ್ಲಿ ಬಿಜೆಪಿ ಗೆಲ್ಲದೇ ಇಲ್ಲ. ಇಲ್ಲಿ ಜಾತ್ಯತೀತ ಶಕ್ತಿಗಳು ಗೆಲ್ಲಬೇಕು, ಕೋಮುವಾದಿ ಶಕ್ತಿಗಳು ಸೋಲ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಮತದಾನ ಆಗಬೇಕು. ಈ ಕೆಲಸವನ್ನ ನೀವು ಮಾಡ್ತೀವಿ ಅಂತ ನಾನು ತಿಳ್ಕೊಳ್ತೇನೆ. ಜೊತೆಗೆ ಭಾವನಾತ್ಮಕ ವಿಷಯಗಳನ್ನ ಕೆಣಕುವುದರ ಮೂಲಕ ನಮ್ಮನ್ನ ಇನ್ನೊಂದು ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಜಾಗೃತರಾಗಬೇಕು. ಮೊನ್ನೆ ಒಂದು ಭಾಷಣ ನಮ್ಮ ಬೋಳಿಯಾರ್ನಲ್ಲೇ ನಡೆದಿದ್ದನ್ನ ನೋಡಿದೆ. ನಾನು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಯುವ ಮುಖಂಡರು, ಡಿ.ಕೆ. ಶಿವಕುಮಾರ್ ಅವರು ಹಿಜಾಬ್ನ ವಿಷಯದಲ್ಲಿ ಮಾತಾಡಬಾರದು ಅಂತ ಡಿ.ಕೆ. ಶಿವಕುಮಾರ್ ಅವರು ಜಮೀರ್ ಅಹಮದ್ ಖಾನ್ರಿಗೆ ಹೇಳಿದ್ರು, ಸ್ವಾರಿ ಕೇಳಲಿಕ್ಕೆ ಹೇಳಿದ್ರು ಅಂತ. ನಿಜವಾದ ಮಾತೆ ಹೇಳಿಲ್ಲ ಅಂತ ನಾವು ಹೇಳೋದಿಲ್ಲ, ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಕ್ಕೂ ಕಾರಣ ಇದೆ. ಜಮೀರ್ ಅಹಮದ್ ಖಾನ್ ಒಂದ್ ಕಡೆ ಮಾತಾಡ್ತಾ ಹೇಳ್ತಾರೆ, ಹಿಜಾಬ್ ವಿಷಯದಲ್ಲಿ ನಿಷೇಧ ಅದು ಇದು ಅಂತ ಬಂದ್ರೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತದೆ, ಹಿಜಾಬ್ ಇಲ್ಲದೆ ಹೋದ್ರೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತದೆ ಅಂತ. ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಜಾಬ್ ಹಾಕೋದು ನಮ್ಮ ಧರ್ಮದ ಸಂಪ್ರದಾಯ ಆಗಿರ್ಬೋದು, ತಲೆಗೆ ಸೆರಗು ಹಾಕೋದು ಜೈನ ಧರ್ಮದ ಸಂಪ್ರದಾಯ ಆಗಿರ್ಬೋದು. ಹಿಜಾಬ್ ಹಾಕದೇ ಇರುವಂತಹ ಸಮುದಾಯಗಳು ಇದೆ. ಎಲ್ಲರೂ ಗೌರವಯುತವಾಗಿ ಬದುಕ್ತಾ ಇದ್ದಾರೆ. ಎಲ್ಲರನ್ನೂ ಹಿಜಾಬ್ ಹಾಕಬೇಕು, ಹಿಜಾಬ್ ಹಾಕದಿದ್ದರೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಬಹುದು ಅಂತ ಒಂದು ಭಾವನಾತ್ಮಕವಾಗಿ ಹೇಳುವಂತದ್ದು ಸರಿಯಲ್ಲ. ಈ ರೀತಿ ಗೊಂದಲದ ಹೇಳಿಕೆ ಕೊಡಬೇಕಾದ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಒಂದು ಪತ್ರಕರ್ತರ ಪ್ರಶ್ನೆಗೆ. ಇಂತಹ ಮಾತುಗಳನ್ನ ಯಾರು ಆಡಿದ್ರು? ಡಿ.ಕೆ. ಜಮೀರ್ ಅಹಮದ್ ಆಡಿದ್ರು ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಂತ ಮಾತುಗಳನ್ನ ಒಂದು ಸಮುದಾಯಕ್ಕೆ ನೋವಾಗುವಂತದ್ದು, ಒಂದು ಸಮಾಜವನ್ನ, ಇಡೀ ಹೆಣ್ಣು ಮಹಿಳಾ ಕುಲವನ್ನು ಅವಮಾನಿಸುವಂತ ಮಾತುಗಳನ್ನ ಆಡಬಾರ್ದು. ಅದನ್ನ ಕ್ಷಮೆ ಕೇಳಬೇಕು ಅಂದ್ರೆ ಹೊರತು ಆನಂತರ ಹೇಳಿದ್ರು ಹಿಜಾಬ್ ಅಂತ ಸೂಕ್ಷ್ಮ ವಿಷಯದಲ್ಲಿ ಯಾರು ಮಾತಾಡಬೇಡಿ, 3 ಜನರ ಸಮಿತಿಯನ್ನ ಮಾಡ್ತೇನೆ ಅಂತ. ಡಿ.ಕೆ. ಶಿವಕುಮಾರ್ ಇದ್ರು, ಸಿದ್ದರಾಮಯ್ಯ ಇದ್ರು, ಸಲೀಂ ಅಹಮದ್ ಇದ್ರು ಅಂತ ಕಾಣ್ತದೆ. ಇವರು ಮಾತಾಡ್ಲಿ, ಯಾಕಂದ್ರೆ ಇದು ಸೂಕ್ಷ್ಮ ವಿಷಯ. ಎಲ್ಲರೂ ಸಿಕ್ಕಿದಾಗ ಮಾಡಿದಾಗ ಈ ಮಾಧ್ಯಮಗಳನ್ನ ನೀವು ನೋಡಿದ್ದೀರಿ, ಬೇಕಾಬಿಟ್ಟಿ ಬ್ರೇಕಿಂಗ್ ನ್ಯೂಸ್ ಗಳನ್ನ ಮಾಡ್ತಾರೆ. ಅವ್ರು ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು. ಇವತ್ತು ಪ್ರಣಾಳಿಕೆಯಲ್ಲಿ ನೋಡಿರ್ಬೋದು, ಎಲ್ಲೂ ಹೇಳಿ
ಅಲ್ಲಿ ಹೇಳಿದ್ದೇನು, ಬಜರಂಗ ದಳ PFI ಸಹಿತ ಏನು ಯಾರ ಸಂವಿಧಾನ ವಿರೋಧಿ ಕ್ರಮಗಳನ್ನ ಕೈಗೊಂಡ್ರೆ, ಕಾನೂನು ಬಾಹಿರ ಕ್ರಮ ಚಟುವಟಿಕೆಗಳನ್ನು ನಡೆಸಿದ್ರೆ ಅವರ ಮೇಲೆ ಕಠಿಣ ಕ್ರಮ ಅಂತ, ಅದನ್ನೇ ತಂದು ಬಜರಂಗ ದಳ ಬ್ಯಾನ್ ಮಾಡ್ತಾರೆ ಅನ್ನೋ ಒಂದು ಬೋಗಸ್ ಸುದ್ದಿಯನ್ನ ಹಚ್ಚಿದ್ರು. ಆ ಮೂಲಕ ಇಡೀ ಪ್ರಣಾಳಿಕೆಯನ್ನ ತಮಗೆ ಬೇಕಾದಂತೆ ತಿರುಚುವನ್ನ ಇಲ್ಲಿನ ಏನು ಮೋದಿ ಮಾಧ್ಯಮಗಳಿದೆ, ಮಾರಲ್ಪಟ್ಟ ಮಾಧ್ಯಮಗಳಿದೆ, ಇವು ಮಾಡುವಲ್ಲಿ ಯಶಸ್ವಿ. ಹೀಗಾಗಿ ಇವತ್ತೇನು ಭಾವನಾತ್ಮಕ ವಿಷಯಗಳನ್ನ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಅವರು ಮೊನ್ನೆ ನಮ್ಮ ಮಿತ್ರರು ಅದೇ ಕೊಡ್ಬೇಕಾದ್ರೆ ಒಂದು ನೋಟಿಸ್ ಅಲ್ಲಿ ನೋಡಿದೆ, ನಮ್ಮ ಊರಲ್ಲಿ ತಾಲೂಕಿನಲ್ಲಿ ಸ್ಟೇಡಿಯಂ ಇಲ್ಲ, ನಮ್ಮ ಊರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ನಿಜವಾಗ್ಲೂ ಈ ಊರಿನಲ್ಲಿ ನಾವು ಯಾರು ಹೋರಾಟ ಮಾಡಿದೆ, ಬೋಳಿಯಾರ್ನವರು ಕೇಳಿಲ್ಲ, ಮಂಗಳೂರಿನವರು ಕೇಳಿಲ್ಲ, ಉಳ್ಳಾಳದವರು ಕೇಳಿಲ್ಲ, ಯಾರು ಕೇಳಿಲ್ಲ. ಅವತ್ತೆಲ್ಲ ನಾವು ಮಂಗಳೂರು ತಾಲೂಕಿನಲ್ಲಿ ಇದ್ವಿ, ಮೋನಾಕ ಅವರು ಅಧ್ಯಕ್ಷರಾಗಿದ್ರು ತಾಲೂಕು ಪಂಚಾಯತ್. ನಾವು ಯಾರು ಕೇಳದೇನೆ ಈ ಉಳ್ಳಾಲವನ್ನು ತಾಲೂಕು ಘೋಷಣೆ ಮಾಡಿದ ಕೀರ್ತಿ ಸಲ್ಲಬೇಕಾದ್ರೆ ಅದು ಯುಟಿ ಖಾದರ್ ಅವರಿಗೆ ಸಲ್ಲಬೇಕು. ತಾಲೂಕು ಕೇಂದ್ರ ಆಗಿರೋ ಕಾರಣ ಇಲ್ಲಿ 47 ಇಲಾಖೆಯ ಕಚೇರಿಗಳು ಬರ್ತದೆ, ತಾಲೂಕು ಮಟ್ಟದ ಕ್ರೀಡಾಂಗಣ ಬರ್ತದೆ. ಇವತ್ತು ಏನ್ ಕರಪತ್ರ ಹಂಚುತ್ತಿದ್ದಾರೆ ಇವರು, ಹೇಳಲಿ ಹೇಳದೆ ಇರಲಿ, ತಾಲೂಕು ಕೇಂದ್ರ ಅಂತ ಹೇಳಿದ ಮೇಲೆ ಇಲ್ಲಿ ಕ್ರೀಡಾಂಗಣ ಬರಲೇಬೇಕು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದು ಇದು ಬರಲೇಬೇಕು, ಇಲ್ಲಿ RTO ಕಚೇರಿ ಬರಲೇಬೇಕು, ಇನ್ನು KN19 ಅಲ್ಲ ಹೊಸ ನಂಬರ್ ಬರ್ತದೆ ನಮಗೆ, ಇಲ್ಲಿ ಅಗ್ನಿಶಾಮಕ ಘಟನೆ ಬರಲೇಬೇಕು, ಇಲ್ಲಿ ತಾಲೂಕು ಮಟ್ಟದ 200 ಬೆಡ್ಗಳ ಸರ್ಕಾರಿ ಆಸ್ಪತ್ರೆ ಬರಬೇಕು, ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಬರಬೇಕು, ಕೃಷಿ ಇಲಾಖೆ ಬರಬೇಕು, ಅಲ್ಪಸಂಖ್ಯಾತರ ಕಚೇರಿ ಬರಬೇಕು, ಕೋರ್ಟ್ ಬರಬೇಕು, ನ್ಯಾಯ ಏನು ಜೈಲು ಬರಬೇಕು, ಇವೆಲ್ಲವೂ ಬರ್ತದೆ. 47 ಕಚೇರಿಗಳು ಬರ್ತದೆ. ಇದರ ಕೀರ್ತಿಯನ್ನು ಸಲ್ಲಬೇಕಾದ್ರೆ ಯುಟಿ ಖಾದರ್ ಅವರಿಗೆ ಸಲ್ಲಬೇಕು. ಇಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ ನೀವು ಇಂಥ ಭಾವನಾತ್ಮಕ ಮಾತುಗಳಿಗೆ ಗ್ಯಾರಂಟಿಯನ್ನು ಕೊಡಬೇಕಾದ್ರೆ ಹೇಳುವಂತದ್ದು, ಅದಕ್ಕೆ ಆ ಗ್ಯಾರಂಟಿ ಬೇಡ, ಹಲಾಲ್ ಗ್ಯಾರಂಟಿ ಕೊಡಿ, ಹಿಜಾಬ್ ಗ್ಯಾರಂಟಿ ಕೊಡಿ. ಹಿಜಾಬ್ ಅಂತ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ದೇವದತ್ ಕಾಮತ್ ಮತ್ತು ಕಪಿಲ್ ಸಿಬಲ್ ಅವರ ನೇತೃತ್ವದ ವಕೀಲರ ತಂಡ, ಅವರು ಕಾಂಗ್ರೆಸ್ ಪಕ್ಷದಿಂದಲೇ ಬಂದಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಿರುವಂತಹ ವಕೀಲರು ಯಾರು ಅಂತ ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ವಕೀಲರೇ, ಬೇರೆ ಯಾರು ಅಲ್ಲ. ಹಿಜಾಬ್ನ ಪರವಾಗಿ ದೇವದತ್ ಕಾಮತ್ ಅವರು ವಾದ ಮಾಡಿದ್ದನ್ನ ನಮ್ಮ ಎಷ್ಟೋ ಉಲೇಮಾಗಳು ಹೋಗಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಅವರಿಗಿರುವ ಜ್ಞಾನವನ್ನ ಹೇಳಿದ್ದಾರೆ, ಎಂತಹ ಹದೀಸ್ನ ಒಂದು ಸುಂದರವಾಗಿ ಅವರು ಕೋರ್ಟ್ ಮುಂದೆ ವಿವರಿಸಿದ್ದಾರೆ. ಇಂತಹ ಒಂದು ಕಾರ್ಯವನ್ನ ಮಾಡುವಾಗ ಅದನ್ನೇ ದುರುಪಯೋಗ ಪಡಿಸಿಕೊಂಡು ಭಾವನಾತ್ಮಕವಾಗಿ ಅದನ್ನು ತಿರ್ಚುವಂತದ್ದು, ಇದರ ಬಗ್ಗೆ ಜಾಗೃತರಾಗಬೇಕಾಗಿ ಭಾವನಾತ್ಮಕ ವಿಷಯಗಳನ್ನು ತಂದು ಇವತ್ತು ಎಲ್ಲ ಮತೀಯ ಶಕ್ತಿಗಳು ಮಾಡ್ತಾ ಇರುವಂತದ್ದೇ. ನಳಿನ್ ಕುಮಾರ್ ಕಟೀಲ್ ಸ್ವಲ್ಪ ದಿನ ಮುಂಚೆ ಹೇಳಿದ್ರು, ರಸ್ತೆ ತೋಡುವುದು ಇದ್ರ ಬಗ್ಗೆ ಕೇಳಬೇಡಿ, ಲವ್ ಜಿಹಾದ್ ಬಗ್ಗೆ ಕೇಳಿ, ಗೋ ಹತ್ಯೆ ಬಗ್ಗೆ ಕೇಳಿ ಅಂದ್ರೆ ಇವರಿಗೆಲ್ಲ ವಿಷಯ ಅಷ್ಟೇ, ಆ ಕ್ಷಣದ ವಿಷಯಗಳು ಮಾತ್ರ. ಬದುಕಿನ ಪ್ರಶ್ನೆಗಳ ಬಗ್ಗೆ ಅವರು ಮಾತಾಡೋದೇ ಇಲ್ಲ, ಹೊಟ್ಟೆಪಾಡಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡೋಲ್ಲ, ನಾಳೆಯ ದಿನಗಳ ಬಗ್ಗೆ ಮಾತಾಡೋಲ್ಲ. ಇವತ್ತೇನಿದ್ರು ಧರ್ಮವನ್ನು ಮುಂದಿಟ್ಕೊಂಡು ಧರ್ಮ ರಕ್ಷಣೆಯ ವಿಷಯಗಳು. ಧರ್ಮ ರಕ್ಷಣೆ ಅವಶ್ಯಕತೆ ಯಾರಿಗೂ ಇಲ್ಲ, ಸಮುದಾಯದ ರಕ್ಷಣೆ ಅವಶ್ಯಕತೆ ಯಾರಿಗೂ ಇಲ್ಲ. ಧರ್ಮ ಯಾವತ್ತೂ ಅಪಾಯಕ್ಕೆ ಹೋಗೋದೇ ಇಲ್ಲ. ಧರ್ಮ ಅನ್ನೋದು ಎಲ್ಲ ಧರ್ಮಗಳು ಅವರ ಧರ್ಮದ ಪ್ರಕಾರ ದೇವ ಸೃಷ್ಟಿಗಳೇ. ಇಸ್ಲಾಂ ಅಲ್ಲಾಹನ ಧರ್ಮ ಆದ್ರೆ ಹಿಂದೂಗಳು ನಂಬುವಂತದ್ದು ಅವರ ಧರ್ಮ, ದೇವ ಸೃಷ್ಟಿಸಿದ ಧರ್ಮ ಅಂತಾನೆ, ಸನಾತನ ಧರ್ಮ ಅಂತಾನೆ ಕರೀತಾರೆ. ಕ್ರಿಶ್ಚಿಯನರು ಅವರ ಧರ್ಮವನ್ನ ದೇವ ಸೃಷ್ಟಿ ಅಂತಾನೆ ಕರೀತಾರೆ. ಹಾಗಾಗಿ ದೇವನು ಸೃಷ್ಟಿಸಿದ ಧರ್ಮವನ್ನ ರಕ್ಷಣೆ ಮಾಡುವಂತದ್ದು ಮನುಷ್ಯರ ಕೆಲಸ ಅಲ್ಲ. ನಾವು ಧರ್ಮದ ಪ್ರಕಾರ ಜೀವಿಸಿ ಇಲ್ಲಿ ಸೌಹಾರ್ದಯುತವಾಗಿ ಬಾಳಿ ಮರಣ ಹೊಂದಬೇಕಾದಂತ. ನಾವು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕಾಗಿರೋದು ದೇವರ ಹತ್ರ, ಓ ದೇವರೇ ನಮ್ಮನ್ನ ಕಾಪಾಡುವಂತ, ನಾವು ದೇವರನ್ನ ಕಾಪಾಡುವಂತಹ ವಿಷಯಗಳನ್ನ ಇವತ್ತು ಮತೀಯ ಶಕ್ತಿಗಳು ಮಾಡ್ತಾ ಇರುವಂತದ್ದು. ಧರ್ಮ ಅಪಾಯದಲ್ಲಿದೆ, ಧರ್ಮದ ರಕ್ಷಣೆಗಾಗಿ ಬನ್ನಿ ಅಂತ. ಇವತ್ತು ಬದುಕು ಅಪಾಯದಲ್ಲಿದೆ, ಧರ್ಮಕ್ಕಿಂತ ಹೆಚ್ಚಾಗಿ ನಮ್ಮ ಉದ್ಯೋಗ ಅಪಾಯದಲ್ಲಿದೆ, ನಮ್ಮ ಜೀವನ ಮಟ್ಟ ಅಪಾಯದಲ್ಲಿದೆ, ನಮ್ಮ ಮಕ್ಕಳ ನಾಳಿನ ಭವಿಷ್ಯ ಅಪಾಯದಲ್ಲಿದೆ. ಇದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಚುನಾವಣೆ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಲಿಕ್ಕಿರುವಂತ ಈ ಸುಸಂದರ್ಭವನ್ನು ಬಳಸಿಕೊಂಡು ಈ ಸರ್ಕಾರವನ್ನ ಕಿತ್ತೊಗೆಯೋಣ. ಜೊತೆಗೆ ಯುಟಿ ಖಾದರ್ ಅವರು ಕಳೆದ ಬಾರಿ ಏನು 20,000 ಮತಗಳಲ್ಲಿ ಗೆದ್ದಿದ್ದಾರೆ, ಆ ಮತವನ್ನ ಬೋಳಿಯಾರ್ನ ನನ್ನ ಮಿತ್ರರು ನೀವೆಲ್ಲರೂ ಪ್ರಯತ್ನ ಪಟ್ಟು ಆ ಅಂತರವನ್ನ 40,000ಕ್ಕೆ ಕೊಂಡೊಯ್ಯಬೇಕು. ಅದು ಯಾವ ರೀತಿ ಕೊಂಡೊಯ್ಯಬೇಕು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಯಾರೆಲ್ಲ ಯುಟಿ ಖಾದರ್ ವಿರುದ್ಧ ಸ್ಪರ್ಧೆಗೆ ತಯಾರಾಗಿ ಇವತ್ತು ಸೋಲಿಸ್ತೇವೆ ಅಂತ ಹೊರಟಿದ್ದಾರೋ ಅವರು ಮುಂದಿನ ಚುನಾವಣೆಯಲ್ಲಿ ಹೇಳಬೇಕು, ಯುಟಿ ಖಾದರ್ ವಿರುದ್ಧ ನಾನು ಸ್ಪರ್ಧೆ ಮಾಡೋದಿಲ್ಲ, ಮಾಡಿ ನನಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಈ ಮಟ್ಟದ ವಿಜಯವನ್ನು ತಂದುಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ರಾಜ್ಯದಲ್ಲಿ 6,031 ಗ್ರಾಮ ಪಂಚಾಯತ್ಗಳಿದೆ. 6,331 ಗ್ರಾಮ ಪಂಚಾಯತ್ಗಳಲ್ಲಿ ರಾಷ್ಟ್ರದ ನರೇಂದ್ರ ಮೋದಿ ಸರ್ಕಾರದ ಪ್ರಶಸ್ತಿ ಪಡೆದಂತಹ ಒಬ್ಬ ಸಚಿವ ಇದ್ರೆ ಅದು ಬೋಳಿಯಾರ್ ಗ್ರಾಮದ ಮತದಾರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಗ್ರಾಮದ ಪ್ರತಿಯೊಂದು ಮತದಾರರು ಈ ಕೇರಳದವರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಯುಟಿ ಖಾದರ್ ಅವರು ಮತ ಚಲಾವಣೆ ಮಾಡುವಂತಹ ಗ್ರಾಮ ಇದ್ರೆ
ಅದು ಬೋಲಿಯಾರ್ ಗ್ರಾಮ. ಹಾಗಾಗಿ ಬೋಲಿಯಾರ್ ಗ್ರಾಮವನ್ನು ನಾವು ಹೆಗಲ ಮೇಲೆ ಹಾಕಿ ಸುತ್ತಾಡಿದರೂ ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಗ್ರಾಮದಲ್ಲಿ ಒಬ್ಬ ದೇಶದ ಉನ್ನತ ಸ್ಥಾನ ಪಡೆಯುವಂತಹ ಒಬ್ಬ ಮತದಾರರು ಇರುವುದು ನಮಗೆಲ್ಲರೂ ಹೆಮ್ಮೆಯ ವಿಷಯ. ಹಾಗಾಗಿ ಇವತ್ತು ಬಹಳ ವಿಶೇಷವಾದ ಕೆಲವು ವಾಟ್ಸಪ್ ನಲ್ಲಿ ನೀವು ನೋಡಿರಬಹುದು. ಇವತ್ತು ಯುಟಿ ಖಾದರ್ ಅವರನ್ನು ನಮ್ಮ ಸಮುದಾಯದ ಜಿಫ್ರಿ ಮುತ್ತುಕೋಯ ತಂಗಡ್ರವರು, ಎಪಿ ಉಸ್ತಾದ್ರವರು, ಸನಾತನ ಹಿಂದೂ ಧರ್ಮದ ಪೂಜ್ಯ ಕಾವೇಂದ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು, ನಮ್ಮ ಜಿಲ್ಲೆಯ ಬಿಸಪ್ರವರು ಆಶೀರ್ವಾದ ಮಾಡಿ ಕಲಿಸಿದ್ದಾರೆ. 5ನೇ ಬಾರಿಗೆ ಗೆದ್ದು ಬಾ ಅಂತ ಈ 5 ಜನರಿಗೆ 3 ದಿನದ ಪವಿತ್ರವಾದ ಗುರುಗಳು ಆಶೀರ್ವಾದ ಮಾಡಿ ಕಲಿಸಿದ್ರೆ 5 ಜನರಲ್ಲಿ ಅದು ಯುಟಿ ಖಾದರ್ ಅನ್ನು ಬಿಟ್ಟು ಬೇರೆ ಯಾವ ಅಭ್ಯರ್ಥಿಯನ್ನು ಕಲಿಸಿಲ್ಲ ಬಂಧುಗಳು. ಹಾಗಾಗಿ ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ರೀತಿಯ ನೋಡುವಂತಹ ಒಬ್ಬ ಶಾಸಕರಿದ್ರೆ ಅದು ಯುಟಿ ಖಾದರ್. 224 ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ 26 ಮಂತ್ರಿಮಂಡಲಗಳಲ್ಲಿ 75 IAS ಆಫೀಸರ್ಗಳು, 75 KS ಆಫೀಸರ್ಗಳು, ಹಲವಾರು ಅಧಿಕಾರಿಗಳು, ರಾಜ್ಯದ 6.5 ಕೋಟಿ ಜನರಲ್ಲಿ ಅಧಿವೇಶನ ಹೋಗುವ ನೇರವಾಗಿ 1.5 ಕೋಟಿ ಜನ ಅಧಿವೇಶನ ವೀಕ್ಷಣೆ ಮಾಡುವಂತಹ ಮಾಧ್ಯಮದ ನನ್ನ ಕರ್ನಾಟಕದ ಪವಿತ್ರವಾದ ಜನರಲ್ಲಿ ಎಲ್ಲ ಜನರ ಎಲ್ಲ ಜಾತಿ ಧರ್ಮದವರ ಧೈರ್ಯದಿಂದ ಪ್ರಶ್ನೆ ಮಾಡುವ ಒಂದು ಶಾಸಕರಿದ್ರೆ ಅದು ಯುಟಿ ಖಾದರ್ ಅನ್ನು ಬಿಟ್ಟರೆ ಬೇರೆ ಯಾವ ಶಾಸಕರು ನಿಮಗೆ ಸಿಗ್ಲಿಕ್ಕಿಲ್ಲ. ಹಾಗಾಗಿ ದೇಶದಲ್ಲಿ 30 ರಾಜ್ಯಗಳಿದೆ. 30 ರಾಜ್ಯಗಳಲ್ಲಿ ಒಬ್ಬ ಆರೋಗ್ಯ ಸಚಿವರು ಬೇಕಿತ್ತು ನರೇಂದ್ರ ಮೋದಿ ಕೇಂದ್ರ ಸರ್ಕಾರಕ್ಕೆ. 13 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆದರೆ 30 ರಾಜ್ಯದಲ್ಲಿ ಒಬ್ಬ ಆರೋಗ್ಯ ಸಚಿವರಿಗೆ ಪ್ರಶಸ್ತಿ ಕೊಡಲಿಕ್ಕೆ ಕೇಂದ್ರದ ಎಲ್ಲ ಮಾಧ್ಯಮದವರು ಎಲ್ಲ ಅಧಿಕಾರಿಗಳು ಹುಡುಕಿ 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 ಕೊನೆಗೆ ಸಿಕ್ಕಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಅಲ್ಪಸಂಖ್ಯಾತರ ಶಾಸಕರಾಗಿ ಆರೋಗ್ಯ ಸಚಿವರಾಗಿ ಯುಟಿ ಖಾದರ್ ಕೇಂದ್ರ ಸರ್ಕಾರ ಸಿಕ್ಕಿದ್ದು ನಿಮಗೆಲ್ಲರಿಗೂ ಗೊತ್ತಿಲ್ವಾ? ಏನೇನು ಮಾತಾಡ್ತಾ ಇದ್ದಾರೆ. ಯುಟಿ ಖಾದರ್ ಯಾವ ಮನೆಯಿಂದ ಬಂದವರಂತ ನಿಮಗೆ ಗೊತ್ತಿದೆ. ಯುಟಿ ಖಾದರ್ ಅವರು ಒಂದು ಶಾಸಕರ ಮನೆಯಿಂದ ಬಂದವರು, ಶಾಸಕರಿಗೆ ಹುಟ್ಟಿ ಶಾಸಕರ ಮನೆಯಿಂದ ಬಂದವರು. ನನ್ನಂತ ನಿಮ್ಮಂತ ಕೇವಲ ಮನೆಯಿಂದ ಬಂದ ವ್ಯಕ್ತಿ ಅಲ್ಲ. ಹಾಗಾಗಿ ಈ 5 ಜನ ಅಭ್ಯರ್ಥಿಗಳ ಮಧ್ಯದಲ್ಲಿ ಯುಟಿ ಖಾದರ್ ಅಂತ ಒಬ್ಬ ಅಭ್ಯರ್ಥಿ ನಮ್ಮ ದೇಶದಲ್ಲಿ ಇವರಿಗೆ ಸಿಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ಅಶ್ರಫ್ ಅವರು ಹೇಳಿದ್ರು ಇದ್ದು 2000 ಇನ್ನು ಇದು ಯಾವುದು ಕರೆಂಟ್ ಹಕ್ಕಿ. ಆದರೆ STP ಅವರ ಪ್ರಣಾಳಿಕೆ ಬಿಡುಗಡೆ ಆಗಿದೆ. 2 ವರ್ಷ ಆಯಿತು ಬಿಡುಗಡೆ ಆಗಿ. ನೀವೆಲ್ಲ ಓದಿರ್ಬೋದು. ಆಸ್ಪತ್ರೆ ಗ್ಯಾರಂಟಿ, ಕಬ್ರಸ್ತಾನ ಗ್ಯಾರಂಟಿ, ಜೊತೆಗೆ ಜೈಲು ಗ್ಯಾರಂಟಿ, ತಂದೆ ತಾಯಿ ಕಷ್ಟಪಟ್ಟು ಯುವಕರನ್ನು ಸಾಕಿದಕ್ಕೆ ಅವರ ಕಣ್ಣೀರು ತಂದೆ ತಾಯಿಗಳಿಗೆ ಗ್ಯಾರಂಟಿ, ಜೊತೆಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇಲ್ಲದೆ ಕಣ್ಣೀರು ಒರೆಸುವುದು ಸಹ ಗ್ಯಾರಂಟಿ ಅಂತ 2 ವರ್ಷ ಮುಂಚೆ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯಾವುದಂತ ವ್ಯತ್ಯಾಸ ನೋಡಿ. ಇವರ ಒಂದು ಅವಸ್ಥೆ ನೋಡಿ. ನಾವು ಮಾತಾಡಿದ್ರೆ ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ಮತದಾರರು, ನೀವೆಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ರೀತಿಯ ಸುಳ್ಳು ಆರೋಪಕ್ಕೆ ಕಿವಿಗೊಡದೆ ಎಲ್ಲರೂ ಒಗ್ಗಟ್ಟಾಗಿ ಯುಟಿ ಖಾದರ್ ಬೋಲಿಯಾರ್ ಗ್ರಾಮದ ಒಬ್ಬ ಶಾಸಕ. ಈ ಸಲ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯ ಇರುವುದು, ಉಪ ವಿರೋಧ ಪಕ್ಷದ ನಾಯಕರಾಗಿ ಯುಟಿ ಖಾದರ್ ಇರುವುದು. ಮುಂದಿನ ಸಲ ಮಂತ್ರಿ ಮಂಡಲದಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವುದು, ಇದೇ ಯುಟಿ ಖಾದರ್ ಅವರು ಉಪಮುಖ್ಯಮಂತ್ರಿ ಆಗುವುದು ಖಂಡಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಯುಟಿ ಖಾದರ್ ಅವರ ಚುನಾವಣೆಯಲ್ಲಿ ಕೇವಲ 5 ದಿವಸ ಬಾಕಿ ಆಗಿದೆ. ನನ್ನ ಬೋಲಿಯಾರ್ ಗ್ರಾಮದ ಕಾಣುವಂತ ಮುಖಗಳು, ಚಂದ್ರಾಜ್ ಕರ್ಕೇರ್ ಅವರು, ಈ ಕಾಣುವಂತ ಮುಖಗಳು
ಎಸ್ಟಿಪಿಯ ಒಂದು ಯುವಕರು ಬಂದು ಮಾತ್ರ ಗೊತ್ತುಕೊಳ್ಳೋದು. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಮುಖಗಳ ಮಧ್ಯ ಹಿಂದ್ಗಡೆ 50 ಮತ ಇರುವಂತ ನಮ್ಮ ವ್ಯಕ್ತಿಗಳು ಇಲ್ಲಿ ಬಂದು ಕೂತಿದ್ದಾರೆ. ಆದ್ರೆ ನಿಮ್ಮನ್ನು ನೋಡುವಾಗ ಬಹಳಷ್ಟು ಸಂತೋಷವಾಗ್ತದೆ. ಹಾಗಾಗಿ ಇವತ್ತು ಬೋಲಿಯಾರ್ ಗ್ರಾಮದ ಎಲ್ಲ ಮತದಾರರು ನೀವು 4-5 ದಿವಸ ಕಷ್ಟಪಟ್ಟು ಯುಟಿ ಖಾದರ್ನ ಗೆಲುವಿಗೆ ತಮ್ಮೆಲ್ಲರ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ 100ಕ್ಕೆ 100 ಬರ್ತದೆ ಅಂತ ಎಲ್ಲ ಮಾಧ್ಯಮದ ಹೇಳ್ತಾ ಇದ್ದಾರೆ. ಆದರೆ 13ನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಯುಟಿ ಖಾದರ್ ಅವರು 28,000 ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅಂತ ಈ ನಮ್ಮ ಶಾಂತಿಯ ಸೌಹಾರ್ದ ತೋಟದ ಮತದಾರರಿಗೆ ನೀವು ಕಿವಿಗೆ ಬೀಳ್ತಾ ಇದೆ ಅಂತ ಈ ಸಂದರ್ಭ ಹೇಳಿಕೊಂಡು ಬಹಳಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಮಾಧವಣ್ಣ, ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅಂತ. ಆದರೆ ಶ್ರೀಕೃಷ್ಣ ಜಯಂತಿಯನ್ನು ಮಾಡಿದ್ದು ಸಿದ್ದರಾಮಯ್ಯ, ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮಾಡಿದ್ದು ಸಿದ್ದರಾಮಯ್ಯ, ಬ್ರಹ್ಮಶ್ರೀ ಗುರುಗಳ ಜಯಂತಿಯನ್ನು ಮಾಡಿದ್ದು ಸಿದ್ದರಾಮಯ್ಯ. 13 ಜಯಂತಿಗಳನ್ನು ಕೇವಲ ಒಂದು ಬಿಟ್ಟರೆ ಏನಂತ ನಿಮ್ಗೆ ಗೊತ್ತಿದೆ, ಅರ್ಧದಲ್ಲಿ ಬಿಟ್ಟಿದ್ದಾರೆ. 13 ಜಯಂತಿ ಪವಿತ್ರವಾದ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಗುರುಗಳ 12 ಜಯಂತಿಯನ್ನು ಮಾಡಿದ್ದು ಇದೇ ಇವರು ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ. ಆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 12 ಪವಿತ್ರವಾದ ಜಯಂತಿಯನ್ನು ಮಾಡಿ ಈ ಕರ್ನಾಟಕಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಗೌರವ ಕೊಟ್ಟಿದ್ರೆ ಅದು ಯಡಿಯೂರಪ್ಪಲ್ಲ, ಬಸವರಾಜ ಬೊಮ್ಮಾಯಿಯಲ್ಲ, ನಮ್ಮ ಸಿದ್ದರಾಮಯ್ಯ ಅಂತ ನಿಮ್ಮ ಹೇಳಿಕೆ ಬಯಸ್ತೇನೆ. ಹಾಗಾಗಿ ನೀವೆಲ್ಲರೂ ಏನು ಬರ್ತಾ ಇದ್ದಾರೆ ಅದನ್ನ ನಾವೇನು ಲೆಕ್ಕಕ್ಕೆ ತಗೊಳ್ಳೋದು ಬೇಡ. ಎಲ್ಲ ಮನೆಯಲ್ಲಿರುವ ಹೆಂಗಸರಿಗೆ ಬಹಳಷ್ಟು ಜಾಗೃತಿಯಿಂದ ಮತದಾನ ಮಾಡುವ ಮುಖಾಂತರ ಯುಟಿ ಖಾದರ್ ಹೃದಯ ಶ್ರೀಮಂತಿಗೆ ಒಂದನ್ನೇ ಆಲೋಚನೆ ಮಾಡಿದ್ರೆ ಸಾಕು. ಅಲ್ಲಿ ಎಲ್ಲದರಲ್ಲಿ ನಂಬರ್ 1 ದೇವರ ದಯದಿಂದ ಬ್ಯಾಲೆಟ್ ಪೇಪರ್ ಅಲ್ಲಿ ಕೂಡ ನಂಬರ್ 1 ಇದು ಯುಟಿ ಖಾದರ್ ಹೃದಯ ಶ್ರೀಮಂತಿಗೆ. ಹಾಗಾಗಿ ನನ್ನ ಎಲ್ಲ ಮತದಾರರು ನೀವು ಒಗ್ಗಟ್ಟಾಗಿ ಏನು ನಿಮಗೆ ಬೇಸರ ಇದ್ರೆ ಅದನ್ನೆಲ್ಲ ಬದಿಗಿಟ್ಟು ಖಾದರ್ ಅವರ ಗೆಲುವಿಗೆ ನಿಮ್ಮ ಸಂಪೂರ್ಣ ಸಹಕಾರ ಬೇಕಂತ ಹೇಳುತ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಾಯಕರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬೋಲಿಯಾರ್ ಕಾಂಗ್ರೆಸ್. ನಮ್ಮ ಈ ಭಾಗದ ಅಭ್ಯರ್ಥಿಯಾದಂತಹ ಯುಟಿ ಖಾದರ್ ಅವರು ಇದೀಗಲೇ ವಿನ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನಮ್ಮಲ್ಲಿ ಪ್ರಶ್ನೆ ಇರುವುದೇನೆಂದ್ರೆ ಅಂತರ ಎಷ್ಟು ಅಂತ. ಇವಾಗ ಯಾವ ಅಂತರದಲ್ಲಿ ನಾವು ಅವರನ್ನು ವಿನ್ ಮಾಡಬೇಕು ಅದನ್ನು ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಯಾಕಂದ್ರೆ ವಿನ್ ಅಂತ ಅವರು ಅಜಾತ ಶತ್ರು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಅಜಾತ ಶತ್ರು. ಅವರಲ್ಲಿ ಸಾಮರಸ್ಯದ ಒಂದು ಭಾವನೆ, ಅವರಲ್ಲಿ ಯಾವುದೇ ಧರ್ಮ ಜಾತಿ ಮತ ಪಂಥ ಯಾವುದೇ ಇಲ್ಲದೆ ಒಂದು ಸಾಮರಸ್ಯದ ಒಂದು ಗುಂಡಿ ಅಂತ ಹೇಳಿದ್ರೆ ಅವರನ್ನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಸಾಮರಸ್ಯಕ್ಕಾಗಿ ಎಲ್ಲರಲ್ಲಿ ಎಲ್ಲಿಯೊಂದು ಕೋಲ ನಡೆದ್ರು, ಎಲ್ಲಿ ಒಂದು ಮದುವೆ ಇರಲಿ, ಎಲ್ಲಿ ಒಂದು ಸಾವು ಇರಲಿ, ಅಲ್ಲಿ ಈ ಭಾಗದ ಪ್ರತಿಯೊಂದು ಜಾಗದಲ್ಲಿ ಅವರು ಹಾಜರಿರುವಂತಹ ಒಂದು ಸಂದರ್ಭ ನಾನು ನೋಡಿದ್ದೇನೆ. ಬಿಜೆಪಿ ಅವರು ಏನೊಂದು ಅವರ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಬೇಕಾಗಿ ಎಷ್ಟೆಲ್ಲ ನಾಟಕ ಮಾಡ್ತಾ ಇದ್ರು ಅಂತ ನಾವೆಲ್ಲ ನೋಡಿದ್ದೇವೆ. ಈಗ ನಮ್ಮ ಯುಟಿ ಖಾದರ್ ಮುಂದೆ ಇರುವಂತಹ ಅಭ್ಯರ್ಥಿ ನಮ್ಮ ಯುಟಿ ಖಾದರ್ಗೆ ಲೆಕ್ಕಕ್ಕೆ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅದು ಲೆಕ್ಕವೇ ಅಲ್ಲ ಅಂತ ಹೇಳ್ತೇನೆ. ಅದಕ್ಕಾಗಿ ನಾನು ಹೇಳಿದೆ ನಮ್ಗೆ ಅಂತರ ನೋಡಿ ನಾವು ನೋಡ್ಬೇಕಾಗಿದೆ. ಅವರನ್ನು ನಾವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನಾವು ನೋಡ್ಬೇಕಾಗಿದೆ. ಹಾಗಾಗಿ ನಾವು ನಮ್ಮೆಲ್ಲರ ಕರ್ತವ್ಯ ಇದೆ ಅವರನ್ನು ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸುವಂತ ಕೆಲಸ ನಿಮ್ಮೆಲ್ಲರದು ಕರ್ತವ್ಯ. ಮತ್ತೆ ಬೆಲೆ ಏರಿಕೆ ಬಗ್ಗೆ ನಾವು ಹೇಳ್ಬೇಕಾದಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ 40% ಕಮಿಷನ್ ಮತ್ತೆ ಪ್ರತಿಯೊಂದಕ್ಕೆ ನಮ್ಮ ದಿನಚರಿ ಯಾವುದು ಸಾಮಾನುಗಳಿವೆ, ನಾವು ಏನು ದಿನಚರಿಯಲ್ಲಿ ಯೂಸ್ ಮಾಡುವಂತ ಎಲ್ಲ ಸಾಮಾನುಗಳಿಗೆ ಗಗನಕ್ಕೆ ಇರುವಂತಹ ಬೆಲೆಗಳನ್ನು ಮಾಡಿ ನಮ್ಗೆ ಇಲ್ಲಿ ಬದುಕಲಿಕ್ಕೆ ಕಷ್ಟ ಆಗಿದೆ ಈ ಬಿಜೆಪಿ ಸರ್ಕಾರದಿಂದಾಗಿ.
ಕಾಂಗ್ರೆಸ್ ಇದ್ದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಸಿದ್ದರಾಮಯ್ಯನವರು ದೇವರಾಜ ಅರಸ್ ನಂತರ ಒಂದು 5 ವರ್ಷ ಕಂಟಿನ್ಯೂ ಆಗಿ ಸರ್ಕಾರವನ್ನು ಮಾಡಿದ್ದೇವೆ, ಅದು ನಮ್ಮ ಸಿದ್ದರಾಮಯ್ಯನವರು. ಅಂತ ಸಿದ್ದರಾಮಯ್ಯನವರ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೇಕಂತಾದ್ರೆ ನಾವು UT ಖಾದರ್ ಸಾಹೇಬ್ರನ್ನು ಆಯ್ಕೆ ಮಾಡಿ ಕಳಿಸಬೇಕಾಗಿದೆ. ಇನ್ನು ಗ್ಯಾಸ್ ನಮ್ಗೆ ಹೇಳಿದ್ರು ಮೊದಲು, ನಮ್ಮ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಬಿಜೆಪಿಯವರು ಹೇಳಿದ್ರು ಗ್ಯಾಸ್ಗೆ ನಮಸ್ಕಾರ ಹಾಕಿ ನೀವು ವೋಟ್ ಹಾಕ್ಲಿಕ್ಕೆ ಹೋಗಿ ಅಂತ. ಈಗ ನಾವು ಆ ಮಾತನ್ನು ಅವ್ರಿಗೆ ಹೇಳ್ಬೇಕಾಗಿದೆ. ಯಾಕಂದ್ರೆ ಗ್ಯಾಸ್ನ ಬೆಲೆ ನೀವೆಲ್ಲ ನೋಡಿದ್ರಿ, ಮಹಿಳೆಯರಿಗೆ ಗೊತ್ತಿರಬಹುದು. ಇಲ್ಲಿಯ ಗ್ಯಾಸ್ನ ಅಂದ್ರೆ ದಿನಚರಿ ನಾವು ಯಾವುದೆಲ್ಲ ನಮ್ಮ ಅಗತ್ಯದ ವಸ್ತುಗಳಿದೆ ಅದರೆಲ್ಲ ಬೆಲೆ ಏರಿದೆ. ಹಾಗಾಗಿ ನಮ್ಮ ಈ ಮತದಾರ ಬಂಧುಗಳಲ್ಲಿ ನಾಡ್ದು ಬರುವಂತ 10 ತಾರೀಕಿನ ಈ ಮತದಾನದಂದು ನಾವೆಲ್ಲರೂ ಒಟ್ಟಾಗಿ ನಮ್ಮ UT ಖಾದರ್ ಸಾಹೇಬ್ರನ್ನು ವಿಧಾನಸೌಧಕ್ಕೆ ಕಳಿಸಬೇಕಾಗಿದೆ. ಹಾಗಾಗಿ ಹೆಚ್ಚಿನ ಅಂತರದಲ್ಲಿ ತಾವೆಲ್ಲರೂ ಇಂದಿನಿಂದಲೇ ನಾವು ಪಣ ತೊಟ್ಟು ಅವರ ಬಗ್ಗೆ ಕೆಲಸ ಮಾಡಿ ನಾವು ಅವರನ್ನು ವಿಧಾನಸೌಧಕ್ಕೆ ಕಳಿಸಬೇಕಾಗಿದೆ. ಅಂತ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಂತ ಹೇಳ್ತಾ അവകാശಕ್ಕೆ ವಂದಿಸ നല്ലൊരു മാർഗ്ഗം നിർവഹിച്ചത്. ജയ് ഹിന്ദ്, ജയ് മഹാരാഷ്ട്ര. ഇവിടെ ബഹുമാനരായ നേതാക്കന്മാരെല്ലാം തന്നെ ഈ ഇലക്ഷന്റെ പ്രാധാന്യത്തെ പറ്റി വളരെ നല്ല രീതിയിൽ തന്നെ ഇവിടെ സംസാരിച്ചു കഴിഞ്ഞു. മനോഹരമായ കന്നഡ പ്രസംഗം. എങ്കിലും മലയാളവും നിങ്ങൾക്ക് നന്നായി മനസ്സിലാകും എന്ന് കരുതുകയാണ്, അല്ലേ? മനസ്സിലാവില്ലേ? എന്തായാലും ഈ മനോഹരമായ സായം സന്ധ്യയിൽ കർണാടക തെരഞ്ഞെടുപ്പിൽ തിളച്ചു മറിയുമ്പോൾ കർണാടക രാഷ്ട്രീയം മുഴുവൻ ഉറ്റുനോക്കുന്ന ഏറ്റവും നല്ല മത്സരം നടക്കുന്ന, ഒരുപക്ഷെ നല്ല മത്സരം എന്നതിനപ്പുറത്തേക്ക് ഏകപക്ഷീയമായ ഒരു പോരാട്ടം നടക്കുന്ന ഒരു മണ്ഡലമാണ് മംഗലാപുരം. പഴയ ഉള്ളാള്, ഇതിനു മുമ്പ് ഈ മണ്ഡലത്തിന്റെ പേര് ബോളിയാർ, അല്ലേ? ആദ്യം ബോളിയാർ, പിന്നീട് ഉള്ളാള്, പിന്നീട് മംഗലാപുരം. എന്തായാലും ഒരു തർക്കവുമില്ല, നമ്മളെല്ലാം വലിയ ആത്മവിശ്വാസത്തിലാണ്. ഇവിടെ ഈ വർഷം കർണാടക നിയമസഭാ തെരഞ്ഞെടുപ്പുമായി ബന്ധപ്പെട്ട് 2023 ഈ നിയമസഭാ തെരഞ്ഞെടുപ്പ് നടക്കുമ്പോ മംഗലാപുരം അസംബ്ലിയിലുള്ളത് BJPയും കോൺഗ്രസും തമ്മിലുള്ള പോരാട്ടമല്ല. ഈ അസംബ്ലി കണ്ട ഏറ്റവും വലിയ ഭൂരിപക്ഷം ഈ നാടിന്റെ പ്രിയപ്പെട്ട നായകന് കൊടുക്കാനുള്ള ഒരു വോട്ടെടുപ്പ് മാത്രമാണ് ഇവിടെ നടക്കാൻ പോകുന്നത്. ഇവിടെ ഒരു തെരഞ്ഞെടുപ്പൊന്നും നടക്കുന്നില്ല എന്ന് നമുക്ക് നന്നായി അറിയാം. കാരണം ഇവിടെ എല്ലാവരും MLA-യോടൊപ്പമാണ്. ഇവിടെ ഹൈന്ദവർ MLA-യോടൊപ്പമാണ്, ഇവിടെ മുസ്ലിമുകൾ MLA-യോടൊപ്പമാണ്, ഇവിടെ ക്രൈസ്തവർ MLA-യോടൊപ്പമാണ്, ജൈനരും ജൂതരും സിഖുകാരനും മതമുള്ളവനും മതമില്ലാത്തവനും വിശ്വാസിയും അവിശ്വാസിയും എല്ലാവരും, എല്ലാ ജാതി മതവിഭാഗങ്ങൾ എല്ലാവരും അവർ ഒറ്റക്കെട്ടായി പറയുന്നു, മംഗലാപുരം ഈസ് ഈക്വൽ ടു UT ഖാദർ എന്ന് ഈ നാട് പറയുകയാണ്. പിന്നെ കുറച്ചാള് തെരഞ്ഞെടുപ്പ് ആവുമ്പോ മത്സരിക്കണമല്ലോ, ഇലക്ഷനിൽ കാൻഡിഡേറ്റ് ആവണം എന്നുള്ളത് കൊണ്ട് അവർ നോമിനേഷൻ കൊടുത്തു, അവർ വോട്ട് ചോദിക്കും. അതിനെ കോൺഗ്രസ് ഒരു വലിയ കാര്യമായി കാണുന്നില്ല. പക്ഷേ മംഗലാപുരം അസംബ്ലിയിൽ ഏറ്റവും വലിയ പ്രചരണമാണ് ഇന്ത്യൻ നാഷണൽ കോൺഗ്രസ് നടത്തുന്നത്. വലിയ പ്രചരണം, ഇതുവരെ കാണാത്ത പ്രചരണം. ഡോർ ടു ഡോർ ക്യാമ്പയിനിങ് ആണ്. എല്ലാ വീടുകളിലും പോയി ആളുകളോട് രാഷ്ട്രീയം സംവദിക്കുകയാണ് കോൺഗ്രസിന്റെ പ്രവർത്തകർ. ലഘുലേഖകൾ കൊടുക്കുന്നു, ആളുകളോട് സംസാരിക്കുന്നു, റോഡ് ഷോ നടത്തുന്നു, എല്ലാ പ്രദേശങ്ങളിലും റോഡ് ഷോ നടക്കുന്നു. ഇതുപോലെ പുതിയ, ഞാൻ കഴിഞ്ഞ ദിവസം തൊട്ടടുത്ത ഒരു പരിപാടിയിൽ പങ്കെടുത്തിരുന്നു. ഇതുപോലെ എല്ലാ പ്രദേശങ്ങളിലും വലിയ ആൾക്കൂട്ടത്തെ സംഘടിപ്പിച്ച് പൊതുയോഗം നടത്തുന്നു, പ്രസ് കോൺഫറൻസ്, പത്രസമ്മേളനങ്ങൾ നടത്തുന്നു. മുൻ മുഖ്യമന്ത്രിമാരുൾപ്പെടെ, രാഹുൽ ഗാന്ധി ഉൾപ്പെടെ, തൊട്ടടുത്ത മൂടബദ്രിയിൽ നാളെ 7-ാം തീയതി പ്രിയങ്ക ഗാന്ധി ഉൾപ്പെടെ മുഴുവൻ നേതാക്കന്മാരും ഈ ദക്ഷിണ കന്നഡ ജില്ലയിലേക്ക് വരുന്നു. നിങ്ങൾ ഈ പ്രചണ്ഡമായ പ്രചരണം നടത്തുന്നു. നമുക്കറിയാം, സിദ്ധരാമയ്യ സർക്കാർ അധികാരത്തിലേറുമ്പോ 8-ൽ 7 സീറ്റാണ് ഈ ദക്ഷിണ കന്നഡയിൽ നമ്മൾ ജയിച്ചതെങ്കിൽ ഈ തെരഞ്ഞെടുപ്പിനകത്ത് 8-ൽ 8 ജയിക്കും. ആ 8-ൽ 8-ാമത്തെ ഏറ്റവും വലിയ ഭൂരിപക്ഷം UT ഖാദറിനായിരിക്കുമെന്ന കാര്യത്തിനകത്തും യാതൊരു തർക്കവുമില്ല. നമുക്ക് 8 സീറ്റും ജയിക്കണം. കാരണം
ഇവിടെ ഒരു ഉയർന്ന ചോദ്യം എന്ന് പറയുന്നത് BJP-യോ കോൺഗ്രസോ എന്നല്ല. ഇവിടെ ഉയർന്ന ചോദ്യം എന്ന് പറയുന്നത് ഭരണമാറ്റം എന്നല്ല. ഇവിടെ ഉയരുന്ന ചോദ്യം ഈ കന്നഡ മണ്ണ്, ഈ കർണാടക ജീവിക്കണോ അതല്ല ഈ കർണാടക മരിക്കണോ എന്ന ചോദ്യമാണ്. ഈ കന്നഡ മണ്ണ് അഭിമാനത്തോടെ കന്നഡികർക്ക് ഇവിടെ ജീവിക്കണമെങ്കിൽ കോൺഗ്രസ് ഇവിടെ അധികാരത്തിനകത്തേക്ക് തിരിച്ചു വരണമെന്നുള്ള ഒരൊറ്റ ചർച്ച മാത്രമേ ഈ തെരഞ്ഞെടുപ്പിനകത്ത് നടക്കുന്നുള്ളൂ. ഞാനിവിടെ കോൺഗ്രസ് മുന്നോട്ട് വെച്ച മുദ്രാവാക്യങ്ങളെ കുറിച്ചൊന്നും പറയുന്നില്ല. ബഹുമാനായ ശ്രീ അഷ്റഫ് അത് വളരെ നല്ല രീതിയിൽ അവതരിപ്പിച്ചു. ഞാൻ അത്ഭുതപ്പെടുകയായിരുന്നു. ഇന്നത്തെ ദേശീയ മാധ്യമങ്ങളിൽ ഉൾപ്പെടെ എല്ലായിടത്തും കോൺഗ്രസ് മുന്നോട്ട് വെക്കുന്ന മുദ്രാവാക്യങ്ങളെ കുറിച്ച് ഗൃഹലക്ഷ്മി അദ്ദേഹം പറഞ്ഞു, 2000 രൂപ നമ്മുടെ വീട്ടിലെ സ്ത്രീകൾക്ക്, നമ്മുടെ കുടുംബത്തിനെ നയിക്കുന്ന നമ്മുടെ സ്ത്രീകൾക്ക് 2000 രൂപ വെച്ച് അവരുടെ അക്കൗണ്ടിനകത്തേക്ക് കൊടുക്കുന്ന ഒരു പദ്ധതി ഇവിടെ കോൺഗ്രസ് വന്നാൽ ആദ്യത്തെ ക്യാബിനറ്റിനകത്ത് പാസ്സാകാൻ പോവുകയാണ്. ഗൃഹജ്യോതി 200 യൂണിറ്റ് വൈദ്യുതി. നമുക്കറിയാം അതിരൂക്ഷമായ വിലക്കയറ്റത്തിനകത്ത് പൊറുതിമുട്ടുന്ന കർണാടകയിലെ പ്രിയപ്പെട്ടവർക്ക് വേണ്ടി ഗൃഹജ്യോതി 200 യൂണിറ്റ് വൈദ്യുതി സാധാരണക്കാർക്ക് സൗജന്യമായി കൊടുക്കാൻ പോവുകയാണ്. അതുപോലെ തന്നെ തൊഴിലില്ലായ്മ അതിരൂക്ഷമായ കർണാടകയുടെ മണ്ണിൽ ഡിഗ്രി വിദ്യാഭ്യാസം കഴിഞ്ഞ തൊഴിൽ രഹിതർക്ക് 3000 രൂപ വെച്ച് അവരുടെ അക്കൗണ്ടിനകത്തേക്ക് കോൺഗ്രസ് സർക്കാർ വന്നാൽ വരാൻ വേണ്ടി പോവുകയാണ്. അതുപോലെ കുടുംബത്തിൽ പട്ടിണി കൊണ്ട് വലഞ്ഞ ഈ നാട്ടിലെ പാവപ്പെട്ടവന്റെ ഓരോ വ്യക്തിയുടെയും പേരിൽ 10 കിലോ അരി, ഒരു മാസക്കാലം 10 കിലോ അരി ഓരോ വ്യക്തിയുടെയും പേരിൽ, കുടുംബത്തിലേക്കല്ല ഓരോ വ്യക്തിയുടെ പേരിൽ ഈ സർക്കാർ ഇനി വരാൻ കടന്നു വരുന്ന സർക്കാർ, കോൺഗ്രസ് സർക്കാർ കൊടുക്കാൻ വേണ്ടി പോവുകയാണ്. അതോടൊപ്പം തന്നെ നമ്മുടെ അഭിമാനമാണ് നമ്മുടെ അമ്മമാർ, അല്ലെ, നമ്മുടെ ഉമ്മമാർ, നമ്മുടെ വീട്ടിലിരിക്കുന്ന സ്ത്രീകൾ നമുക്ക് വേണ്ടി ത്യാഗം സഹിക്കുന്നവരാണ്, നമ്മളെ നൊന്ത് പെറ്റവരാണ്, പ്രസവിച്ചവരാണ്, നമ്മളെ പോറ്റുന്നവരാണ്, നമ്മളെ സംരക്ഷിക്കുന്നവരാണ്. അവർക്ക് ഈ നാടിനകത്ത് സൗജന്യ യാത്ര ഉൾപ്പെടെ സർക്കാർ വാഹനങ്ങളിൽ ഉൾപ്പെടെ പ്രഖ്യാപിച്ച് മുന്നോട്ട് പോവുകയാണ്. ഇതെല്ലാം നടപ്പിലാകണമെങ്കിൽ ഈ മെയ് മാസം 13 റിസൾട്ട് വരുമ്പോ കർണാടകയിലെ ബാംഗ്ലൂരിലെ ഈ നിയമസഭാ മന്ദിരത്തിനകത്ത് ഒരു കോൺഗ്രസിന്റെ മുഖ്യമന്ത്രി ഉണ്ടാവണമെന്നുള്ളത് ഈ നാട്ടിലെ പ്രബുദ്ധരായ ജനാധിപത്യ വിശ്വാസികളോട് ഞങ്ങൾ അഭ്യർത്ഥിക്കുകയാണ്. നമുക്ക് ഇവിടെ കടന്നു വന്നവരെല്ലാം കോൺഗ്രസിന്റെ അനുഭാവികളും കോൺഗ്രസിനോട് താല്പര്യമുള്ളവരുമാണ്. നമ്മൾ മറ്റാർക്കും വോട്ട് ചെയ്യാൻ നമ്മൾ പോകുന്നത്, നമ്മൾ കോൺഗ്രസിന്റെ ബഹുമാനായ സ്ഥാനാർത്ഥിക്ക് വേണ്ടിയാണ് നമ്മൾ ഇവിടെ കടന്നു വന്നിരിക്കുന്നത്. സ്ഥാനാർത്ഥിയെ കുറിച്ച്, നിങ്ങളുടെ നായകനെ കുറിച്ച്, ഈ നാടിന്റെ പുൽനാമ്പും പുൽത്തരികളും പോലും സുപരിചിതനായ ശ്രീമാൻ UT ഖാദറിനെ കുറിച്ച് ഞാൻ എന്തെങ്കിലും പറഞ്ഞാൽ ഒരു അധിക പ്രസംഗമാകുമെന്ന് എനിക്കറിയാം. നിങ്ങൾക്കറിയാം 4 തവണ 4 ടൈംസ് ഈ നാടിൽ നിന്ന് UT ഫരീദ് എന്ന് പറയുന്ന പിതാവിന്റെ പാതയിൽ വളരെ ചെറുപ്പത്തിൽ ഉന്നതമായ വിദ്യാഭ്യാസം നേടി, അഭിഭാഷക ബിരുദം ഉൾപ്പെടെ നേടി ഈ നാടിനകത്ത് ഒരു ചെറുപ്പക്കാരനായി നിങ്ങളുടെ മുന്നിൽ വന്ന് വോട്ട് അഭ്യർത്ഥിച്ചപ്പോ ആദ്യ തവണ ജയിപ്പിച്ചവരാണ് നിങ്ങൾ, 2ാം തവണയും ജയിപ്പിച്ചവരാണ് നിങ്ങൾ, 3ാം തവണയും ജയിപ്പിച്ചവരാണ് നിങ്ങൾ, 4ാം തവണയും ജയിപ്പിച്ചവരാണ് നിങ്ങൾ, 5ാം തവണ വീണ്ടും വോട്ട് ചോദിച്ചു വരുമ്പോ ഒരു തർക്കവുമില്ല. ഞാൻ തുടക്കത്തിൽ പറഞ്ഞതുപോലെ ഏറ്റവും വലിയ റെക്കോർഡ് ഭൂരിപക്ഷം ഈ തെരഞ്ഞെടുപ്പിനകത്ത് ഉണ്ടാകുമെന്ന കാര്യത്തിനകത്ത് യാതൊരുവിധ തർക്കവുമില്ല. ഇതുപോലെ ഒരു MLA ഉണ്ടോ കർണാടകയിൽ? 224 അംഗ നിയമസഭ മണ്ഡലങ്ങൾ ഈ കർണാടകയിലുണ്ട്. പക്ഷേ സ്വന്തം ജനതയെ ഇതുപോലെ ചേർത്ത് പിടിച്ച ഒരു MLA, നിങ്ങൾ മംഗലാപുരം അസംബ്ലിയുടെ ഉള്ളാട് തൊട്ടിങ്ങോട്ടുള്ള പ്രദേശങ്ങൾ എടുത്തു നോക്കുക. ഞാൻ കടന്നു വരുന്നത് കേരളത്തിൽ നിന്ന്. കാസർഗോഡ് മെഡിക്കൽ കോളേജ് ഇല്ല, കണ്ണൂർ മെഡിക്കൽ കോളേജ്, സർക്കാർ മെഡിക്കൽ കോളേജ് ഇല്ല. എത്രയോ പ്രയാസമാണ്. കേരളത്തിൽ ആകെയുള്ളത് 14 ജില്ലകളിൽ കൂടി ആകെയുള്ളത് 5 മെഡിക്കൽ കോളേജാണ്. നിങ്ങൾ അറിയണം, ഈ മംഗലാപുരം അസംബ്ലിയിൽ മാത്രം 4 വലിയ മെഡിക്കൽ കോളേജുകൾ. ഇവിടെ അത്ര വലിയ ഒരു വികസനത്തിന്റെ സാഹചര്യം ഇവിടെയുണ്ട്. എന്തുകൊണ്ടാണ് മെഡിക്കൽ കോളേജുകൾ വരുന്നത്? അത് MLA-യുടെ കഴിവാണ്. നല്ല ശാന്തമായ അന്തരീക്ഷം, വികസനത്തിന്റെ സാഹചര്യം, അടിസ്ഥാനപരമായ എല്ലാ സൗകര്യം. നിങ്ങൾ ഇവിടെ നോക്കണം, എല്ലാ റോഡുകളും സുന്ദരമായ റോഡുകളാണ്. ഇടവഴികൾ പോലും സഞ്ചരിക്കാൻ ഗതാഗത യോഗ്യമായിരിക്കുന്നു. പാലങ്ങളുണ്ട്, റോഡുകളുണ്ട്, അതുപോലെ തന്നെ സ്ട്രീറ്റ് ലൈറ്റുകളുണ്ട്. വേണ്ടിടത്തെല്ലാം വികസനത്തിന്റെ വലിയ വസന്തം വിരിയിക്കാൻ ഈ നാടിന്റെ MLA-ക്ക് ഈ മണ്ഡലത്തിനകത്ത് കഴിഞ്ഞ 4 തവണയും ജയിച്ചു പോയപ്പോ അദ്ദേഹത്തിന് സാധിച്ചിട്ടുണ്ട്. ഈ നാട് കണ്ട ഏറ്റവും മികച്ച മന്ത്രി. ഒരുപാട് ആരോപണങ്ങൾ, അല്ലെ, കർണാടകയിൽ അഴിമതി ആരോപണങ്ങൾ പലർക്കുമെതിരെ വന്നിട്ടുണ്ട്, പലരും രാജിവെക്കേണ്ടി വന്നിട്ടുണ്ട്. പക്ഷേ അഭിമാനത്തോടുകൂടി പറയാം, UT ഖാദറിന് ഒരു വോട്ട് നൽകിയതിന്റെ പേരിൽ ഈ അസംബ്ലിയിലെ ജനങ്ങൾ ഒരാളുടെ തലതാഴ്ത്തേണ്ടി വന്നിട്ടില്ല. ഇന്ന് വരെ ഒരു ആരോപണം
കൊല്ലപ്പെടണം പോലും. ഈ തെരഞ്ഞെടുപ്പും വന്നു സാധാരണ MLA-മാർക്കെതിരെ അഴിമതിക്കാരനെന്ന് പറയും. പക്ഷേ BJP-ക്കാർ പോലും UT ഖാദറിനെതിരെ ഒരക്ഷരം വിട്ടില്ല. കാരണം അവർക്ക് പറയാം, നിസ്വാർത്ഥനായ നിഷ്കളങ്കനായ ഈ നാടിന്റെ ജനനായകനാണ് ശ്രീമാൻ UT ഖാദർ. അഴിമതി നടത്തിയിട്ടില്ല ഇന്ന് വരെ. 1 രൂപ ജനങ്ങൾക്ക് അവകാശപ്പെട്ടതെല്ലാം അദ്ദേഹം ഈ നാടിനകത്ത് എത്തിച്ചു കൊടുത്തിട്ടുണ്ട്. അദ്ദേഹം നമുക്കറിയാം അർബൻ ഡെവലപ്മെന്റ് മിനിസ്റ്റർ ആയിരുന്നു. ഈ നാടിന്റെ ഏറ്റവും നല്ല ആരോഗ്യമന്ത്രിയായിരുന്നു. ബാംഗ്ലൂരിന്റെ ചുമതലയുള്ള മന്ത്രിയായിരുന്നു. സിദ്ധരാമയ്യ സർക്കാരിൽ അദ്ദേഹത്തിന്റെ മുഖ്യമന്ത്രിയായിരിക്കെ അദ്ദേഹം ഏറ്റവും കൂടുതൽ വിശ്വാസം അർപ്പിച്ച നമ്പർ 1 മിനിസ്റ്റർ, ഇന്ത്യയിലെ നമ്പർ 1 മുഖ്യമന്ത്രി ആരാണെന്ന് ചോദിച്ചാൽ അത് സിദ്ധരാമയ്യയും. സിദ്ധരാമയ്യ സർക്കാരിലെ നമ്പർ 1 മിനിസ്റ്റർ ആരാണെന്ന് ചോദിച്ചാൽ ഒരു തർക്കവുമില്ല, അതെന്നത്തെ ഹെൽത്ത് മിനിസ്റ്റർ ആയിരുന്ന UT ഖാദറാണെന്ന് ഈ കർണാടക രാഷ്ട്രീയം സമ്മതിച്ചതാണ്. ആ മനുഷ്യൻ, നിങ്ങൾക്കറിയാം, ബാംഗ്ലൂരിൽ കർണാടകയിൽ ഒരുപാട് രാഷ്ട്രീയ പ്രതിസന്ധികളുണ്ട്. പക്ഷേ കോൺഗ്രസിൽ അടിയുറച്ചു നിന്നുകൊണ്ട് വിശ്വസിച്ചേൽപ്പിച്ച സ്ഥാനമാനത്തോട് നീതി പുലർത്തിക്കൊണ്ട് മംഗലാപുരത്തിന്റെ ജനങ്ങൾക്ക് ഒരിക്കൽ പോലും അദ്ദേഹത്തെ ഓർത്തിട്ട് ഒരു പ്രയാസം അനുഭവിക്കേണ്ട ഒരു സാഹചര്യം സൃഷ്ടിക്കാതെ അദ്ദേഹം ഈ നാടിനകത്ത് മുന്നോട്ട് പോയിട്ടുണ്ട്. അതുകൊണ്ട് പ്രിയമുള്ളവരെ, ഇവിടെ നേരത്തെ സൂചിപ്പിച്ചു, ഞാൻ പ്രഖ്യാപനങ്ങളൊന്നും നടത്താൻ തയ്യാറല്ല എങ്കിലും ഒരു കാര്യം ഉറപ്പിച്ചു പറയാം, ഇവിടെ ഒരു കോൺഗ്രസ് സർക്കാർ വരും. ആ സർക്കാരിന്റെ ഏറ്റവും തന്ത്രപ്രധാനമായ ഒരു വകുപ്പിനകത്ത് MLA ആയിരിക്കാനല്ല, ഏറ്റവും നല്ല മന്ത്രിയായിരിക്കാൻ തന്നെയാണ് ഈ തെരഞ്ഞെടുപ്പിനകത്ത് ശ്രീമാൻ UT ഖാദർ വീണ്ടും ജനവിധി തേടുന്നത്. നമുക്ക് ജയിക്കണം. ഒരുപാട് സംഘർഷങ്ങൾ സൃഷ്ടിക്കാൻ ശ്രമിക്കുകയാണ് BJP. നമുക്കറിയാം, ഈ ദക്ഷിണ കന്നഡയിൽ BJP നാട് ഭരിക്കുമ്പോ അവരുടെ ഒരു നേതാവിനെ കൊലപ്പെടുത്തി. എന്താ BJP ശ്രമിച്ചത്? അതിലൂടെ വർഗീയ സംഘർഷം ഉണ്ടാക്കാൻ. ഞാൻ ഈ നാട്ടിലെ BJP-ക്കാരോട് പറയുന്നു, നിങ്ങളുടെ നേതാവിനെ പോലും ബസവരാജ ബൊമ്മ എന്ന് പറയുന്ന BJP-യുടെ മുഖ്യമന്ത്രിക്ക്, കർണാടക മുഖ്യമന്ത്രി നാട് ഭരിക്കുമ്പോ നളീൻ കട്ടീൽ എന്ന് പറയുന്ന മംഗലാപുരത്തിന്റെ MP BJP-യുടെ പ്രസിഡന്റ് ആയിരിക്കുമ്പോ യുവമോർച്ചയുടെ ഒരു നേതാവിന്റെ ജീവന് പോലും സംരക്ഷണം കൊടുക്കാൻ കഴിയില്ലെങ്കിൽ വീട്ടിൽ പോയിരിക്കും BJP-ക്കാരായെന്നാണ് ഞങ്ങൾക്ക് നിങ്ങളോട് പറയാനുള്ളത്. നിങ്ങൾ കോൺഗ്രസുകാർക്ക് സംരക്ഷണം കൊടുക്കണ്ട, നിങ്ങൾ മറ്റ് രാഷ്ട്രീയ പ്രവർത്തകർക്ക് സംരക്ഷണം കൊടുക്കണ്ട. നിങ്ങളുടെ നേതാവിന് നേരാൻ വണ്ണം വീട്ടിൽ നിന്ന് നാട്ടിലിറങ്ങി നടക്കാനുള്ള സ്വാതന്ത്ര്യം ഉണ്ടായിരുന്നില്ല. കൊല്ലപ്പെട്ടത് BJP ഭരിക്കുമ്പോഴാണ്. ഇവിടെ ആരുടെ ജീവനാണ് ഇവിടെ വിലയുള്ളത്? BJP-യുടെ പ്രവർത്തകന്റെ ജീവന് സംരക്ഷണം ഒരുക്കാൻ കഴിയാത്ത നളീൻ കട്ടീലാണ്, MP നളീൻ കുമാർ കട്ടീലാണ് ഇവിടെ വന്നിട്ട് നാട്ടുകാരുടെ സംരക്ഷണത്തിന് വോട്ട് ചോദിക്കുന്നത്. നിങ്ങളൊരു പൂർണ്ണ പരാജയമാണ്. മംഗലാപുരം MPയോടും BJP-യോടും ഞങ്ങൾ പറയുന്നത്, ഈ നാടിന്റെ സമാധാന അന്തരീക്ഷം നിലനിർത്തുന്നത്. പൗരത്വ പ്രക്ഷോഭം വന്നപ്പോ മംഗലാപുരം കലാപത്തിലേക്ക് പോയി, പ്രശ്നമുണ്ടായി, വെടിവെപ്പുണ്ടായി, ആളുകൾ കൊല്ലപ്പെട്ടു. ആരാ പിന്നെ പ്രവർത്തിച്ചത്? BJP-യുടെയും RSS-ന്റെയും ആളുകളാണ്. എന്തിനാണ്? കർണാടകയിൽ പല പ്രദേശത്തും ശാന്തമായി നിന്നപ്പോഴും മംഗലാപുരം ടൗണിനകത്ത്, NRC വിഷയത്തിനകത്ത്, CAA പൗരത്വ വിഷയത്തിനകത്ത് ഇവർ മനഃപൂർവ്വം പ്രശ്നങ്ങൾ ഉണ്ടാക്കിയിട്ട് കലാപം സൃഷ്ടിക്കുകയായിരുന്നു. മംഗലാപുരം നടന്നിട്ടില്ല. ആ കലാപം ഈ നാട് അഭിമാനപൂർവ്വം പറയട്ടെ, മംഗലാപുരത്തിന്റെ മതേതര വിശ്വാസികൾ, ജനാധിപത്യ വിശ്വാസികൾ ഈ നാടിനകത്ത് ക്ഷമയുള്ളവരായതുകൊണ്ട് BJP-യുടെ കെണിയിൽ വീണിട്ടില്ല, BJP-യുടെ തന്ത്രത്തിൽ അവർ വീണിട്ടില്ല. ഈ നാട് നല്ല രീതിയിൽ സംരക്ഷിച്ച് ആ കലാപത്തെ പോലും ചെറുത്തു തോൽപ്പിച്ച് മംഗലാപുരത്തെ ജനങ്ങൾ ശാന്തരായിരുന്നു. BJP-യുടെ തന്ത്രമായിരുന്നു മനഃപൂർവ്വം. ഈ തെരഞ്ഞെടുപ്പിനകത്ത് അവർ എന്തെങ്കിലും രാഷ്ട്രീയം പറയുന്നുണ്ടോ? മോഡി വന്നിട്ട് ഡാൻസ് കളിക്കുകയാണ്. മോഡി വന്നിട്ട് കുട്ടികളെയൊക്കെ വിളിച്ചിട്ട് നിങ്ങൾക്ക് എന്താവണം എന്നൊക്കെ ചോദിക്കുകയാണ്. മോഡി ചോദിക്കുന്നത് ഈ നാട്ടിലെ പാവപ്പെട്ടവന് ജീവിക്കാൻ കഴിയുന്നുണ്ടോ എന്നുള്ളതാണ്. ഈ ഗോളിയാറിലെ പലചരക്ക് കടയിൽ പോകുമ്പോ കടയിൽ പോയി നമ്മൾ സാധനം വാങ്ങും. BJP പറയട്ടോ ഡബിൾ എഞ്ചിനുള്ള സർക്കാർ, ഡബിൾ എഞ്ചിനുള്ള സർക്കാരാണ് 5 വർഷക്കാലം കർണാടക ഭരിച്ചത്. ഇല്ലേ? ഒരു എഞ്ചിൻ മോഡി അവിടെ ഓപ്പറേറ്റ് ചെയ്യുമ്പോ മറ്റേ എഞ്ചിൻ ബസവരാജ ബൊമ്മ ഇവിടെ ഓപ്പറേറ്റ് ചെയ്യുന്നു. ഞാൻ ചോദിക്കട്ടെ, 5 വർഷം കൊണ്ട് ഏതെങ്കിലും ഒരു നിത്യോപയോഗ സാധനത്തിൽ നമ്മൾ ഉപയോഗിക്കുന്ന ഏതെങ്കിലും ഒരു സാധനത്തിന്, അരിക്ക്, പച്ചക്കറിക്ക്, മീനിന്, ഇറച്ചിക്ക്, ഏതെങ്കിലും ഒരു സാധനത്തിന് 5 വർഷക്കാലം കൊണ്ട് ഈ കർണാടകയിലെ ഏതെങ്കിലും ഒരു കടയിൽ വില കുറഞ്ഞോ? നിങ്ങൾക്ക് പറയാൻ വേണ്ടി വെച്ചത് പറഞ്ഞൂടെ? നാട്ടുകാർ കേൾക്കട്ടെ. ഇവര് വില കുറഞ്ഞോ? പിന്നെ എന്തിനാണ് BJP ഇവിടെ വന്ന് വോട്ട് ചോദിക്കുന്നത്? പാവപ്പെട്ടവന് ആവശ്യമെന്താ? അവന് കർഷകർക്ക് നല്ല വില കിട്ടുമ്പോൾ തന്നെ നിത്യോപയോഗ സാധനങ്ങൾ
വിശപ്പിന്റെ മനുഷ്യന്റെ പ്രയാസം അറിഞ്ഞൊരു മുഖ്യമന്ത്രിയാണ്. അദ്ദേഹം നടത്തിയ ഏറ്റവും വലിയ പ്രഖ്യാപനമുണ്ട് ഇന്ദിരാ ക്യാൻറ്റീനായിരുന്നു അല്ലേ? 2 രൂപയ്ക്ക് മനുഷ്യന് ഭക്ഷണം കൊടുക്കുന്ന ഈ കർണാടകയുടെ മുക്കിലും മൂലയിലും ഇന്ദിരാഗാന്ധിയുടെ പേരിൽ ക്യാൻറ്റീൻ തുടങ്ങിയ മുഖ്യമന്ത്രിയാണ് പ്രിയപ്പെട്ട സിദ്ധരാമയ്യ. ആ ക്യാൻറ്റീനാണ് ഈ ബസവരാജ ബൊമ്മയുടെ സർക്കാർ വന്ന് അടച്ചുപൂട്ടിയത്. സിദ്ധരാമയ്യ മനുഷ്യനെ കുറിച്ചാണ് അല്ലേ? ക്ഷീരഭാഗ്യ പോലെ, അന്നഭാഗ്യ പോലെ ഒരുപാട് പദ്ധതികൾ ഈ കർണാടകയുടെ മണ്ണിൽ നടപ്പിലാക്കിയത് പാവപ്പെട്ടവന്റെ വിശപ്പടക്കാനാണ് സിദ്ധരാമയ്യ ഈ നാടിനകത്ത് ശ്രമിച്ചതെങ്കിൽ ആർത്തി കൊണ്ടിട്ട് ഈ പാവപ്പെട്ട കോൺട്രാക്ടർമാരെ പോലും 40% കമ്മീഷൻ മേടിച്ച് BJPക്ക് അഴിമതിയിലൂടെ ഫണ്ട് ഉണ്ടാക്കി കൊടുക്കാനാണ്. എല്ലാത്തിലും കറപ്ഷനാണ്. റോഡ് പണിതാൽ കറപ്ഷൻ, പാലം പണിതാൽ കറപ്ഷൻ, സർക്കാർ ഓഫീസ് പണിതാൽ കറപ്ഷൻ, അഴിമതി. BJP ഒരു കമ്മീഷൻ പാർട്ടി ഓഫ് ഇന്ത്യയായി ഈ നാടിനകത്ത് മാറിയ കാഴ്ചയാണ് 5 വർഷക്കാലം കണ്ടത്. നാണം കെട്ട് രാജിവെക്കേണ്ടി വന്നില്ലേ BJPയുടെ മന്ത്രിക്ക്? അത് നമ്മുടെ പണമാണ്. ഈ കൊള്ളയടിച്ച് കൊണ്ടുപോകുന്നത് BJP കൊണ്ടുപോകുന്നത് എന്റെയും നിങ്ങളുടെയും പൈസയാണ്. അതുകൊണ്ട് ഈ കർണാടകയെ വിട്ടുതുലച്ചിട്ട് 5 വർഷം കഴിഞ്ഞിട്ട് ഒരു വികസനവും പറയാനില്ല. മോഡി ഇപ്പോഴും വന്നിട്ട് കരയാണ്. മോഡി എന്നെ 91 പ്രാവശ്യം അപമാനിച്ചു. ഇവിടെ അദ്ദേഹം നമ്മൾ പറയുന്നു, അതേ ഇവിടെ നേരത്തെ പറഞ്ഞതുപോലെ നിങ്ങൾ ഗ്യാസിന്റെ കുറിച്ച് പറയാം. വോട്ട് ചെയ്യാൻ പോകുമ്പോ നിങ്ങളെ മുദ്രാവാക്യം വിളിക്കേണ്ട മോഡി പറയുന്നത് കഴിഞ്ഞ ദിവസം കർണാടകയിൽ നിങ്ങൾ മുദ്രാവാക്യം വിളിച്ചിട്ട് പോകണം. മുദ്രാവാക്യമല്ല വിളിക്കേണ്ടത്. രാവിലെ എണീറ്റിട്ട് ആ ഗ്യാസ് കുറ്റി ഒന്ന് നോക്കിയിട്ട് പോകണം. പിന്നെ BJPയുടെ നെഞ്ചത്തെ കുത്തുള്ളൂ രാജ്യത്തിലെ ജനങ്ങൾ, കർണാടകയിലെ ജനങ്ങൾ. എത്രയാ ഗ്യാസിന്റെ വില? 1200 അല്ലേ? ഡെലിവറി ചാർജ് ഉൾപ്പെടെ ഓരോ സ്ഥലത്തും കൂടും. ഇതാണോ അച്ചാർ? നമ്മളോട് പറയുന്നത് BJP വന്ന നല്ല ദിനം വരും. 400 രൂപ ഉണ്ടായിരുന്ന 400 rupees ഉണ്ടായിരുന്ന ഒരു കുറ്റി ഗ്യാസിന് 1200 രൂപയാക്കിയിട്ടുണ്ടെങ്കിൽ മെയ് മാസം 10-ാം തീയതി തെരഞ്ഞെടുപ്പിനകത്ത് ആ ഗ്യാസിനകത്ത് BJP ഈ നാട്ടിലെ കർണാടകയിലെ ജനങ്ങൾ അതിനെങ്ങനെ കത്തിച്ചിട്ട് ഇല്ലാതാക്കുന്ന കാര്യത്തിനകത്ത് ഒരു തർക്കവുമില്ല. 1200 രൂപ എന്താ പറയാത്തത്? നിങ്ങൾ പറയും. അതുകൊണ്ട് തെരഞ്ഞെടുപ്പ് ദിവസം പോകുമ്പോ മുദ്രാവാക്യമല്ല വിളിക്കുന്നത്. നിങ്ങള് ഗ്യാസിന്റെ വിലയൊന്ന് പാസ്ബുക്ക് നോക്കിയിട്ട് അക്കൗണ്ടിൽ പൈസ വന്നിട്ടുണ്ടോ? ആരുടെയെങ്കിലും അക്കൗണ്ടിൽ പൈസ വന്നിട്ടുണ്ടോ? ഗ്യാസിന്റെ സബ്സിഡി മാത്രമല്ല മോഡി നമ്മളോട് പറഞ്ഞത് 50 പറഞ്ഞ് വിദേശത്ത് നിന്നുള്ള കള്ളപ്പണം, സ്വിസ് ബാങ്കിലുള്ള കള്ളപ്പണം, ആ കള്ളപ്പണം കൊണ്ടുവന്നിട്ട് 15 ലക്ഷം രൂപ ഓരോ കർണാടകക്കാരന്റെയും അക്കൗണ്ടിൽ ഉണ്ടായിരുന്നെന്ന് പറഞ്ഞു. ഞാൻ എന്റെ ശബ്ദ ശ്രമിക്കുന്ന ഈ ബോളിയാറിയ ജനാധിപത്യ വിശ്വാസികളോട് ചോദിക്കട്ടെ, 15 ലക്ഷം പോകട്ടെ, 15,000 പോകട്ടെ, 150 പോകട്ടെ, ഒരു 15 പൈസ നിങ്ങളുടെ ആരുടെയെങ്കിലും അക്കൗണ്ടിൽ വന്നോ? ഇല്ല. അപ്പോ നല്ല ഒന്നാന്തരം ബഡായിക്കാരനാണ് മോഡി എന്നുള്ളത് ഈ ഇത്തരം കാര്യങ്ങളിലൂടെ നമുക്ക് വ്യക്തമാണ്. 60 രൂപ ഉണ്ടായിരുന്നുള്ളൂ പെട്രോളിന് അല്ലേ? 55 രൂപ ഉണ്ടായിരുന്നുള്ളൂ ഡീസലിന്. എത്ര പൈസ 1 ലിറ്റർ പെട്രോളിന്? 102 100 രൂപയിലേക്കല്ലേ? ഓരോ സ്ഥലത്തും ടാക്സ് അനുസരിച്ച് കേരളത്തിൽ കൂടുതലാണ്. എന്നാലും കർണാടകയില് 100 രൂപയിലേക്ക് നമ്മുടെ ഇതാണോ അച്ചാദിൻ? BJPക്കാർ വീട്ടിൽ വരുമ്പോ നിങ്ങൾ ചോദിക്കണം, ഇതാണോ ഈ സർക്കാർ? 2 എഞ്ചിനുള്ള സർക്കാർ. ബസവരാജ ബൊമ്മയുടെ 1 എഞ്ചിനും നരേന്ദ്രമോദിയുടെ മറ്റേ എഞ്ചിനും കൂട്ടുമ്പോ ഇതാണോ എഞ്ചിന്റെ പവർ? ഇങ്ങനെ ആളുകളെ കയ്യിൽ നിന്ന് പോക്കറ്റിൽ നിന്ന് ശരിക്കും പോക്കറ്റ് അടിക്കുന്ന 2 കള്ളന്മാരുടെ ഭരണമായി ഈ രാജ്യത്തും സംസ്ഥാനത്തും ഈ BJPയുടെ ഭരണം മാറിയില്ലേ? നമുക്ക് തോൽപ്പിക്കണ്ടേ? വേണ്ടേ? തോൽപ്പിക്കണം. കാരണം നമുക്ക് വേണ്ടി, ഈ നാടിന് വേണ്ടിയിട്ട്, ഈ നാട് നിലനിൽക്കാൻ വേണ്ടിയിട്ട് പ്രിയമുള്ളവരെ നമുക്ക് ഇവരെ തോൽപ്പിക്കണം. യെദ്യൂരപ്പ വന്നു, ബസവരാജ ബൊമ്മ വന്നു. കർണാടകയ്ക്ക് എന്ത് നേട്ടം? പുതുതായി വൻകിട പദ്ധതികൾ ഈ നാടിനകത്ത് അവർ പ്രഖ്യാപിച്ചിട്ടില്ല. പുതുതായി എയർപോർട്ടുകളില്ല, പുതുതായി സീപോർട്ടുകളില്ല, പുതുതായി വൻകിട പദ്ധതികളില്ല, സർക്കാർ മെഡിക്കൽ കോളേജുകളില്ല, ഈ നാടിനകത്ത് വ്യവസായ സ്ഥാപനങ്ങളില്ല. പാവപ്പെട്ടവർക്ക് ഇവിടെ 5 വർഷക്കാലം കൊണ്ട് ഈ ബസവരാജ ബൊമ്മയുടെ സർക്കാർ, ഇതിനു മുമ്പ് യെദ്യൂരപ്പയുടെ സർക്കാർ, അവരുടെ സർക്കാർ ഈ നാടിനകത്ത്
തൊഴിലും കൊടുത്തിട്ടില്ല. പാവപ്പെട്ടവർ ഡിഗ്രി പഠിക്കുന്നു, അവർ PG പഠിക്കുന്നു, അവർ ഉന്നത വിദ്യാഭ്യാസം നേടുന്നു. ഈ നാട്ടിലെ നമ്മുടെ മക്കൾക്ക് തൊഴിൽ കൊടുക്കാൻ ഈ നാട്ടിലെ BJPക്ക് സാധിച്ചിട്ടില്ല. ആകെയുള്ളത് മോദി കോട്ടിടും വെള്ള കോട്ടിടും ചിരിക്കും കളിക്കും. ഈ പ്രസംഗമല്ലാതെ മറ്റൊന്നും ഈ നാടിനകത്ത് നടക്കുന്നില്ല. നമ്മളോട് ആദ്യം മോദി വരുമ്പോ പറഞ്ഞു അച്ഛാദിനാണേ വാലി, നല്ല ദിനം വരും. 5 വർഷം രാജ്യം ഭരിച്ചു NRC ഒക്കെ കൊണ്ടുവന്ന് കുറെ കലാപം ഉണ്ടാക്കി, വർഗീയ ധ്രുവീകരണം ഉണ്ടാക്കിയിട്ട് ജാതി മതവും കുറഞ്ഞു എന്നതിനപ്പുറത്തേക്ക് ജനങ്ങൾക്ക് വേണ്ടി എന്തെങ്കിലും ചെയ്തോ? നിങ്ങൾ ചെയ്തോ? ഇല്ല. അതുകൊണ്ട് ജനങ്ങളെ വെല്ലുവിളിച്ചവർക്കെതിരെയാണ് പ്രിയമുള്ളവരെ നമ്മുടെ പോരാട്ടം. അതുകൊണ്ട് പ്രിയമുള്ളവരെ ഈ കർണാടക തെരഞ്ഞെടുപ്പ് ഞാൻ ഒരിക്കൽ കൂടി പറയുന്നു, ഒരു ജീവൻ മരണ പോരാട്ടമാണ്. ഗ്യാസിന് വില കൂട്ടിയ, അതുപോലെ തന്നെ ഇവിടെ പെട്രോളിനും ഡീസലിനും വില കൂട്ടിയ, ഈ കർണാടകയിൽ ഇലക്ട്രിസിറ്റി ചാർജ് കൂട്ടിയ, ഈ കർണാടകയിൽ ജീവിക്കാൻ പറ്റാത്ത അവസ്ഥയുണ്ടാക്കിയ ഈ നാടിന്റെ നെറികെട്ട സർക്കാരിനെതിരെയുള്ള അതിശക്തമായ പോരാട്ടം, പ്രിയമുള്ളവരെ ആ പോരാട്ടമാണ് ഈ കർണാടകയിലെ തെരഞ്ഞെടുപ്പിനകത്ത്. അതുകൊണ്ട് രാജ്യത്തിനകത്ത് കോൺഗ്രസ് തിരിച്ചു വരണം. ഈ രാജ്യം കോൺഗ്രസ് ഭരിക്കുമ്പോഴാണ്, നിങ്ങൾക്ക് ഓർമ്മയില്ലേ 75 വർഷക്കാലത്തിൽ ഇപ്പൊ ചിലർ ചോദിക്കാണ്ട് കോൺഗ്രസ് എവിടെയാണ്? നിങ്ങളറിയോ രാജസ്ഥാനിൽ കോൺഗ്രസ് തോറ്റിട്ടുണ്ട്. ആ രാജസ്ഥാനിൽ നിന്ന് ആരെ ഭരിക്കുന്നത്? കോൺഗ്രസ് ആണ് ഭരിക്കുന്നത്. അതുപോലെ തന്നെ മധ്യപ്രദേശിൽ തോറ്റിട്ടുണ്ട്, തിരിച്ചു വന്നിട്ടുണ്ട്. ഡൽഹിയിൽ പണ്ട് സുഷമ സ്വരാജ് ഭരിച്ചിട്ടുണ്ട്, പിന്നീട് ഷീലാ ദീക്ഷിത് ഭരിച്ചിട്ടുണ്ട്. ഇന്ത്യയിലെ സംസ്ഥാനങ്ങളെല്ലാം മാറി മാറി അധികാരത്തിനകത്ത് വന്നിട്ടുണ്ട്. 15 വർഷക്കാലം BJP ഭരിച്ച ഛത്തീസ്ഗഡ്, ഇന്ന് കോൺഗ്രസ് അവിടെ വലിയ ഭൂരിപക്ഷത്തോടുകൂടി ഭരിക്കുന്നു. നിങ്ങളറിയോ BJPയുടെ അഖിലേന്ത്യാ പ്രസിഡന്റ് JP നദ്ദ, ആ JP നദ്ദയുടെ സ്വന്തം സംസ്ഥാനമാണ് ഹിമാചൽ പ്രദേശ് എന്ന് പറയുന്ന സംസ്ഥാനം. ആ സംസ്ഥാനവും ഇന്ത്യൻ നാഷണൽ കോൺഗ്രസിന് തിരിച്ചു പിടിച്ച് ആ സുഖേന്ദ്ര സിംഗ് സുഖു എന്ന് പറയുന്ന മുഖ്യമന്ത്രിയിലൂടെ ഹിമാചൽ പ്രദേശ് എന്ന് പറയുന്ന സംസ്ഥാനവും ഇന്ന് കോൺഗ്രസ് ഭരിക്കുകയാണ്. ഒരു തർക്കവുമില്ല. കർണാടക തെരഞ്ഞെടുപ്പ് കഴിയുമ്പോ ഈ ദക്ഷിണേന്ത്യയിൽ നിന്ന് BJP മുക്ത ദക്ഷിണേന്ത്യയാക്കിയിട്ട് കർണാടകയിലും ഒരു കോൺഗ്രസിന്റെ മുഖ്യമന്ത്രിയാകും എന്ന കാര്യത്തിനകത്ത് യാതൊരു തർക്കവും. എല്ലായിടത്തും ബീഹാറിൽ, ഹൈദരാബാദ് ബോർഡറിൽ, മഹാരാഷ്ട്ര ബോർഡറിൽ, ബാംഗ്ലൂരിൽ ഒക്കെ കോൺഗ്രസിന്റെ തരംഗം ആഞ്ഞടിക്കുകയാണ്. നമ്മൾ അതിനോട് ചേർന്ന് നിൽക്കണം. ഈ ദക്ഷിണ കന്നഡ നമ്മൾ ജയിക്കും. മംഗലാപുരത്തെ വലിയ ഭൂരിപക്ഷത്തിൽ ജയിക്കും. ആ ജയിച്ചാൽ പോരാ പ്രിയമുള്ളവരെ, ജയിക്കുന്നതോടൊപ്പം തന്നെ ദക്ഷിണ കന്നഡയിലെ ഈ 8 അസംബ്ലിയിലേക്കും നമുക്ക് നമ്മുടെ ആ ഒരു തെരഞ്ഞെടുപ്പിന്റെ ഒരു തരംഗം അത് ആഞ്ഞടിക്കണം. അതിനുവേണ്ടി നമ്മൾ ഓരോരുത്തരും ഓരോ വീടുകളിലും നമ്മൾ പരിശ്രമിക്കണം. നിങ്ങൾ എപ്പോഴെങ്കിലും നരേന്ദ്രമോദിയിൽ നിന്ന് ജനങ്ങളുടെ പ്രശ്നങ്ങൾ പറയുന്നത് കേട്ടിട്ടുണ്ടോ? ജനങ്ങളുടെ പ്രശ്നം, പാവപ്പെട്ടവന്റെ പ്രശ്നം, വിദ്യാർത്ഥികളുടെ പ്രശ്നം, കർഷകരുടെ പ്രശ്നം, കർഷക തൊഴിലാളികളുടെ പ്രശ്നം എപ്പോഴെങ്കിലും നരേന്ദ്രമോദി ജനങ്ങളുടെ ജീവിത പ്രശ്നം പറയുന്നത് കേട്ടിട്ടുണ്ടോ? അരിയുടെ വിലയെ കുറിച്ച് പറയുന്നത് കേട്ടിട്ടുണ്ടോ? വിലക്കയറ്റത്തെ കുറിച്ച് പറയുന്നത് കേട്ടിട്ടുണ്ടോ? ഗ്യാസിന്റെ വില കുറയ്ക്കുന്നതിനെ കുറിച്ച് പറയുന്നത് കേട്ടിട്ടുണ്ടോ? മനുഷ്യന് തൊഴിൽ കിട്ടുന്നതിനെ കുറിച്ച് പറയുന്നത് കേട്ടിട്ടുണ്ടോ? നാടിന്റെ വികസനത്തെ കുറിച്ച് പറയുന്നത് കേട്ടിട്ടുണ്ടോ? പാവപ്പെട്ട കർഷകർക്ക് വെള്ളം എത്തിക്കുന്നതിനെ കുറിച്ച് പറയുന്നത് കേട്ടിട്ടുണ്ടോ? പാവപ്പെട്ട കർഷകന്റെ അവന്റെ കാർഷികോൽപ്പന്നങ്ങൾക്ക് വില ഉണ്ടാകേണ്ട പ്രാധാന്യത്തെ കുറിച്ച് പറയുന്നത് കേട്ടിട്ടുണ്ടോ? ഇല്ല. മോഡി എപ്പോഴും പറയുന്നത് ജാതിയും മതവുമാണ്. ജാതിയും മതവും കൊണ്ട് മനുഷ്യന് ഭക്ഷണം കഴിക്കാൻ കഴിയോ? മനുഷ്യന് ഭക്ഷണം കഴിക്കണമെങ്കിൽ മതം അവരവരുടെ വിശ്വാസമാണ്. നല്ല ആചാരങ്ങൾ ഉണ്ടാവട്ടെ, നല്ല അനുഷ്ഠാനങ്ങൾ ഉണ്ടാവട്ടെ. വിശ്വസിക്കുന്നവൻ വിശ്വസിക്കട്ടെ, അവിശ്വസിക്കുന്നവൻ അവിശ്വസിക്കട്ടെ, ഭുജിക്കുന്നവൻ ഭുജിക്കട്ടെ, പൂജിക്കുന്നവൻ പൂജിക്കട്ടെ. അത് ആളുകളുടെ വിശ്വാസമാണ്. മോഡി വരുന്നതിന് മുമ്പും ഇന്ത്യ ഉണ്ട്. ഇപ്പൊ ചില ആളുകൾ പറയുന്നത് മോദി 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 എല്ലാം ഇരുന്നാൽ വാർത്ത എന്ന് പറഞ്ഞ ന്യൂസ്, ഇരുന്നാൽ ന്യൂസ്, നടന്നാൽ ന്യൂസ്, വിദേശത്ത് പോയാൽ ന്യൂസ്, ഹെലികോപ്റ്ററിൽ കയറിയാൽ ന്യൂസ്, വിമാനത്തിൽ കയറിയാൽ ന്യൂസ്, കോട്ടിട്ടാൽ ന്യൂസ്, കൂണ് കഴിച്ചാൽ ഭക്ഷണം കഴിച്ചാൽ ന്യൂസ്, റോട്ടി കാണിച്ചാൽ ന്യൂസ്, മങ്കി പാട്ട് പറഞ്ഞാൽ ന്യൂസ്. മോദി 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 മോദി. ഇതെന്താ മോദിയാണ് ഇന്ത്യ ഉണ്ടാക്കിയത്? ആണോ? മോദിയാണ് ഇന്ത്യ ഉണ്ടാക്കിയത്? നിങ്ങൾക്ക് പറയാൻ മടി? മോദിയാണ് ഇന്ത്യ ഉണ്ടാക്കിയത്. മോദി വരുന്നതിന് മുമ്പ് ഇന്ത്യ ഉണ്ടായിരുന്നു. 1885 കോൺഗ്രസ് ഈ രാജ്യത്തിനകത്ത് പ്രവർത്തനം തുടങ്ങി. 63 വർഷക്കാലം വിദേശത്ത് വൈദേശിക ശക്തികളിൽ നിന്ന്, ഈ ബ്രിട്ടീഷുകാരിൽ നിന്ന് പോരാടി
രാജ്യത്തിന് സ്വാതന്ത്ര്യം നേടിക്കൊടുത്തു. 63 വർഷക്കാലം, 47 സ്വാതന്ത്ര്യം കിട്ടി. 1947 തൊട്ട് 2023 വരെ 75 വർഷക്കാലത്തിൽ 55 വർഷക്കാലവും രാജ്യം ഭരിച്ചത് ഈ 28 സംസ്ഥാനങ്ങളെ 9 കേന്ദ്രഭരണ പ്രദേശങ്ങളെ ഈ രാജ്യത്തെ സൃഷ്ടിച്ചെടുത്തത്, വികസനം ഉണ്ടാക്കിയത്, വ്യാവസായികവൽക്കരണം ഉണ്ടാക്കിയത്, കാർഷിക പുരോഗതി ഉണ്ടാക്കിയത്, അതുപോലെ തന്നെ വിദ്യാഭ്യാസ പുരോഗതി ഉണ്ടാക്കിയത് ഇന്ത്യൻ നാഷണൽ കോൺഗ്രസ് ആണ്. പണ്ഡിറ്റ് ജവഹർലാൽ നെഹ്റുവാണ്, ഉൾസാരിലാൽ നെഹ്റുവാണ്, ലാൽ ബഹദൂർ ശാസ്ത്രിയാണ്, ഇന്ദിരാഗാന്ധിയാണ്, പ്രിയപ്പെട്ട നരസിംഹറാവുവാണ്, ഡോക്ടർ മൻമോഹൻ സിംഗാണ്, രാജീവ് ഗാന്ധിയാണ്. മോഡിയല്ല. മോഡി വന്ന് ഇത് മുഴുവൻ തകർത്തിട്ടേ ഉള്ളൂ. മോഡി നമ്മളോട് പറഞ്ഞെന്താ? നോട്ട് ബന്ദി. നമ്മളോട് പറഞ്ഞില്ലേ? 500ന്റെ 1000ന്റെ നോട്ട് നിരോധിച്ചിട്ട് നമ്മളോട് പറഞ്ഞു. ഒരു 50 എന്നിട്ട് 2000 രൂപയുടെ നോട്ട് വന്നു. ഇതുകൊണ്ട് നമ്മൾ എന്തൊക്കെ ചില്ലറ പോലും കിട്ടൂല അല്ലേ? വേറെ ബഹുമാന്യനായ ബാബാ സിദ്ദീഖി അവറുകൾ, മുൻ മഹാരാഷ്ട്ര മിനിസ്റ്റർ കൂടിയാണ്, ബഹുമാന്യനായ ലീഡർ, വാം വെൽക്കം, ഈ വേദിയിലേക്ക് കടന്നു വരികയാണ്. ಸನ್ಮಾನ್ಯ ಬಾಬಾ ಸಿದ್ದಿಕಿ ಮಾಜಿ ಸಚಿವರು ಮುಂಬೈಯಿಂದ ಆಗಮಿಸಿದ್ದಾರೆ. ದೇಶದ ಇಬ್ಬರು ಉನ್ನತ ನಾಯಕರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಾಬಾ ಸಿದ್ದಿಕಿ ಮಾಜಿ ಸಚಿವರು ಮಹಾರಾಷ್ಟ್ರ ലീഡറാണ്, മുൻ മന്ത്രിയാണ്, മുൻ MLA ആണ്. ഞങ്ങൾ എല്ലാവരെയും महाराष्ट्र सरकार के पूर्व मंत्री, भारतीय राष्ट्रीय कांग्रेस के वरिष्ठ नेता सम्माननीय श्री बाबा सिद्दीकी जी आप सभी के बीच में यूटी कादर जी को आशीर्वाद दिलाने के लिए उनको आपका जो बहुमूल्य अमूल्य वोट है 10 तारीख के दिन आप सभी का वोट यूटी कादर जी को मिले। आप सभी के मार्गदर्शन के लिए, आप सभी को संबोधित करने के लिए बाबा सिद्दीकी जी हमारे बीच में उपस्थित है। मैं आप सभी से आग्रह करता हूं एक जोरदार तालियां बजाकर हमारे आए हुए अतिथि का आप स्वागत करें। बाबा सिद्दीकी साहब की ഇവിടെ ഹിന്ദിയുണ്ട്, മലയാളമുണ്ട്, കന്നഡയുണ്ട്. കാരണം നമ്മൾ ഇന്ത്യയാണ്, BJP അല്ല എന്നുള്ളത് കൊണ്ട് പ്രിയമുള്ളവരെ, AICC മെമ്പർ ചന്ദ്രേഷ് ദുബൈ ഉൾപ്പെടെയുള്ള ബഹുമാനരായ നേതാക്കൾ പറഞ്ഞാൽ ഒരു അല്പസമയത്തിനുള്ളിൽ ഞാൻ എന്റെ വാക്കുകൾ നിർത്തും. പ്രിയമുള്ളവരെ, അതുകൊണ്ട് നമുക്ക് കന്നഡ മണ്ണ് തിരിച്ചു പിടിക്കണം. കാരണം നമുക്ക് വേണ്ടി ജീവിക്കുന്ന ഒരു നേതാവുണ്ട് ഈ രാജ്യത്തിനകത്ത്. അയോഗ്യരാക്കപ്പെട്ടിട്ട് വയനാട് പാർലമെന്റ് മണ്ഡലത്തിൽ നിന്ന് ഒരു വ്യാജ കള്ളക്കേസിൽ, ഒരു ഫേക്ക് കേസിനകത്ത് വിലക്കെടുക്കപ്പെട്ട മജിസ്ട്രേറ്റ് കോടതി മുഖാന്തരം അയോഗ്യനാക്കിയിട്ട് ഈ രാജ്യത്തിന്റെ അദ്ദേഹത്തിന്റെ സ്വന്തം വീട്ടിൽ നിന്നും ഇറങ്ങിപ്പോകാൻ ഈ രാജ്യത്തിന്റെ RSSന്റെ സംഘപരിവാറിന്റെ ഭരണകൂടം പറഞ്ഞെങ്കിൽ പ്രിയമുള്ളവരെ, ഈ കന്നഡയിലെ ഈ മംഗലാപുരത്തെ ഓരോ വോട്ടും അത് രാഹുൽ ഗാന്ധിക്ക് കൂടിയുള്ള വോട്ടാണ് എന്നുള്ളത് പ്രിയമുള്ളവരെ നമ്മൾ ചിന്തിക്കണം. കാരണം ഭാരത് ചോഡോ യാത്രയുമായിട്ട് പ്രിയപ്പെട്ട രാഹുൽ ഗാന്ധി നടന്നു നീങ്ങിയത് കന്യാകുമാരി മുതൽ കാശ്മീർ വരെയാണ്. മഴയത്ത്, വെയിലത്ത്, മഞ്ഞത്ത്, തണുപ്പത്ത് ഈ നാടിന്റെ എല്ലാ പ്രതിസന്ധികളെയും അതിജീവിച്ചുകൊണ്ട് വിദ്യാർത്ഥിനികളെ, കർഷക തൊഴിലാളികളെ, ഗുരുജനങ്ങളെ, ബഹുജനങ്ങളെ, അപാലവൃത്തം ജനാധിപത്യ വിശ്വാസികളെയും, മലയാളിയെ, കന്നഡക്കാരന്, തമിഴ്നാട്ടുകാരന്, മറാഠിയെ, അതുപോലെ തന്നെ ഡൽഹിയിൽ, ഹരിയാനയിൽ, മധ്യപ്രദേശിൽ, അങ്ങനെ ഈ രാജ്യത്തിന്റെ പഞ്ചനദികൾ പതഞ്ഞൊഴുകുന്ന പഞ്ചാബ് കിടന്ന് രാജ്യത്തിന്റെ അഭിമാനമായ കാശ്മീരിന്റെ മണ്ണിൽ നീണ്ട 6 മാസക്കാലത്തോളം പ്രിയമുള്ളവരെ ഓരോ ജനങ്ങളെയും തൊട്ട് തലോടിക്കൊണ്ട് രാഹുൽ ഗാന്ധി നടത്തിയ ഭാരത് ജോഡോ യാത്ര, ഭാരത് ജോഡോ നാടിന്റെ ഐക്യത്തിന് വേണ്ടി അദ്ദേഹം ഈ നാടിന്റെ വികസനത്തിന് വേണ്ടി നടത്തിയ യാത്ര, ആ യാത്ര കഴിഞ്ഞിട്ടുള്ള ആദ്യത്തെ തെരഞ്ഞെടുപ്പിനകത്ത് പ്രിയമുള്ളവരെ കന്നഡ മണ്ണ് വിധിയെഴുതണം. കാരണം രാജ്യം സൃഷ്ടിച്ചത് കോൺഗ്രസ് ആണ്. ആ കോൺഗ്രസിന് കരുത്ത് പകർന്നത് ഗാന്ധി കുടുംബമാണ്, നെഹ്റു കുടുംബമാണ്. ഇത് മോത്തിലാൽ നെഹ്റുവിന്റെ രാജ്യമാണ്. ഈ രാജ്യം വിലക്കെടുക്കാൻ നിങ്ങൾ തരുമെങ്കിൽ എന്റെ സമ്പാദ്യം കൊണ്ട് ഈ രാജ്യം വിലക്കെടുക്കാൻ തയ്യാറാണെന്ന് ബ്രിട്ടീഷുകാരുടെ മുഖത്ത് നോക്കി പറഞ്ഞ മോത്തിലാൽ നെഹ്റുവിന്റെ മകൻ ഈ രാജ്യത്തിന് വേണ്ടി നീണ്ട 10 വർഷക്കാലം ഈ രാജ്യത്തിന് വേണ്ടി ജയിലിൽ കിടന്ന രാജ്യത്തെ സൃഷ്ടിച്ചെടുത്ത
സർദാർ വല്ലഭായ് പട്ടേൽ നാട്ടുരാജ്യങ്ങളായി ചിതറിക്കിടന്ന ആ ഏഷ്യയിലെ ഈ ഭൂപ്രദേശത്തെ 640-ലധികം വരുന്ന ചെറു രാജ്യങ്ങളെ ചേർത്ത് പിടിച്ചിട്ട് ഇന്ത്യ എന്ന ഈ മനോഹരമായ സ്ട്രക്ചർ ഉണ്ടാക്കി രാജ്യമുണ്ടാക്കിയിട്ട് ലോകത്തിന്റെ മുന്നിൽ അഭിമാനത്തോടുകൂടി രാജ്യത്തിന് അംബേദ്കറെ കൊട്ടുപിടിച്ച് ഭരണഘടനയുണ്ടാക്കി പാർലമെന്റ് ഉണ്ടാക്കി രാജ്യത്തിനകത്ത് എല്ലാ വികസനവും സൃഷ്ടിച്ച മഹാനായ പണ്ഡിറ്റ് ജവഹർലാൽ നെഹ്റു, ആ പണ്ഡിറ്റ് ജവഹർലാൽ നെഹ്റുവിന്റെ മകനായി ജനിച്ച് രാജ്യത്തിന് വേണ്ടി പോരാടിയ ഇന്ദിരാഗാന്ധി, പ്രിയമുള്ളവരെ, പഞ്ചാബിനെ വെട്ടിമറിക്കാൻ ഖലിസ്ഥാൻ വാദവുമായി കടന്നു വന്നവരുടെ മുന്നിൽ പിന്ദ്രന്മാരെടുത്ത് പുറത്തെറിഞ്ഞ് ഇന്ത്യയുടെ ഭൂപടത്തോട് പഞ്ചാബിനെ ചേർത്ത് പിടിച്ച ഇന്ദിരാഗാന്ധി ഈ രാജ്യത്തിന് തീവ്രവാദികൾക്ക് മുന്നിൽ, വർഗീയവാദികൾക്ക് മുന്നിൽ വിട്ടുവീഴ്ചയില്ലാത്ത നിലപാടെടുത്ത ആ ഇന്ദിരാ പ്രിയദർശിനി ഗർഭോദരത്തിനകത്തേക്ക് സ്വന്തം അംഗരക്ഷകരുടെ വെട്ടിയേറ്റു വീണ് ഈ രാജ്യത്തിനകത്ത് രക്തസാക്ഷിത്വം വരിച്ച ധീര രക്തസാക്ഷി ഇന്ദിരാ പ്രിയദർശിനി, ആ ഇന്ദിരാ പ്രിയദർശിനിയുടെ ചിതയ്ക്ക് തീകൊളുത്തേണ്ട ഗതികേടുമെന്ന് ഈ പ്രിയപ്പെട്ട നമ്മുടെ രാഹുൽ ഗാന്ധി, സ്വന്തം പിതാവ് ആ ഇന്ദിരാഗാന്ധിയുടെ പുത്രൻ ഈ രാജ്യത്തിന് വേണ്ടി പൈലറ്റായിരിക്കെ രാജ്യത്തിന്റെ പ്രധാനമന്ത്രി പദം ഏറ്റെടുത്തുകൊണ്ട് ഈ രാജ്യത്തിന് നൂറ്റാണ്ടിന്റെ വികസനം സ്വപ്നം കണ്ട് ഈ രാജ്യത്ത് ഡിജിറ്റലൈസേഷൻ നടപ്പിലാക്കിയ കയ്യിൽ കമ്പ്യൂട്ടർ ഉണ്ടാകും, കയ്യിൽ മൊബൈൽ ഉണ്ടാകുന്നത് തരത്തിൽ രാജ്യത്തിന് വികസനം സമ്മാനിച്ച ഡിജിറ്റലൈസേഷൻ ഈ രാജ്യത്തിനകത്ത് തുടങ്ങി വെച്ച പ്രിയപ്പെട്ട രാജീവ് ഗാന്ധി, ആ രാജീവ് ഗാന്ധിയുടെ ആ ശരീരമുണ്ടല്ലോ ശ്രീപെരുമ്പത്തൂരിന്റെ മണ്ണിൽ ഒരു തീവ്രവാദിയാൽ, മനുഷ്യബോംബിനാൽ 1000 മസ്തിഷ്കങ്ങളായി, അതിലേറെ മാംസകഷ്ണങ്ങളായി ചെറുത്തുറച്ചിട്ട് ഒന്ന് പ്ലാസ്റ്റിക് ക്യാരി ബാഗിൽ പെറുക്കിയെടുത്തിട്ട് അവസാനം സോണിയാഗാന്ധിയുടെ മുന്നിൽ വെച്ചപ്പോ എന്റെ മുഖമെവിടെ എന്ന്, അച്ഛന്റെ മുഖമെവിടെ എന്ന് 2 മക്കളും പ്രിയപ്പെട്ട രാഹുലും പ്രിയപ്പെട്ട പ്രിയങ്കയും ചോദിച്ചപ്പോ മുഖം കാണിച്ചു കൊടുക്കാൻ എന്റെ ഭർത്താവിന്, എന്റെ കാന്തന്, എന്റെ പ്രേക്ഷകന്, എന്റെ ഹസ്ബൻഡിന് ഒരു മുഖമുണ്ടായിരുന്നല്ല ശരീരത്ത്. അവസാനം കണ്ണീര് മാർത്തിട്ട് ആ ശ്രീപെരുമ്പത്തൂരിന്റെ മണ്ണിൽ നിന്ന് രാജീവ് ഗാന്ധിയുടെ ചെറുത്തെടുത്ത ശരീരം ഏറ്റുവാങ്ങേണ്ടി വന്ന 10 വർഷക്കാലം രാജ്യം ഭരിക്കാൻ അവസരമുണ്ടായിട്ടും പ്രധാനമന്ത്രി പ്രൈം മിനിസ്റ്റർ പദവി കയ്യിലേക്ക് എടുത്തു വെച്ചു കൊടുത്തിട്ടും അതെനിക്ക് വേണ്ട എന്ന് പറഞ്ഞ് രാജ്യം കണ്ട ഏറ്റവും വലിയ എക്കണോമിസ്റ്റ്, രാജ്യം കണ്ട ഏറ്റവും വലിയ സാമ്പത്തിക ശാസ്ത്ര വിദഗ്ധൻ, ഈ രാജ്യത്ത് റൈറ്റ് ടു ലേബർ, ഈ രാജ്യത്ത് റൈറ്റ് ടു ലിബർട്ടി, ഈ രാജ്യത്ത് റൈറ്റ് ടു എഡ്യൂക്കേഷൻ, ഈ രാജ്യത്ത് റൈറ്റ് ടു മെഡിസിൻ എല്ലാം നടപ്പിലാക്കി മഹാത്മാഗാന്ധി ദേശീയ തൊഴിലുറപ്പ് പദ്ധതിയോടൊപ്പം ഈ രാജ്യത്ത് നടപ്പിലാക്കിയ 72,000 കോടി രൂപ കാർഷിക കടങ്ങൾ എഴുതി തള്ളിയ ലോക സാമ്പത്തിക മാന്യത്തിലും ഇന്ത്യയിൽ ഒരു സൊസൈറ്റി പാലം പൂട്ടാന് അഭിമാനത്തോടുകൂടി ഇന്ത്യയെ കാത്തു സംരക്ഷിച്ച ഡോക്ടർ മൻമോഹൻ സിംഗിനെ രാജ്യത്തിന്റെ പ്രധാനമന്ത്രിയാക്കിയിട്ട് സ്ഥാനത്യാഗം നടത്തിയ ആ സോണിയാഗാന്ധിയുടെ പ്രിയപ്പെട്ട പുത്രൻ ആ രാഹുൽ ഗാന്ധിയെ നിങ്ങൾ മാപ്പ് പറയാൻ പറഞ്ഞപ്പോ മാപ്പ് പറയാൻ ഞാൻ സവർക്കറല്ല, ഞാൻ ഗാന്ധിയാണ് എന്ന് ലോകത്തിന്റെ മുന്നിൽ അഭിമാനത്തോടുകൂടി വിളിച്ചു പറഞ്ഞ ഇന്ദിരാഗാന്ധിയുടെ പൗത്രനുണ്ടല്ലോ, രാജീവ് ഗാന്ധിയുടെ പുത്രനുണ്ടല്ലോ. പ്രിയപ്പെട്ട എന്റെ കന്നഡ മക്കളോട്, പ്രിയപ്പെട്ട കന്നഡികരോട് അഭിമാനബോധത്തോടുകൂടി പറയുന്നു, ഈ ബെല്ലാരിയിൽ നിന്ന് ഈ രാജ്യത്തിന്റെ പാർലമെന്റിനകത്തേക്ക് പോയ ഇന്ദിരാഗാന്ധിയുമായി ഒരു പൊതുവാടി ബന്ധമുള്ള കർണാടക. അതുകൊണ്ട് ഈ കർണാടകയിലെ തെരഞ്ഞെടുപ്പ്, പ്രിയമുള്ളവരെ, രാഹുൽ ഗാന്ധിയെ ആരെല്ലാം അയോഗ്യനാക്കാൻ ശ്രമിക്കുമ്പോഴും രാഹുൽ ഗാന്ധിയുടെ യോഗ്യത ഈ തെരഞ്ഞെടുപ്പിനകത്ത്, കർണാടക തെരഞ്ഞെടുപ്പിനകത്ത് തെളിയിച്ചു കൊടുക്കേണ്ട ബാധ്യത എന്റെ മുമ്പിലിരിക്കുന്ന പ്രിയപ്പെട്ടവർ കൊണ്ട്. അതുകൊണ്ട് അതാണ് പറഞ്ഞത്, UT ഖാദർ ജയിക്കും, UT ഖാദർ വിജയിക്കും, UT ഖാദർ MLA ആവും, UT ഖാദർ മന്ത്രിയാവും. പക്ഷേ ഈ തെരഞ്ഞെടുപ്പിനകത്ത് ചരിത്രം കണ്ട ഏറ്റവും വലിയ വീടിൽ ഈ BJPയെ തോൽപ്പിക്കാൻ, ആ തോൽപ്പിക്കാനുള്ള ഉത്തരവാദിത്വം പ്രിയപ്പെട്ട എന്റെ മുമ്പിലുള്ള പോലെയുള്ള ജനാധിപത്യ വിശ്വാസികൾ ഏറ്റെടുക്കണമെന്നുള്ള അഭ്യർത്ഥനയാണ്. അതുകൊണ്ട് അവസാനിപ്പിക്കുന്ന പ്രിയമുള്ളവരെ, നെറ്റിയിൽ കുരിശ് മറയ്ക്കുന്ന കുര്യാക്കോസുള്ള ക്രിസ്ത്യാനിയും, നെറ്റിയിൽ ചന്ദ്രകുറിയണിയുന്ന ചന്ദ്രനുള്ള ഹിന്ദുവും, നെറ്റിയിൽ നിസ്കാരത്തിലുള്ള നിസാർ അഹമ്മദുള്ള മുസ്ലിമും, ഹൈന്ദവന്റെ മുസൽമാന്റെ ക്രൈസ്തവന്റെ ജൂതന്റെ സിഖുകാരന്റെ മതമുള്ളവന്റെ മതമില്ലാത്തവന്റെ എല്ലാവരുടെയും താല്പര്യങ്ങളെ സംരക്ഷിക്കാൻ സർഗമത സമത്വമനയുടെ സംമോഹന ചരിത്രം എഴുതാൻ, കർണാടകയുടെ അഭിമാനം ഉയർത്താൻ, നമ്മുടെ അഭിമാന ബ്രാൻഡായ മന്ത്രിയെ പോലും തകർക്കാൻ വേണ്ടി ഇവിടെ കടന്നു വരുന്ന ഈ വൃത്തികെട്ട BJPയെ, ഈ വർഗീയവാദികളെ, ഈ ദേശവിരുദ്ധരെ, ഈ ജനവിരുദ്ധരെ, 40% കമ്മീഷൻ വാങ്ങുന്ന ഈ അഴിമതിക്കാരെ ഈ തെരഞ്ഞെടുപ്പിനകത്ത് ഇനി ഒരിക്കലും കർണാടകയിൽ മുന്നിൽ നിവർന്നു നിൽക്കാൻ സാധിക്കാത്ത വിധം തകർത്തകളയണമെന്ന് പ്രിയപ്പെട്ട പോലെയുള്ള ജനാധിപത്യ വിശ്വാസികളോട് പറഞ്ഞുകൊണ്ട്, പ്രിയമുള്ളവരെ, മെയ് മാസം 13-ാം തീയതി അഭിമാനത്തോടുകൂടി പറയുന്നു, കോളിയാറിന്റെ മുന്നിൽ ആരെങ്കിലും പ്രകടനം നടത്തുന്നുണ്ടെങ്കിൽ അതെന്റെ മുന്നിലുള്ള ഇന്ത്യൻ നാഷണൽ കോൺഗ്രസിന്റെ പ്രിയപ്പെട്ട നിങ്ങളായിരിക്കും എന്ന് മാത്രം പറഞ്ഞുകൊണ്ട് UT ഖാദർ MLA-യുടെ വലിയ ഭൂരിപക്ഷത്തിന് വേണ്ടി നമുക്ക് ഒത്തൊരുമിച്ച് പരിശ്രമിക്കാമെന്ന് മാത്രം പറഞ്ഞുകൊണ്ട് ബഹുമാന്യരായ നേതാക്കന്മാർക്ക് വേണ്ടി വഴിമാറുന്നു. ഇത്രയും നേരം ശബ്ദ ശ്രമിച്ച മുഴുവൻ ജനാധിപത്യ വിശ്വാസികൾക്കും അഭിവാദ്യങ്ങൾ നേരുന്നു.
हिंद, जय यूटी कादर, जय इंडियन नेशनल कांग्रेस। ಭರಿತ ಭಾಷಣ ಮಾಡಿದಂತ ಮಾನ್ಯ ಅಬ್ದುಲ್ ರಶೀದ್ ಅಡ್ವೊಕೇಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು, ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭ್ಯರ್ಥಿಯ ಯುಟಿ ಖಾದರ್ ಅವರ ಸಹೋದರ ಎಲ್ಲರ ಆತ್ಮೀಯರಾಗಿದ್ದ ಜುಲ್ಫಿಕರ್ ಅಲಿ ಅವರು ಕೂಡ ಆಗಮಿಸಿ ಬಂದಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ ಕೋರ್ತಾ ಇದ್ದಾರೆ. ಯುವ ನಾಯಕರಾಗಿದ್ದ ರೌಫ್ ಅವರು ಕೂಡ ಕೇರಳದವರಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಚಂದ್ರೇಶ್ ದುಬೆ ಅವರು ಮಾತನಾಡಲಿಕ್ಕಿದ್ದಾರೆ. ಮಹಾರಾಷ್ಟ್ರದ वाग्मी AICC मेंबर सर चंद्रेश दुबे। यहाँ पर ये लोकतंत्र की खूबसूरती है कि कोई भाई केरला में, कोई मराठी में, कोई हिंदी में, कोई तमिल में, इस खूबसूरती को आपको पहचानना है, उसकी फीलिंग को आपको महसूस करना है कि ये तमाम ये जो मंच है ये सिर्फ एक जगह दिखाई देगा और वो मंच कांग्रेस पार्टी का होगा, सर्वधर्म समभाव का वो मंच होगा। साथियों, इस देश में अगर कोई एक नेता है जो आपके हितों की लड़ाई लड़ रहा है, जो गरीब वंचितों के हक की लड़ाई लड़ रहा है, वो नेता हम सबके नेता सम्माननीय श्री राहुल गांधी जी हैं। आपने देखा होगा इस देश में बढ़ती हुई महंगाई के विरोध में, बढ़ते हुए भ्रष्टाचार के विरोध में अगर किसी ने मुखर होकर अपनी आवाज को बुलंद करने का काम किया है तो वो राहुल गांधी जी ने किया है। ये किसी एक विधानसभा या किसी एक राज्य की लड़ाई नहीं है साथियों, ये संविधान को बचाने की लड़ाई है, ये लोकतंत्र को बचाने की लड़ाई है। उसी कड़ी में महाराष्ट्र से चलकर हमारे बीच में आप सभी को ज्ञात होगा महाराष्ट्र के अंदर जो बड़े ही गर्व से हम जिन्हें बाबा भाई कह के पुकारते हैं, बाबा सिद्दीकी जी, जो पूर्व मंत्री महाराष्ट्र के रह चुके हैं, वे आपके हितों की रक्षा के लिए, आपके हितों की लड़ाई लड़ने के लिए और सम्माननीय यहाँ के उम्मीदवार यूटी कादर जी के साथ कंधे से कंधा मिलाकर लड़ने के लिए आपके बीच में उपस्थित हुए हैं। मैं आपको बताना चाहता हूं कि किस तरीके से यहां पर ये जो 40% कमीशन खाने वाली सरकार है उसने यहां पर किस तरीके से भ्रष्टाचार करने का काम किया। ये वक्त है आपको उनको जवाब देने का। आपको याद होगा 2018 में यहां की जनता ने किसे मतदान देकर, किसे अपना वोट देकर विधानसभा में भेजा था और आप लोगों के मैंडेट पर यहां पर कांग्रेस की सरकार सत्ता में आई थी। नरेंद्र मोदी जी और अमित शाह जी ये सिर्फ कुछ मुट्ठी भर व्यापारियों के इशारे में इस देश में शासन कर रहे हैं। इस देश में लोकतंत्र को अगर बचाना है तो कांग्रेस पार्टी को लाना है। विकास और निर्माण की अगर कोई पहचान रही है देश के आजादी के बाद से तो वो कांग्रेस पार्टी रही है। यूटी कादर जी ने जिस तरीके से इस विधानसभा में विकास और निर्माण की गंगा अविरल प्रवाहित की, जिस तरीके से उन्होंने गंगा जमुनी तहजीब को एकत्रित करके रखा, सर्वधर्म समभाव के प्रतीक के रूप में उन्होंने कार्य किया, उसी तरीके से आने वाली 10 मई के दिन आपको कांग्रेस के हाथ के पंजे के सामने वाली बटन दबाकर उनको भारी मतों से विजयी बनाकर अपना प्रतिनिधित्व करने के लिए कर्नाटक विधानसभा में भेजना है। साथियों, मैं सिर्फ इतना ही कहना चाहूंगा कि कहीं हम थोड़ा सा जरूर चुके, हम मान्य करते हैं। बाबा भाई, अगर आपका आदेश हो तो मैं कुछ पंक्तियां कहकर अपनी वाणी को विराम देता हूं, क्योंकि बड़े सम्मानित मंच आप सभी को संबोधन करने के लिए आप सबके बीच में उपस्थित है। यह हमारा सौभाग्य है कि तमाम देश के बड़े नेता यूटी कादर जी के लिए, क्योंकि यूटी कादर जी कांग्रेस पार्टी के एक ऐसे योद्धा है जो कंधे से कंधा मिलाकर कांग्रेस के विचारों की लड़ाई लड़ रहे हैं। असफलता एक चुनौती है, इसे स्वीकार करते हैं। असफलता एक चुनौती है, इसे स्वीकार करते हैं। क्या कमी रह गई देखें और सुधार करते हैं। जब तक न सफल होंगे नींद चैन की त्यागेंगे, जब तक न सफल होंगे नींद चैन की त्यागेंगे और संघर्ष का मैदान न छोड़कर भागेंगे, क्योंकि कुछ किए बिना ही जय जयकार नहीं होती और कोशिश करने वालों की कभी हार नहीं होती। जय हिंद, जय कांग्रेस, जय जगत। ಧನ್ಯವಾದಗಳು ಚಂದ್ರೇಶ್ ದುಬೆ ಅವರಿಗೆ. ಇದೀಗ ಮುಂದೆ ನಮ್ಮ ದೇಶದೆಲ್ಲರ ನಿರೀಕ್ಷೆಯ ಬಾಬಾ ಸಿದ್ದಿಕ್ ಮಾಜಿ ಸಚಿವರು ಮಹಾರಾಷ್ಟ್ರ ಸನ್ಮಾನ್ಯ ಬಾಬಾ ಸಿದ್ದಿಕ್. अस्सलाम वालेकुम, नमस्कार।
एडवोकेट अब्दुल राशिद के भाषण के बाद में मैं समझता हूं कुछ बचा ही नहीं है। कुछ बचा है? हाँ, उनका तेवर देखो। उन रंड मून नालन चियार गैल एक उम्पट पट अनि नूर, मतलब 100%, राइट? हाँ, मैं समझता हूं आप ये जो मैंगलोर कॉन्स्टिट्यूंसी है, एक मैंगलोर कॉन्स्टिट्यूंसी जो है वो एक छोटा सा भारत दिख रहा है मुझे, कि लोग यहाँ आके कन्नड़ में भाषण देते हैं, कुछ मराठी में भाषण देते हैं। कर्नाटका में भी ऐसे लोग हैं कि सही मानों में एक हिंदुस्तान बसा है, और इस हिंदुस्तान बसाने के लिए हमारे पुरखों ने जो मेहनत की, हमारे पुरखों का मतलब है हिंदू, मुस्लिम, सिख, ईसाई, लिंगायत, गौड़ा, एससी, सभी भाई, उन्होंने जो मेहनत की, मैं समझता हूं वही राहुल गांधी हम विश्वास लेके चलते हैं, भारत जोड़ने का प्रयास कर रहे हैं। और भारत जोड़ने का प्रयास का मतलब यह होता है कि पूरे लोगों को जोड़ो, और पूरे लोगों को जोड़ने का मकसद होता है कि हिंदुस्तान का भविष्य उज्जवल हो। हमारे बीच में मोहम्मद मोनू एक्स तालुका पंचायत मेंबर भी है, चंद्रहास करकेरा भी है, एक्स तालुका पंचायत प्रेसिडेंट, सुरेश शेट्टी है, इनके वालिद साहब मेरे साथ में वो कांग्रेस में थे, आज बच्चा भी काम कर रहा है। यही तो खूबी है कांग्रेस की। चंद्रेश दुबे जी भी है, एडवोकेट अब्दुल रशीद भी है, रमेश शेट्टी भी है, रहमान भी है, यूबी सलीम भी है, और हमारे साथ में एक चीफ मिनिस्टर भी घूमते हैं जिनका नाम है रऊफ सीएम। वो अपने आप को रऊफ सीएम कहते हैं। ब्लॉक प्रेसिडेंट सदा शिव उल्लाल, मतलब उल्लाल के नाम पे ही उनका नाम है, देखिए। और जब्बार बोलियार भी हैं, और जिनके लिए हम आए हैं आप सबके दिलों की धड़कन यूटी कादर जी। और अगर मैं नाम किसी का लेना भूल गया हूँगा तो उसमें मेरी कोई गलती नहीं है, जिसने लिखा उसको बाद में पकड़ लेना, क्योंकि जो लिखते हैं उन पे भी बड़ा प्रेशर रहता है। अगर आप भूल जाओ तो मुझे कह देना, मैं वापस से नाम को दुरुस्ती कर लूंगा। मैं आपको ये बताना चाहता हूं, ये जो चुनाव है कर्नाटका का, मैं कहां से शुरू करूं और कहां खत्म करूं। मैं आपको चाहूं तो बहुत जज्बाती भाषण भी दे सकता हूं जो एक पक्ष देती है, और वो आपको मजहब के नाम पे, धर्म के नाम पे वर्गराती है। आप समझ रहे हो मैं क्या चाहता हूं? मगर हमको इस यहाँ के नौजवानों को ये सोचना है कि होश में रहना है, होश में मतलब होश में रह के हमको अपने निर्णय करना है। हमारा मन मुटाव किसी से भी हो सकता है, मतभेद होता है, मगर मन साफ होना चाहिए। मगर कभी कभी ये लड़ाई जो है, यूटी कादर के कॉन्स्टिट्यूंसी में मैं घूमता हूं, मैं इससे पहले भी मुझे आने का मौका मिला, तो यूटी कादर के कॉन्स्टिट्यूंसी में अगर मैं झूठ बोलूंगा तो आप में से कोई भी शख्स को पूरा इख्तियार है कि अपनी हाथ उठा के बता देवे कि यूटी कादर आप में से एक है कि नहीं। हमेशा ये तो चुनाव का वक्त है, उसके अलावा भी यूटी कादर जो है आपके बीच में रहता है। जिस सड़कों में हम चढ़ के आए हैं ये हमेशा ऊपर वाला देता है, मगर कोई इंसान किसी इंसान को क्या देता है? मगर इंसान तो एक बहाना है, ऊपर वाला देता है, मगर जरिया बनाता है वो जरिया यूटी कादर है, जिन्होंने आप जब नुमाइंदगी करते हो तो आपकी नुमाइंदगी एक ऐसे आम आदमी के हाथ में देते हो, अमानत एक ऐसे आदमी के हाथ में देते हो कि जो आपकी अमानत में खयानत नहीं करे। अमानत में खयानत का मतलब है कि अगर आप किसी को 100 रुपया दोगे अपनी रखने को तो वो 100 रुपया उसी तरह वही नोट मिले आपको, तो ये यानी कि आपका अमानत में खयानत नहीं हो रही है। आपका नाम भाई साहब? देखो ये है कांग्रेस की पहचान। ब्लॉक प्रेसिडेंट का मतलब मुझे 37 साल हो गए राजकारण में, हमारे लिए आपसे बड़ा कोई शख्सियत नहीं होता है, क्योंकि आप मुखिया होते हो इस ब्लॉक के, क्योंकि हम भी नीचे से ब्लॉक के सेक्रेटरी से लेके NSY, यूथ कांग्रेस, AICC, मतलब बहुत नीचे से सफर तय किए। हमें पता है कि ब्लॉक कांग्रेस प्रेसिडेंट, ये देखिए ये खूबसूरती
नहीं है कांग्रेस की, इसमें शेट्टी भी है, दुबे भी है, बाबा भी है, कादर भी है। एक ही मतलब जो गुलदस्ता है इस तरह सजना चाहिए। आज जो पार्टियां आ रही है, मैं बीजेपी की पार्टी की बात नहीं कर रहा हूँ, बीजेपी को मालूम है कि यहाँ उनको शिकस्त मिलने वाली है, तो उन्होंने एक नया पैतरा पैदा किया है, उन्होंने एक उनकी बी टीम को लाया है। वो बी टीम का काम है सिर्फ लोगों को वलगराना और जो हमारी गंगा जमुना की संस्कृति है उसके बारे में गलत गलत अफवाहें फैलाना, क्योंकि उनको पता है कि यूटी कादर हमेशा जीतता है, तो यूटी कादर को टारगेट करो। पर मुझे यकीन है कि यहाँ के लोग यूटी कादर को अपने काम से पहचानेंगे, अपने नाम से पहचानेंगे, अपने पक्ष से पहचानेंगे। ये वो पक्ष है जिस पक्ष में आजादी के टाइम पे लड़ाई लड़ी। मैं नहीं समझता हूँ कि इन्होंने जो कहा है कि देखिए क्या होता है, नौजवानों को सामने आके भाषण देंगे, हमारे वहां भी है, आजकल देश भर में यही चल रहा है कि किस तरह लोगों को बांटो। मगर हम तो भाई मोहब्बत के बांटने वाले लोग हैं। राहुल गांधी जी ने जो भारत जोड़ो यात्रा की, मैं समझता हूँ यात्रा का मकसद क्या था, हम लोगों का सबका मकसद क्या है कि हमारे पुरखों ने जब आजादी दी तो हमने जो हिंदुस्तान चाहा वो ये हिंदुस्तान है। मेरे को महाराष्ट्र से भी लोग हैं, केरला से भी लोग हैं, इतने जज्बाती लोग हैं। एडवोकेट रशीद साहब अंडा 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 कर रहे थे, मुझे कुछ समझ में नहीं आ रहा था, मगर तो भी मुझे ऐसा लग रहा था इनके भाषा से, इनके भाषा में सच्चाई है और हम तंग कर रहे थे, क्योंकि आपका जो दिल से आप बोल रहे थे और उससे सच्चाई उभर के आ रही थी। मैं यूटी कादर के कामों को कितने गिनाऊं। रोड है यहाँ, मुझे पता है यहाँ डैम बन रहा है और डैम का जो काम था, क्योंकि एक सरकार बीच में ही आ गई, कुछ लोग है ना पीछे से आते हैं, जैसे आज एक पार्टी पीछे से आई है, यंगस्टर्स लोग को कर लिए, आप हंस रहे हो मगर सही बात है। और आपको जाके चचा अपने बच्चों को समझाना होगा, क्योंकि ये बच्चों का भविष्य आज आप लोगों के हाथ में है। और मुझे यकीन है ये बच्चों को जो वलगला रही है, क्योंकि ये वोटों को तकसीम करने के लिए कर रही है, और मुझे यकीन है कि वोटों को तकसीम करो या आप कुछ भी कर लो, यूटी कादर तो जीत रहा है, मगर कर्नाटक में पूर्ण बहुमत की शासन आ रहा है। आज कितना कमीशन मैं तो पेपरों में सुनते आया हूं, और मैं नहीं, यहाँ के जो लोग हैं, व्यवसाय लोग हैं, उनको हमने टीवी में देखा है बोलते हुए। अगर वो गलत बोलते थे तो तुम उनको पर मुकदमा कर सकते थे, आपने एक भी मुकदमा डिफेमेशन का नहीं किया, और उन लोगों ने टीवी में आके सोशल मीडिया में साफ कहा कि ये इतने परसेंटेज दिया जाता है। मैं समझता हूं ये कोई तरीका नहीं होता शासन को राज करने का। तो हमने तो ये कहा है कि यूटी कादर साहब को, अगर आपको इस राज्य में, इस क्षेत्र में ये जो जगह है, मैं समझता हूं यहाँ कितने वोट है, नहीं इस क्षेत्र में कितने हैं, दिस प्लेस ब्लॉक प्रेसिडेंट के क्षेत्र में 2000 के ऊपर है। मैं समझता हूं हम लोगों को यहाँ के परसेंटेज भी बढ़ाना चाहिए, हर वर्ग के परसेंटेज बढ़ाना चाहिए। एक शेर में कहूंगा, जिद पे आ जाए तो रुख मोड़ देंगे तूफानों के, तुमने कहां देखे तेवर दीवानों के, और सही मानों में तेवर हिंदुस्तानियों के कहां देखे। जब हिंदुस्तान एक होता है तो ब्रिटिश को भी हमने भगाया है। तो ये जो पार्टी आई है, मैं समझता हूं उसको हम लोग शिकस्त देंगे, क्योंकि एक ही हथियार हमको जमहूरियत में मिला है, वो हथियार जो है मत का है, और उसको हमको सही जगह पे इस्तेमाल करना है। मैं चाहूंगा कि हम सभी लोग मिलकर यह अहद कर ले कि हमको इस टाइम, क्योंकि इस टाइम ये चुनाव बहुत ही भारी चुनाव है, इसके बाद में ये सेमीफाइनल है और फाइनल होने जा रहा है। अगर सेमीफाइनल में हम जीतेंगे तो, अगर भगवान ने, अल्लाह ने चाहा तो, परवरदिगार ने चाहा तो 2024 में हम फाइनल में जीतेंगे। तो लोगों को याद रहेगा कि कर्नाटक से पहल शुरू हुई थी, और कब कर्नाटक से पहल शुरू होती है तो यहाँ से पहल शुरू होगी, क्योंकि यहाँ से महाराष्ट्र भी जुड़ा हुआ है, केरला भी जुड़ा हुआ है, कितने राज्य
जुड़े हुए हैं, मंच में भी इतने राज्य हैं, तो मेरी आप लोगों से विनती होगी कि अपने भाइयों को, बहनों को, वालिदाओं को, बुजुर्गों को ये कहें। और मेरी बात को मैं खत्म करने के पहले एक शेर कहूंगा कि उनका काम है वो अहले सियासत जाने, उनका काम है वो अहले सियासत जाने, मेरा पैगाम मोहब्बत है जहां तक पहुंचे। मगर मोहब्बत का मतलब है कि हमने जो कहा है कि हमको शिकस्त, उनको इस तरह शर्मिंदा करना है कि आगे टाइम में कि ये जो चुगले हैं वो आने को भी यहाँ डरे कि बोले यहाँ की जो जनता है, यहाँ जनता एक हो जाती है, हमारे जो पेतरे होते हैं वो चलते नहीं है। तो मुझे यकीन है कि आप लोग अपना जहन से वोट दोगे, यूटी कादर को अक्सरियत से जिताओगे। और ये मेरे हिसाब से ये चौथा टर्म होगा यूटी कादर का जो आपके बीच में। और आपको ये सोचना है कि आप अपना आमदार नहीं चुन रहे हो, आप अपने आप को चुन रहे हो आमदार बना के, क्योंकि यूटी कादर एक ऐसा शख्स है कि कभी अभी हम लोग रैली में थे और रैली में फटक करके स्कूटर में बैठ के आगे निकल गए। तो आपको ऐसा शख्स चाहिए जो आदमी की शराफत देखिए, उसकी शख्सियत देखिए, कितना साफ आदमी है। और जिस तालुका में जाएगा, जहां तक मैं देख रहा हूं, दोपहर से मैं घूम रहा हूं, हर कार्यकर्ता को, हर शख्स को अपने नाम से पहचानता है। मतलब इतना सादगी पसंद आदमी मैं नहीं समझता हूं किसी को मिलेगा। और हम समझते हैं कि हम कुछ नसीब होंगे कि हम ऐसे आदमी को चुन के दो कि जब आपको ऐसा लगे कि मैं ही खुद आमदार हूं, मैंने आमदार नहीं चुन के दिया, मैं अपने आप को चुन के दिया। मेरी आप लोगों से विनती है, यूटी कादर को आप वोट दीजिए, कांग्रेस को, यूटी कादर को वोट, कांग्रेस को वोट, हमारे संविधान को बचाने को वोट, राहुल गांधी जी, खड़गे जी को मजबूत करने का वोट। मैंने आपको ये आपने मुझे सुना, उसके लिए मुझे आपसे तहे शुक्रिया। जय हिंद। आदत है जय महाराष्ट्र बोलने की, और वो बोलना भी चाहिए क्योंकि जिस राज्य से रहता हूं उस राज्य को याद रखना चाहिए। और जय कर्नाटका। नमस्कार, अल्लाह हाफिज। ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಹರ್ಷದ್ ಹೊರಕಡಿ ಅವರು ಮಾತನಾಡಲಿಕ್ಕಿದ್ದಾರೆ. ಯುವ ನಾಯಕರು ಯುಟಿ ಕಾದರ್ ಅವರ ಬಗ್ಗೆ ವಿಶೇಷವಾದ ಅಭಿಮಾನ ಹೊಂದಿರುವಂತಹ ಉತ್ತಮ ವಾಗ್ಮಿ ಸನ್ಮಾನ್ಯ ಹರ್ಷದ್ ಹೊರಕಡಿ ನಮ್ಮ ಈ ಪ್ರಚಾರ ಸಭೆಗೆ ಆಗಮಿಸಿರುವ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸಮರ್ಥ ಅಧ್ಯಕ್ಷರು, ನಮ್ಮ ನಾಯಕರಾಗಿರುವ ಪ್ರಶಾಂತ್ ಕಾಜೂರ್ ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯ ದಿಶಾನ್ ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಯುವ ನಾಯಕರಾದ ಅಬ್ದುಲ್ ಲತೀಫ್ ಕಾರ್ಪೊರೇಟರ್ ಅವರು ಕೂಡ ಆಗಮಿಸಿರುವ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಾಬಾ ಸಿದ್ದಿಕಿ ಅವರು ಇಲ್ಲಿಗೆ ವೇದಿಕೆಗೆ ಆಗಮಿಸಿರುವುದು ನಮಗೆ ಮಹಾಭಾಗ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವರನ್ನು ಯುಟಿ ಕಾದರ್ ಫ್ಯಾನ್ಸ್ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಸಲ್ಮಾನ್ ಖಾನ್ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ನಾವು ನೋಡಿದ್ದೇವೆ. ಅಷ್ಟೊಂದು ಪ್ರಭಾವಿ ವ್ಯಕ್ತಿ ಬೋಳಿಯಾರ್ ನಲ್ಲಿ ಬಂದು ಇವತ್ತು ಮಾತನಾಡಿದ್ದಾರೆ. ಯುಟಿ ಕಾದರ್ ಅನ್ನು ಗೆಲ್ಲಿಸುವ ಏಕೈಕ ಉದ್ದೇಶದಿಂದ ಮಹಾರಾಷ್ಟ್ರದಿಂದ ಬರ್ತಾರೆ ಅಂತ ಹೇಳಿದ್ರೆ ನೀವು ನೆನಪಿಟ್ಟುಕೊಳ್ಳಿ, ಯುಟಿ ಕಾದರ್ ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಎಷ್ಟೊಂದು ಮಾನವೀಯತೆಯನ್ನು ಹೊಂದಿದ್ದಾರೆ ಅಂತ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ ಇದು ನಮ್ಮ ಉಳ್ಳಾಲ ಭಾಗದ ಉಳ್ಳಾಲ ಕ್ಷೇತ್ರದ ಮಾನತ್ರಾಣದ ಪ್ರಶ್ನೆಯಾಗಿ ಇಲ್ಲಿನ ಪ್ರತಿಯೊಬ್ಬ ಶ್ರೋತೃಗಳು ತಿಳಿದುಕೊಳ್ಬೇಕು. ಮೇ 10ರಂದು ನಡೆಯುವಂತಹ ಚುನಾವಣೆ, ಆ ಚುನಾವಣೆ ಈಗ ಭಾಷಣ ಮಾಡಿದಂತ ಪ್ರತಿಯೊಬ್ಬರು, ಅಡ್ವೊಕೇಟ್ ರಶೀದ್ ಇರ್ಬೋದು, ನಮ್ಮ ಆದರಣೀಯ ಬಾಬಾ ಸಿದ್ದಿಕಿ ಇರ್ಬೋದು, ಈ ವೇದಿಕೆಯಲ್ಲಿರುವಂತಹ ಮಹಾನ್ ವ್ಯಕ್ತಿತ್ವಗಳಿರ್ಬೋದು, ಪ್ರತಿಯೊಬ್ಬರು ಹೇಳಿರುವಂತದ್ದು ಈ ಚುನಾವಣೆಯಲ್ಲಿ ಯುಟಿ ಕಾದರ್ ಗೆಲ್ತಾರೆ, ಗೆದ್ದೆ ಗೆಲ್ತಾರೆ. ಅವರ ಲೀಡನ್ನು ಜಾಸ್ತಿ ಮಾಡಿ ಕೊಡಿ ಅಂತ ಬೋಳಿಯಾರ್ ಗ್ರಾಮದ ಜನರನ್ನು ಕೇಳ್ಕೊಂಡ್ರು. ನನಗೆ ಅಭಿಮಾನ ಇದೆ, ನಾನು ಬಂದಿರುವುದು ಕಾಸರಗೋಡು ಕೇರಳದಿಂದ. ನಾನು ಕೇರಳದಿಂದ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಇಲ್ಲಿ ಬಂದು ಭಾಷಣ ಮಾಡಿ ಅಗತ್ಯ ಏನಂತ ಹೇಳಿದ್ರೆ, ನಾವು ಕೇವಲ ಮಂಗಳೂರು ಕ್ಷೇತ್ರಕ್ಕೆ ಮಾತ್ರ ಶಾಸಕರಲ್ಲ, ಅವಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಚಿವರಲ್ಲ, ಅವರು ನಮ್ಮ ಕಾಸರಗೋಡು ಜಿಲ್ಲೆಗೆ ಕೂಡ ಶಾಸಕರಾಗಿದ್ದವರು, ಅವರು ಕೇರಳಕ್ಕೂ ಕೂಡ ಸಚಿವರಾಗಿದ್ದವರು. ಅಷ್ಟೊಂದು ಅಭಿಮಾನ ಪೂರ್ವಕವಾಗಿ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಈ ಪ್ರದೇಶದ ಚಿಕ್ಕ ಮಗುವಿನಿಂದ ಹಿಡಿದು ಒಬ್ಬ ವೃದ್ಧರ ತನಕ ಯುಟಿ ಕಾದರ್ ಪರಿಚಯ ಇಲ್ಲದವರು ಯಾರು ಕೂಡ ಇಲ್ಲ. ಯುಟಿ ಕಾದರ್ಗೆ ಯಾರ ಪರಿಚಯ ಇಲ್ಲದೆಯೂ ಇಲ್ಲ. ಪ್ರತಿಯೊಬ್ಬರ ಹೆಸರನ್ನು ಬೂತು ಮಟ್ಟದ ಕಾರ್ಯಕರ್ತರನ್ನು ಹೆಸರು ಹಿಡಿದು ಕರೆಯುವಂತ ಒಬ್ಬ ನಾಯಕ ಇದ್ರೆ ಅದು ಭಾರತ ದೇಶದಲ್ಲಿ ಅಪರೂಪ ಯುಟಿ ಕಾದರ್. ಅಭಿಮಾನ ಪೂರ್ವಕವಾಗಿ ಹೇಳ್ತೇನೆ. ಈ ದೇಶದ ಈ ರಾಜ್ಯದ ಆರೋಗ್ಯ ಸಚಿವರಾಗಿ,
ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ, ಈ ರಾಜ್ಯದ ವಸತಿ ಸಚಿವರಾಗಿ, ಈ ರಾಜ್ಯದ ನಾಗರಿಕ ಪೂರೈಕೆ ಖಾತೆ ಸಚಿವರಾಗಿ ಇವತ್ತು ರಶೀದ್ ಅವರ ಭಾಷಣದಲ್ಲಿ ಹೇಳಿದ ಇಂದಿರಾ ಕ್ಯಾಂಟೀನ್ ಬಗ್ಗೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುವಾಗ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ದವರು ಯುಟಿ ಖಾದರ್. ಆ ಯುಟಿ ಖಾದರ್ ಪರಿಕಲ್ಪನೆ ಆಗಿದೆ ಇಂದಿರಾ ಕ್ಯಾಂಟೀನ್, ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಹರೀಶ್ ಸಾಂತ್ವನ ಯೋಜನೆ ಮೂಲಕ ಈ ಕರ್ನಾಟಕದಲ್ಲಿ ಅದೆಷ್ಟೋ ರೋಗಿಗಳಿಗೆ ನೆರವಾದವರು ಯುಟಿ ಖಾದರ್. ನಿಮಗೆ ಗೊತ್ತಿರಬಹುದು, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಅವರ ವೋಟರ್ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಪ್ರತಿಯೊಬ್ಬರು ಕರೆಯೋದು ಮೊದಲ ಬಾರಿಗೆ ಯುಟಿ ಖಾದರ್ಗೆ. ದಿನದ 24 ಗಂಟೆ ಅವರ ಫೋನ್ ಅವೈಲಬಿಲಿಟಿ ಇದೆ. ಅವರ ಪಿ ಮೊಹಮ್ಮದ್ ಲಿಪ್ಸತ್ ಫೋನ್ ರಿಸೀವ್ ಮಾಡ್ತಾರೆ. ಯಾರೇ ಫೋನ್ ಮಾಡ್ಲಿ 24 hours 24x7 ನಂಬರ್ 1 MLA ಯುಟಿ ಖಾದರ್. ಅಭಿಮಾನ ಪೂರ್ವಕವಾಗಿ ಹೇಳ್ತೇವೆ. ನೀವು ಆಸ್ಪತ್ರೆಗೆ ದಾಖಲಾದ ಕೂಡಲೇ ಫೋನ್ ಮಾಡುದು ಯುಟಿ ಖಾದರ್ಗೆ. ನಿಮ್ಗೆ ಒಂದು ಸಮಸ್ಯೆ ಆದಾಗ ನೀವು ಫೋನ್ ಮಾಡುದು ಯುಟಿ ಖಾದರ್ಗೆ. ನಿಮಗೆ ಒಂದು ಅಪಘಾತ ಸಂಭವಿಸಿದ್ರೆ ನೀವು ಫೋನ್ ಮಾಡುದು ಯುಟಿ ಖಾದರ್ಗೆ. ನಿಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಆದ್ರೆ ನೀವು ಫೋನ್ ಮಾಡುದು ಯುಟಿ ಖಾದರ್ಗೆ. ನಿಮ್ಗೆ ಒಂದು ಪೊಲೀಸ್ ಸ್ಟೇಷನ್ ಸಮಸ್ಯೆ ಬಂದ್ರೆ ನೀವು ಫೋನ್ ಮಾಡಿ ಯುಟಿ ಖಾದರ್ಗೆ. ಕೇವಲ ಮಂಗಳೂರಿನವರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವರು, ಕರ್ನಾಟಕ ರಾಜ್ಯದಿಂದ ಕೂಡ ಅವರಿಗೆ ಫೋನ್ ಕರೆಗಳು ಬರ್ತವೆ. ಅಭಿಮಾನದಿಂದ ಅವರು ಫೋನ್ ಅನ್ನು ರಿಸೀವ್ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ. ನಿಮಗೆ ಗೊತ್ತಿರಬಹುದು ಬಂಧುಗಳೇ, ಸಿದ್ದರಾಮಯ್ಯ ಅವರು ಈ ರಾಜ್ಯದ ವಿಪಕ್ಷ ನಾಯಕ, ಅದರ ಉಪನಾಯಕರಾಗಿರುವುದು ಯುಟಿ ಖಾದರ್. ಅವರು ಕರ್ನಾಟಕದ ವಿಧಾನಸಭೆಯಲ್ಲಿ ಎದ್ದು ನಿಂತು ಸನ್ಮಾನ್ಯ ಸಭಾಧ್ಯಕ್ಷರೇ ಎನ್ನುವಂತ ಒಂದು ಪದ ಹೇಳುವಾಗ ಭಾರತೀಯ ಜನತಾ ಪಕ್ಷದವರಿಗೆ ನಡುಕ ಉಂಟಾಗ್ತದೆ ಬಂಧುಗಳೇ, ನಡುಕ ಉಂಟಾಗ್ತದೆ. ಅಭಿಮಾನವಾಗಿ ಹೇಳ್ತೇವೆ. ಈ ರಾಜ್ಯದ ಸಮಸ್ಯೆಯನ್ನು, ಬಿಜೆಪಿಯ ಭ್ರಷ್ಟಾಚಾರವನ್ನು ಕರ್ನಾಟಕದ ಅಸೆಂಬ್ಲಿಯಲ್ಲಿ ಎತ್ತಿ ಹಿಡಿಯುವಂತ ಒಬ್ಬನೇ ಒಬ್ಬ ನಾಯಕ ಇದ್ರೆ ಅದು ಯುಟಿ ಖಾದರ್ ಅವರು ಬಂಧುಗಳೇ. ಇನ್ನೊಂದು ವಿಷಯ ಹೇಳ್ತೇನೆ ನಾನು ಕೊನೆಯ ಬಾರಿಗೆ. ಅವರು ಇತ್ತೀಚೆಗೆ ತುಳುನಾಡಿನ ಬಗ್ಗೆ ಒಂದು ಪ್ರಸ್ತಾಪವನ್ನು ಕರ್ನಾಟಕದ ಅಸೆಂಬ್ಲಿಯಲ್ಲಿ ಮಾಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೇವರುಗಳು ಮಾತನಾಡುವಂತಹ ಭಾಷೆ ತುಳು ಭಾಷೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಕೋಲ ನಡೀತಾ ಇದೆ, ಇಲ್ಲಿ ನಾಗತಂಬಿಲ ನಡೀತದೆ, ಇಲ್ಲಿ ಅಗೆಲು ನಡೀತದೆ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ತುಳುನಾಡಿನ ಭೂತಗಳು, ತುಳುನಾಡಿನ ದೈವಗಳು ಮಾತನಾಡುವಂತ ಒಂದು ಭಾಷೆ ಇದೆ, ತುಳು ಭಾಷೆ. ಆ ತುಳು ಭಾಷೆಯನ್ನು ಭಾರತದ 8ನೇ ಸಂವಿಧಾನದ ಪರಿಚಯಕ್ಕೆ ಸೇರ್ಪಡೆಗೊಳಿಸಬೇಕೆಂದು ಕಳೆದ ಹಲವು ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಹೋರಾಟ ನಡೀತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದೇವರುಗಳು ಮಾತನಾಡುವಂತಹ ಪರಮ ಪವಿತ್ರವಾದಂತಹ ಭಾಷೆ ಆ ತುಳು ಭಾಷೆಯನ್ನು ಕರ್ನಾಟಕ ಸರ್ಕಾರದ 2ನೇ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಬೇಕು ಅಂತ ಕರ್ನಾಟಕದ ವಿಧಾನಸಭೆಯಲ್ಲಿ ಎದ್ದು ನಿಂತು ಹೇಳಿದಂತ ಯುಟಿ ಖಾದರ್ ಅವರಿಗೆ ಅಭಿಮಾನ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಿವೆ. ಅದರಲ್ಲಿ 7 ಕ್ಷೇತ್ರಗಳ ಶಾಸಕರು ಬಿಜೆಪಿಯವರು. ಆ 7 ಶಾಸಕರು ಕೂಡ ತುಳು ಭಾಷೆ ಮಾತನಾಡುವವರು. ಒಬ್ಬನೇ ಒಬ್ಬ ಶಾಸಕ ಇವತ್ತಿನ ತನಕ ಕರ್ನಾಟಕದ ವಿಧಾನಸಭೆಯಲ್ಲಿ ಎದ್ದು ನಿಂತು ತುಳು ಭಾಷೆಗೆ ಮಾನ್ಯತೆ ಕೊಡಿ ಅಂತ ಕೇಳಲಿಲ್ಲ. ಯುಟಿ ಖಾದರ್ ಅವರು ಕೇಳಿದ್ರು. ಆ ಸಂದರ್ಭದಲ್ಲಿ ಇವತ್ತು ಏನು ಹೇಳ್ತಾರೆ, ತುಳು ಭಾಷೆಗೆ ಗೌರವ ಕೊಡ್ತೇವೆ ಅಂತ ಬಿಜೆಪಿಯ ಒಬ್ಬ ಸಚಿವ ಮಾಧುಸ್ವಾಮಿ ಇಲ್ಲಿನ ಧರ್ಮ ದೇವರುಗಳನ್ನು ಅವಮಾನ ಮಾಡಿದ್ದಾರೆ. ಆ ಅವಮಾನಕ್ಕೆ ಪ್ರತ್ಯುತ್ತರವಾಗಿ ಯುಟಿ ಖಾದರ್ ಅನ್ನು ನಾವು ಗೆಲ್ಲಿಸಿ ಕಳಿಸ್ತೇವೆ. ತುಳುನಾಡಿನ ಅಭಿಮಾನ ಪೂರ್ವಕವಾಗಿ ಬಂಧುಗಳೇ, ಅಭಿಮಾನ ಪೂರ್ವಕವಾಗಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಚ್ಚಾರಿತ್ರ ರಾಜಕಾರಣಿ ಯಾರು ಅಂತ ಕೇಳಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ ಯಾರು ಅಂತ ಕೇಳಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ಶಾಸಕ ಯಾರು ಅಂತ ಕೇಳಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನವೀಯ ಕಳಕಳಿ ಇರುವಂತ ಶಾಸಕ ಯಾರು ಅಂತ ಕೇಳಿದ್ರೆ ಇಡೀ ಕರ್ನಾಟಕದ ಜನರು ಎದೆ ತಟ್ಟಿ ಹೇಳುವಂತದ್ದು ಒಂದೇ ಹೆಸರು, ಯುಟಿ ಖಾದರ್, ಯುಟಿ ಖಾದರ್, ಯುಟಿ ಖಾದರ್. ಇವತ್ತು ಬೋಳಿಯಾರಿನ ಪ್ರಬುದ್ಧ ನಾಗರಿಕರೇನಿದ್ದೀರಿ, ಮೇ 10ರಂದು ನಡೆಯುವಂತ ಚುನಾವಣೆ ಅಪಪ್ರಚಾರಗಳು ಸಹಜವಾಗಿರುತ್ತದೆ. ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಯುಟಿ ಖಾದರ್ ಅಂತ 22 ಕ್ಯಾರೆಟ್ ಒಬ್ಬ ಶಾಸಕ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ಅಭಿಮಾನ ಪುತ್ರ ಯುಟಿ ಖಾದರ್, ಯುಟಿ ಖಾದರ್, ಯುಟಿ ಖಾದರ್ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಿದ್ದಿಕಿ ಅವರು ಬಂದಿದ್ದಾರೆ. ಬಾಬಾ ಸಿದ್ದಿಕಿ ಅವರ ಬಗ್ಗೆ ಬಹಳಷ್ಟು ಹೇಳಲಿಕ್ಕಿದೆ. ಅಷ್ಟೊಂದು ಒಳ್ಳೆ ಮನುಷ್ಯ, ಇಡೀ ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ.
ಅವರು ಇವತ್ತು ಯುಟಿ ಖಾದರ್ಗೋಸ್ಕರ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನೀವು ನೆನೆಸಬೇಕು ನಮ್ಮ ಕ್ಷೇತ್ರಕ್ಕೆ ಯುಟಿ ಖಾದರ್ ಅವಶ್ಯಕತೆ ಏನು ಅಂತ. ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಕೇವಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರವಲ್ಲ, ಯುಟಿ ಖಾದರ್ ಅವರು ನಮ್ಮ ಕರ್ನಾಟಕದ ಸೊತ್ತು. ಅವರನ್ನು ಗೆಲ್ಲಿಸಿಕೊಡುವಂತ ಜವಾಬ್ದಾರಿ ಇವತ್ತು ಉಳ್ಳಾಲ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರದ್ದಾಗಿದೆ ಬಂಧುಗಳೇ. ಆದುದರಿಂದ ಯುಟಿ ಖಾದರ್ ಅವರು, ಇನ್ನೊಮ್ಮೆ ಹೇಳ್ತೇನೆ, 6 ಗ್ಯಾರಂಟಿಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಈ ಒಂದು ವೇದಿಕೆಯಲ್ಲಿ ಇನ್ನೊಂದು ಗ್ಯಾರಂಟಿ ಕೊಡ್ತೇವೆ. ಯುಟಿ ಖಾದರ್ ಅವರು ಗೆದ್ದು ಬಂದ್ರೆ ಖಂಡಿತವಾಗಿಯೂ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗ್ತಾರೆ. ಆ ಗ್ಯಾರಂಟಿಯನ್ನು ನಾವು ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ. ಆದ್ದರಿಂದ ಜಾಸ್ತಿ ಮಾತನಾಡುವುದಿಲ್ಲ, ಸಮಯದ ಅಭಾವ ಇದೆ. ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, 2 ಬ್ಲಾಕ್ ಅಧ್ಯಕ್ಷರುಗಳು ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ಸನ್ಮಾನ್ಯ ಯುಟಿ ಖಾದರ್ ಅವರ ಹಸ್ತದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ. ನೀವು ಮಾತ್ರ ಅಲ್ಲ, ಪ್ರತಿಯೊಂದು ನೆರೆಕರೆಯವರ ಹತ್ರ ಹೇಳಿ, ನಿಮ್ಮ ಮನೆಯವರ ಹತ್ರ ಹೇಳಿ, ನಿಮ್ಮ ಸಂಬಂಧಿಕರ ಹತ್ರ ಹೇಳಿ, ಅವತ್ತು ಮತದಾನ ಮಾಡಬೇಕು ಅಂತ. ಅವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಸನ್ಮಾನ್ಯ ಯುಟಿ ಖಾದರ್ ಅವರ ಕೈ ಚಿಹ್ನೆಗೆ ನೀಡುವ ಮೂಲಕ ರಾಹುಲ್ ಗಾಂಧಿ ಅವರ ಕೈಗೆ ಶಕ್ತಿ ತುಂಬಿಸುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ಕೊಂಡು ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಾತರಿಲ್ಲ, ನಮಸ್ಕಾರ. ಮೇ 10 ತಾರೀಕಿಗೆ ಎಲೆಕ್ಷನ್, ಭಾರಿ ಆತ ಪ್ರಚಾರ, ಭಾರಿ ಆತ ಜನಕ್ಕೆ ಭಾರಿ ಆತ್ಮಲ್ಲ ನಿರೀಕ್ಷೆ. ಒಟ್ಟುಡು ಬಂಡ ಮೇ 10 ತಾರೀಕು ಒಂಜಿ ಜಾತ್ರೆ ಬೇತೆ ಬೇತೆ ಸೊತ್ತಲಿನ ಬೇತೆ ಬೇತೆ ತಿಂಡಿ ತಿನಿಸು ಪುರ ಕೊನದ್ದೀಪೇರು ಅಟ್ ಒಂಜಿ ಸುತ್ತು ನಮ್ಮ ಆಯ್ಕೆ ಮಾಡ್ಕೊಂಡು ಇನಿ ಉಳ್ಳಾಲ ಕ್ಷೇತ್ರ ಸ್ಪರ್ಧೆದ ಕೆಲವೊಂದು ಜನಕಲು ಇನಿ ನಮ್ಮ ಆಯ್ಕೆ ಮಲ್ಪನ ಜನ ಏರನ್ ಪಂಡ ಅವು ಯುಟಿ ಖಾದರ್ ದಾಯಿಗೆ ಯುಟಿ ಖಾದರ್ನ ಆಯ್ಕೆ ಮಲ್ಪಡು. ಈ ಬಾಗಡೆ 4 ಸರ್ತಿ ಸ್ಪರ್ಧೆ ಮಾಡ್ತಾರೆ. वो 4 बारी इलेक्शन का कड़ा होके 4 बारी जीता हुआ है. ये बाग से बहुत बहुमत से ये पूरा कोशिश में हर जगह में बहुत काम किया है. वो 4 बार जीता है. वो 4 बार 16 साल इडी कॉन्स्टिट्यूंसी में अच्छा काम किया है. हर जात को मान्यता दिया है. सब वो हिंदू मुस्लिम क्रिश्चियन सबको एक ही भावना से सबको ये मिट्टी में ना सबको एक ही आदमी पकड़ के रखा है. इसलिए एक बगल में ना यूटी खदर को कितना लोग ना बहुत प्यार कर रहे हैं. अभी क्या है, बाबा सिद्दीक बोल के बहुत बार मेरे बोला है. उनका भाई वो बाबा सिद्दीक आ रहा है. बाबा सिद्दीक बड़ा लोग है, अच्छा आदमी है. अभी बहुत ये गांव लोग का बहुत अच्छा से बात किया है. वो दोनों ब्लॉक की तरफ से आपको अभिनंदन कर रहा हूँ. इसके बाद हम तुलु में बात कर रहे हैं. ಹೆಚ್ಚಿಕಡೆ ಬರೀ ಖುಷಿತ ವಿಚಾರ. ಇನಿ ವಿರೋಧ ಪಕ್ಷದ ಕೆಲ ಬಗ್ಗೆ ಆ ಪಕ್ಷದ ಕೆಲ ಈ ಪಕ್ಷದ ಕೆಲ ನಾನು ಯಾರೆಲ್ಲ ಪನ್ಪುಜಿ ಟೀಕೆ ಟಿಪ್ಪಣಿ ಪೂರ ಇತ್ತಿರನೆ ಟೀಕೆ ಟಿಪ್ಪಣಿ ಇದ್ದಂದೆ ಮಿತ್ತು ಬರಿಯರ್ಲ ಆಪುಜಿ ಇನ್ನು ಜನಾಶೀರ್ವಾದ ಇಂಚಬೋಡು ಪಣ್ಣಗ 10 ಬಾಯಿ ಎಡ್ಡೆ ಪಂಡ ಮಾತ್ರ 10 ಜೋಕಲು ಒಂದು ಜಾಗ ಕೂಡುದು ಖಾದರ್ನಾಥ್ನ ಒರಿ ಜನಸೇವಕ ಮಲ್ಪನ ಕೆಲಸಕ್ಕೆ ಒಂಜಿ ಹಾರೈಕೆ ಮಲ್ತಂದಾಂಡ 10 ಜನ ಕೂಡಿನವಳು ಮುತ್ತು ಉತ್ಪತ್ತಿ ಆಪಣ ಪನ್ಪೇರು.
ಅಂಚಾದ ಪುನಗ ಕಾದರ್ಗ್ ಈ ಕ್ಷೇತ್ರ ಜನಕ್ಕೆಲ್ಲ ಆಶೀರ್ವಾದ ಉಂಡು. ಆ ಜನಕ್ಕೆಲ್ಲ ಆಶೀರ್ವಾದನ ಈ ಸರ್ತಿ ಕರಿಸರಿಸಿಡ್ದು ದುಪ್ಪಟ್ಟು ಆಶೀರ್ವಾದ ಮಲ್ಪಣ ಪ್ರಾಮಾಣಿಕ ಪ್ರಯತ್ನ ಮಲ್ಪೇರಿ. ಅಂಚಾದ ಪುನಗ ಇತರ ಪಕ್ಷದಕ್ಕೆ ಬೇತೆ ಬೇತೆ ರೀತಿಯ ಒಂದು ಆಲೋಚನೆ ಸಹಜ. ವ್ಯಕ್ತಿ ನಾತು ಸುಲಾಬಡೆ ಪಲ ಸೋಪ ಎರಾಪಜಿ ವ್ಯಕ್ತಿ ಶಕ್ತಿ ಅದು ಪೋಡ್ದಂಡ ಧರ್ಮದ ಮಧ್ಯೆ ಒಟ್ಟು ಕೂಡ ಪ್ರಾಮಾಣಿಕ ಪ್ರಯತ್ನ ಮಲ್ಪನ ವ್ಯಕ್ತಿನ ಇನಿ ಒಂದು ಅಪಪ್ರಚಾರ ಮಲ್ತಂದಂಡ ಆತು ಸುಲಾಬಡು ಸೋಪ ಎರಾಪಜಿ ಇನಿ ವ್ಯಕ್ತಿ ಶಕ್ತಿ ಅದು ಪೋಡ್ದಂಡ ಮಾತಾ ಜಾತಿ ಧರ್ಮದಕ್ಲೇನ ಒಂಜಿ ಕೊಡಿಯಡಿಟ್ಟು ಉಂಟಾದ ಮಾತ್ರ ಶಕ್ತಿ ಕೊರ್ಪಣಂಚಿನ ಕೆಲಸನ ಈ ಭಾಗಡ ಮಲ್ದರು. ಅವು ಚರ್ಚೆ ಆದಪ್ಪು, ಮಸೀದಿ ಆದಪ್ಪು, ದೈವಸ್ಥಾನ ಆದಪ್ಪು, ದೇವಸ್ಥಾನ ಆದಪ್ಪು, ಅತರ ಬೇತೆ ಬೇತೆ ವರ್ಗದ ಮಂದಿರಲಾದಪ್ಪು, ಸಮಾಜ ಸೇರುನಂಚಿನ ಜಾಗೆಗೆ ಮರ್ಯಾದೆ ಎಡ್ಡ ಕೆಲಸ ಮಲ್ಪಣಂಚಿನ ಐಕ ಅನುದಾನ ಕೊರ್ಪಣಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ದರು. ಇನ್ನು ಕೋಣೆಡು ಮರ್ಯಾದೆ ಸಂಘಟನೆ ಬರ್ತದೆ ಅರೆಗೆ ಸಾಕಾರ ಎಂಕಲ ಉಂಡು. ಕೆಲವೊಂದು ಜಾಗಡೆ ಪೋವಂದಂಚಿನ ಜಾಗಡೆ ಇನ್ನು ಅರೆತ್ತದ ಸ್ವಾಗತ ಮಲ್ಪೇರಿ ಇರು ಪ್ರಾರ್ಥನೆ ಒಂದುಂಡು, ಭಜನೆ ಒಂದುಂಡು, ಪೂಜೆ ಒಂದುಂಡು. ಇರು ಅವೇ ಪುರ್ತಕು ಬರೋಡು ಬಂದ್ಬಿಡ ಒಂಜಿ ವಿಚಾರ ಅವಳು ಮಾತ ಶಕ್ತಿ ಕೇಂದ್ರ ಸಾನ್ನಿಧ್ಯ ಇತ್ತಿನ ಕ್ಷೇತ್ರ ಅರೆ ಗುಂತದು ಮಾತೆಲ್ಲ ಆರೈಕೆ ಮಲ್ಪ ಸಾನ್ನಿಧ್ಯ ಇತ್ತಿನ ಜಾಗ ಏಪ ಒಂಜಿ ವ್ಯಕ್ತಿಗೆ ಆರೈಕೆ ಮಲ್ಪೂರ ಅಲ್ಪ ಸಾನ್ನಿಧ್ಯ ಇತ್ತಂದಂಡ ಅಲ್ಪ ಆ ವ್ಯಕ್ತಿಗೆ ಶಕ್ತಿ ಕೊರ್ಪಣಂಚಿನ ಒರಿ ಅರ್ಚಕೆ ಅವಡು, ಒರಿ ಹಿರಿಯ ವ್ಯಕ್ತಿ ಅವಡು, ಒರಿ ದೈವಸ್ಥಾನದ ಕರ್ಪಿನ ಓವೇ ವ್ಯಕ್ತಿ ಅವಡು ಅಲ್ಪ ದೈವದ ದೊಡ್ಡ ಪ್ರಾರ್ಥನೆ ಮಲ್ತಂದಂಡ ಅವು ಫಲಪ್ರಾಪ್ತಿ ಆಪಣು ಆಯ್ಕೆ ಕೆಲವೊಂದು ಜಾಗ ನಿದರ್ಶನ ಎಲ್ಲ ತಿಕ್ಕದಂಡ. ಅಂಚಾದ ಪುನಗ ಶಾಸಕರಿಗೆ ದಾಲ ಸಮಸ್ಯೆ ಇಜ್ಜಿ ಶಾಸಕರೇನಿ ಭಾರಿ ಆತ್ ಮಿತ್ತು ಬೋದೊಳ್ಳರು ಶಾಸಕರು ಮಿತ್ತು ಬೋದಿತ್ತಿನ ನನ್ನ ತಿರ್ತುಕೊನ್ನ ಪೂಜೆ ಇനി ಒಂಜಿ ವೇಳೆ ಶಾಸಕರು ಎಂಗ್ಲಿಗೆ ತಿಕ್ಕಿಜಿಂದ ಎಂಗ್ಲಿಗೆ ಕ್ಷೇತ್ರದಕ್ಲಿಗೆ ನಷ್ಟ ತಂದೆ ಅರಿಗೆ ನಷ್ಟ ಇಜ್ಜಿ ಆ ನಷ್ಟನ ಸರಿ ಮಲ್ಪೊಂಡ ನಮ್ಮ ಪೂರ ಕಾರ್ಯಕರ್ತ ಬಂಧುಲು ಪಕ್ಷದ ಹಿರಿಯ ಮುಖಂಡರು ಇನ್ನು ಭಾರಿ ಆತ ಹಿರಿಯ ಮುಖಂಡರು ಬೇತೆ ಬೇತೆ ರೀತಿಯ ಕುಲ್ದೇರು ಅಕಲೆ ಪಕ್ಷದ ಮಿತ್ರ ಅಭಿಮಾನ ಪಕ್ಷ ಒರಿಯೋಡು ದಂಡ ಹಿರಿಯಕಲ ಆಶೀರ್ವಾದ ಬೋಡು ಹಿರಿಯಕಲೊಟ್ಟಿಗೆ ಕಿರಿಯಕಲೊಟ್ಟಿಗೆ ಕಾರ್ಯಕರ್ತರೊಟ್ಟಿಗೆ ಅವ್ರನ್ನ ಇಷ್ಟ ಮಿತ್ರರು ಸೇರ್ದು ಇನಿ ಕುಲ್ದನಂಚಿನ ಜಾಗೆ ಈ ಜಾಗೆಡೆ ನಮ್ಮ ಕುಲ್ದ ಮೇ 10 ತಾರೀಕು ಎಲೆಕ್ಷನ್ ನಡುತ್ತೊಂದುಂಡು ಒಬ್ಬ ವ್ಯಕ್ತಿ ನಕ್ಲೆ ನಮ್ಮ ದೂರನ ಅಗತ್ಯ ಈ ವಿಚಾರ ಮಾತರೆಲ್ಲ ಗೊತ್ತಿತ್ತು ನಂಚೆ ವಿಚಾರ. ಕಾಂಗ್ರೆಸ್ ಪಕ್ಷ ಒಂಜಿ ವರ್ಗದೊಟ್ಟಿಗೆ ಕೂಡಂಚಿನ ಪಕ್ಷತ್ ಒಂಜಿ ವರ್ಗಕ್ಕೆ ಸೀಮಿತ ಏನ ಪಕ್ಷತ್ ಕಾಂಗ್ರೆಸ್ ಪಕ್ಷ ಮಾತ ಜಾತಿ ಧರ್ಮದ ಒಟ್ಟಿಗೆ ಎತ್ತಿನಂಚಿನ ಪಕ್ಷ ಅಂಚಾದ ಪುನಗ ನೇನು ಒವೇ ವ್ಯಕ್ತಿಗೆ ಆತು ಸುಲಾಬಡ ಪೊಡೆಪನ ಅಪ್ಪಜಿ ಕಡಲ್ಗೆ ಎರ್ತೆ ಬಕ್ಕ ಜಪ್ಪೆಲು ಉಪ್ಪುಡು ಒಂಜಿನ ಸತ್ತಿರಿ ಎರ್ತೆ ಹೆಚ್ಚೆಲ್ಲ ಸಾಧ್ಯತೆ ಉಂಡು ಒಂಜಿ ಪೊರ್ತುಡು ಕಡಲ್ ಬಾರಿ ದೂರ ಬೋದು ಅಂತ ಲಪ್ಪುಂಡು ಇನಿ ಕೇಂದ್ರ ಅಧಿಕಾರ ಇಜ್ಜಿ ಬಂದ್ಬಿಡ ಒಂಜಿ ಕೆಲವೊಂಜಿ ಮಾಹಿತಿ ದಾತ್ರ ಜನ ಆಸಕ್ತಿ ಕಮ್ಮಿ ಆಪುಂಡು ಮಸ್ತ್ ವರ್ಷ ಅಧಿಕಾರ ಇದ್ದಲ್ಲ ನಮ್ಮ ಸರ್ಕಾರದೊಟ್ಟಿಗೆ ಜೀವನ ಮಲ್ದ ಸರ್ಕಾರ ಇನಿ ಹತ್ತಂದಂಡ ಎಲ್ಲ ಕೇಂದ್ರ ಅಧಿಕಾರ ಪತ್ರ ಪ್ರಾಮಾಣಿಕ ಪ್ರಯತ್ನ ಮಲ್ಪುಗ ನೆಕ್ಕ ಪೂರ ದಿಕ್ಸೂಚಿ ಆಪುಂಡು ಎಲ್ಲಂಜ ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ ಎಲ್ಲಂಜಿ ಕರ್ನಾಟಕ ವಿಧಾನಸಭಾ ಕ್ಷೇತ್ರ
ಈರೆಗ್ಲ ಅಡ್ಡಿ ಆತಂಕ ಇಜ್ಜಂದೆ ಬಹುಮತ ತಿಕ್ಕಂದ ಈ ಇತರ ಪಕ್ಷಗೂ ಪೂರ ಮೇ 13ನೇ ತಾರೀಕು ಸಂದೇಶ ಪೋಪುಂಡು ಮೇ 13ನೇ ತಾರೀಕು ಎಡ್ಡ ಸಂದೇಶ ಪೋಪುಂಡು ಅಪ್ಪಗ ಪೂರ ಪಕ್ಷದ ವರ್ಚಸ್ಸುಲ ಪೂರ ಕಮ್ಮಿ ಆಪುಂಡು ಐಕೆ ನಮ್ಮ ಈ ಪಕ್ಷದ ಈ ನಮ್ಮನ ಕಾನ್ಸ್ಟಿಟ್ಯೂನ್ಸಿ ಈ ಉಲ್ಲಾಲ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಹೆಚ್ಚಿದ ಬಹುಮತ ತೋಷ್ಬಾದ್ ಶಾಸಕರಿಗೆ ಭಾರ್ಯಾತ್ ಬಲ ಕೊರ್ಪಣಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಶಾಸಕರು ಏಪಲ ಪನ್ನೊಂದು ಪೇರು ಎಂಕ್ ಬಡತ್ರ 1 ತಿಂಗಳು ಕೆಲಸ ಮಲ್ಪಲೆ ನಿಖಿಲೆ ಬಡತ್ರ ಯಾನ್ 5 ವರ್ಷ ಕೆಲಸ ಮಲ್ಪೆ ನಿಖಿಲ ಪೂರ ಸೇವೆಕ್ಕಾದ ಕೆಲಸ ಮಲ್ಪೆ ನಮ್ಮ ಇನಿ ದಾದ ಮಲ್ಪಡು ಬಂಡಗ ನಂಗೆ ಕೇವಲ ಪುನಿ 3-4 ದಿನ ಯಾನ್ ಎಂಕಲ್ನ ಪೂರ ಎಂಕಲ್ನ ಕ್ಷೇತ್ರದಕ್ಲೇನು 11 ಎಂಕಲ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ರೀತಿನಕ್ಲೇನು ಪೂರ 11 ಎಂಕಲ್ ಮೆಗಿಪಲೆಕ ಪೂರ ಕ್ಷೇತ್ರ ಮೂಜಿ ಸರ್ತಿ ಇನಿ ಎಲ್ಲೆಲ್ಲ ಪೋದು ಭೇಟಿ ಮಲ್ದ ಯಾನ ಪ್ರತಿ ಇಲ್ಲಗೆಲ್ಲ ಪೋತೇನಿ ಇನ್ನೆಲ್ಲ ಹೆಚ್ಚು ಕಡಿಮೆ ನೋದು ಇಲ್ಲಾಗ ಪೋತ ನೋದು ಇಲ್ಲಡ್ಲ ಜನಗಳಿಗೆ ಎಡ್ಡೆ ಅಭಿಪ್ರಾಯ ಕೊರ್ಪೇರು ಎಡ್ಡ ಸಂದೇಶ ಕೊರ್ಪೇರು ನಮ್ಮ ಈತ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರ ನಕ್ಲೆ ಮಾತೆರ ಇಲ್ಲ ಪೋದು ನಮ್ಮ ಅಕ್ಲೆಗೆ ಓಟು ಪಡ್ನ ಒಂಜಿ ಸೂಚನೆ ಕೊರ್ನ ನಂಗೆ ಬೇತೆ ಗ್ಯಾರಂಟಿ ದಾಲ ಬುಡ್ಚಿ ಮೊರಣಿ ಪ್ರಣಾಳಿಕೆ 4 ಅಂಶ ಉಂಡು ಈ 5 ಅಂಶ ಕೊರ್ಪಿನಂಚಿನ ಒಂಜಿ ಅಕ್ಲೆ ಮನವರಿಕೆ ಮಲ್ತಂದ ಇಲ್ಲದ ಹಿರಿಯಾಕೆಲ್ಲ ಓಟ್ ನಂಗೆ ಪ್ರಾಮಾಣಿಕವಾದ ತಿಕ್ಕುನು ಪಂಪನಕ್ಕೆ ಯಾನೈನ ಅರ್ಥೊಂದು ಯಾನೈನ ಬಗ್ಗೆ ತಿಳಿದು ತಿರಿಯೊಂದೆ ಅಂಶದ ಪ್ರಗ ನಮ್ಮ ಮಾತ ಒಟ್ಟಿಗಾದ ಎಲ್ಲ 10ನೇ ತಾರೀಕು ನಡಪಂಚ ಓಟು ಪ್ರಾಮಾಣಿಕ ಪ್ರಯತ್ನ ಮಲ್ತದ ಶಾಸಕರ ಗೆಲ್ಪಂಚ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಆ ಜನಕ್ಕೆಲ್ಲ ಮನಸ್ಸುಂಡು ಅವು ಗೆಲ್ಪೇರು ಪಂಪನ ಅಸಡ್ಡೆ ಮಲ್ತುಕೊಳ್ಳಂಚಿನ ಪೊರ್ತುಂದು ಅತ್ತು ಒಟ್ಟಡು ಏರೆಗಳ ಟೀಕೆ ಟಿಪ್ಪಣಿ ಮಲ್ಪಂದೆ ನಮ್ಮ ಮಕ್ಕಳನ್ನ ನಮ್ಮ ಲೆಕ್ಕದು ಅಂತ ಪಾತ್ರ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಒಟ್ಟಡು ನಮ್ಮ ಗೆಲುವು ನಂಗೆ ಬಾರಿ ಮಲ್ಲ ಅಂತರದ ಗೆಲುವು ದುಪ್ಪಡು ನೆಕ್ ಪೂರ ಈ ಭಾಗದ ದೈವ ದೇವರನಕಲ ಸಾಕ್ಷ್ಯ ದುಪ್ಪಡು ವೇದಿಕೆ ಉಳ್ಳೈನ ಪೂರ ಅದ್ಯಮನ್ಯ ಗಣ್ಯರಿಗೆ ನಮಸ್ಕಾರ ಮಲ್ತೊಂದು ವೇದಿಕೆದ ತೀರ್ಥ ಭಾಗದ ಕುಲ್ದಿನ ಈ ಪಕ್ಷದ ಹಿರಿಯಕಲೆಗೆ ಪೂರ ಒಂದನೇ ಮಲ್ತೊಂದು ಎಲ್ಲೇ ಮುಡಿಪು ಪನ್ಪಿನಂಜಿ ಜಾಗಡು ಪಬ್ಲಿಕ್ ಮಲ್ಲ ಬೆಂಕಲ ಫಂಕ್ಷನ್ ದೀತ ಈ ಬೋಳ್ಯಾರ ಈ ಭಾಗದ ಸುತ್ತಮುತ್ತಲ ಪೂರ ಹಿರಿಯ ಕಲ್ಬಕ್ಕ ಕಾರ್ಯಕರ್ತರು ಪೂರ ಬತ್ತು ಎಂಗೆಲ್ಲ ಮುಡಿಪದ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೋರ್ಲೆ ಒಂದು ಮಲ್ಲ ಸಂದೇಶ ಪೋಪನಂಚಿನ ಕಾರ್ಯಕ್ರಮ ನಿಖಲ್ ಪೂರ ಈ ಭಾಗದ ಕೆಲ ಹೆಚ್ಚಿನ ಸಂಖ್ಯೆ ಬರಡು ಪಂಡೊಂದು ಈ ಸಭೆ ಮುಖೇನ ನಿಖಲಿಗೆ ಸ್ವಾಗತ ಮಲ್ತೊಂದಿಲ್ಲ ನಿಖಲಿಗೆ ಸೂಚನೆ ಕೊಡೋದಿಲ್ಲ ಒಟ್ಟು ನಿಖಲ್ ಮಾತೆಲ್ಲ ಬಲ್ಲೆ ನಿಖಲಿಗೆ ಆಹ್ವಾನ ಕೊಡೋದಿಲ್ಲ ನಿಖಲಿಗೆ ಪ್ರೀತಿ ಪಡ ನಿಖಲ್ ಒಟ್ಟಿಗೆ ಅಲ್ಲ ಉಳ್ಳೆ ಪಂಡೊಂದು ಎನ್ನೆರಡು ಪಾತ್ರ ಜೈ ಹಿಂದ್. सम्माननीय प्रशांत जी, हमारे ब्लॉक कांग्रेस के अध्यक्ष जो हैं उनको मैं शुक्रिया अदा करना चाहता हूं जिन्होंने मेरी इतनी तारीफ की। मगर एक अजीब सा माहौल है यहाँ कि लोग कन्नड़ में बोल रहे हैं, मलयालम में बोल रहे हैं, तेलुगु में बोल रहे हैं, हिंदी में बोल रहे हैं और हमको हकीकत में जो भाषा समझ में नहीं आती है मगर आपके जज्बातों से हमें समझ में आ रहा है। मतलब आपके दिल और जज्बात जो है जिस तरह आप कहते हो हमको समझ में आता है, यानी कि आपके दिल में कितनी सफाई है यूटी कादर के लिए ये बात दिखाती है। और आपने जो हमारे लिए अच्छे शब्द कहे उसके लिए तहे दिल से शुक्रिया अदा करना चाहूंगा। इसके लिए मैं 2 मिनट फिर से लिया और थैंक यू सो मच। ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರ ಬಗ್ಗೆ ನಾವು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಒಬ್ಬ ಏಕೈಕ ಪರಿಶುದ್ಧವಾದಂತ ಒಬ್ಬ ಶಾಸಕರಿದ್ರೆ ಅದು ಯುಟಿ ಖಾದರ್ ಅವರು. ಅವರನ್ನು ನಾವು ಅವರ ಇಷ್ಟು ವರ್ಷ 5 ವರ್ಷಗಳ ಕಾಲ ಅವರು ನಮಗೋಸ್ಕರ ಕೆಲಸ ಮಾಡಿದ್ದಾರೆ. ಬರೇ 4 ದಿವಸ ನಾವು ಕಾಯಬೇಕಾಗಿದೆ, ಹಗಲಿರುಳು ಅವರಿಗೆ ದುಡಿಬೇಕಾಗಿದೆ. ಇದು ನಮ್ಮ ಕರ್ತವ್ಯ ಮತ್ತು ಧರ್ಮ. ನಮ್ಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದ ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತು ರಾಷ್ಟ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಆಡಳಿತ ಮಾಡಿದೆ, ಬಡವರಿಗೆ ಮತ್ತು
ನಮ್ಮ ಹಿಂದುಳಿದ ವರ್ಗದವರಿಗೆ, ಮೈನಾರಿಟಿಗಳಿಗೆ ಯಾವ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ, ಮಧ್ಯ ಜನಾಂಗದ ಯಾರಿದ್ದಾರೆ ಅವರಿಗೆ ಆಗತಕ್ಕಂತ ತೊಂದರೆಗಳನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಆದ್ರೆ ಖಂಡಿತವಾಗಿ ನಾವು ಹೇಳ್ಬೇಕಾಗಿದೆ, ನಮ್ಗೆ ಇಲ್ಲಿ ಬದುಕೋದು ಕಷ್ಟ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ತಾವು ನಮ್ಮ ಮಕ್ಕಳ ನಮ್ಮ ಮಕ್ಕಳ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಜಾತ್ಯತೀತ ನಿಲಯ ಪಕ್ಷ ಬೇಕಾಗಿದೆ, ಆಡಳಿತ ಬೇಕಾಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ತಾವೆಲ್ಲರೂ ಹಗಲಿರುಳು ದುಡಿದು ಕಾಂಗ್ರೆಸ್ ಪಕ್ಷದ ಆಡಳಿತ ಪರವಾಗಿ ಪ್ರಯತ್ನ ಮಾಡಬೇಕು. ಖಾದರ್ ಅವರು ನಮ್ಗೆ ಇಷ್ಟು ಸೇವೆ ನೀಡಿದ್ದಾರೆ. ಖಾದರ್ ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಏನಾದ್ರೂ ಒಂದು ಕೆಲಸಕ್ಕೆ ಯಾರು ಹೋದ್ರೆ ಅವನು ನೀನು ಮುಸ್ಲಿಮ ಅಥವಾ ಕ್ರಿಶ್ಚಿಯನ ಅಥವಾ ಹಿಂದ ಅಥವಾ ನೀನು ಯಾವ ಜಾತಿ, ಯಾವ ಜನಾಂಗ ಅಥವಾ ನೀನು ಯಾವ ಪಾರ್ಟಿ ಅಂತ ಯಾವತ್ತೂ ಕೇಳಿಲ್ಲ. ಯಾರು ಹೋದ್ರು ಕೂಡ ಎಲ್ಲರನ್ನು ತಪ್ಪಿಕೊಂಡು ಕೆಲಸ ಮಾಡಿಕೊಟ್ಟಂತ ಏಕೈಕ ಶಾಸಕರಿದ್ದಾರೆ ಸನ್ಮಾನ್ಯ ಯು ಟಿ ಖಾದರ್ ಅವರು. ಅವರಿಗೆ ನಾವೀಗ ಶಾಸಕರಾಗಿ ಮತ್ತೆ ಚುನಾಯಿಸಬೇಕು. ಈ ರಾಜ್ಯದಲ್ಲಿ ಮತ್ತೆ ಅವರು ಉಪಮುಖ್ಯಮಂತ್ರಿ ಅಥವಾ ಇನ್ನಿತರ ಯಾವುದಾದ್ರೂ ಹುದ್ದೆ ಮತ್ತೆ ಇರುವಂತ ವ್ಯವಸ್ಥೆ ಆಗಬೇಕು. ಪ್ರಸ್ತುತ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸಿಎಲ್ಪಿಯ ನಾಯಕರಾಗಿದ್ರೆ, ನಮ್ಮ ಶಾಸಕರಾದಂತಹ ಯು ಟಿ ಖಾದರ್ ಅವರು ಸಿಎಲ್ಪಿ ಉಪನಾಯಕರಾಗಿದ್ದಾರೆ. ಆ ಸಿಎಲ್ಪಿ ಉಪನಾಯಕರ ಸ್ಥಾನ ನಮಗೆ ಉಳಿಸಬೇಕಾಗಿದೆ. ನಾವು ಹೆಚ್ಚಿನ ಕೆಲಸ ಮಾಡಿಕೊಂಡು ಮನೆ ಮನೆಗೆ ಭೇಟಿ ಕೊಟ್ಟು ಜನರನ್ನು ಉಳಿಸುವಂತ, ಮತ ನೀಡುವಂತ ಕೆಲಸ ಮಾಡಬೇಕಾಗಿದೆ. ಅಲ್ಲದೆ ನಾಡ್ದು ಆದಿತ್ಯವಾರ ದಿವಸ ಮಧ್ಯಾಹ್ನ, ದಯವಿಟ್ಟು ಕೇಳಿ, ಮಧ್ಯಾಹ್ನ 12:30 ಗಂಟೆಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಮುಲ್ಕಿಗೆ ಬರ್ತಾ ಇದ್ದಾರೆ, ಮಂಗಳೂರು ಬರ್ತಾ ಇದ್ದಾರೆ. ಮಧ್ಯಾಹ್ನ 12:30 ಗಂಟೆಗೆ ನಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರನ್ನ ಎಲ್ಲ 2 ಬ್ಲಾಕ್ಗಳ ಪರವಾಗಿ ಸ್ವಾಗತ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಾರ್ಯಕ್ರಮ ಯೂಸುಫ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಟಿ.ಎಚ್. ಅಬ್ದುಲ್ ಲತೀಫ್, ಅಜೀಜ್ ಜಬ್ಬಾರ್, ಟಿಪಿ ಹೈದರ್ ದೇವರಗುಂಡಿ, ಹಾರಿಸ್ ಕಾಪಿಕಾಡ್, ಅಶ್ರಫ್ ದೇವರಗುಂಡಿ, ಕೆ.ಎಂ. ಮೋಹನ್, ಸನ್ಮಾನ ಯು ಟಿ ಖಾದರ್ ಅವರಿಗೆ, ಸನ್ಮಾನ ಯು ಟಿ ಖಾದರ್ ಅವರಿಗೆ, ಸನ್ಮಾನ ಯು ಟಿ ಖಾದರ್ ಅವರಿಗೆ, ಉಳ್ಳಾಲದ ಕಣ್ಣೂರು ಯು ಟಿ ಖಾದರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಯು ಟಿ ಖಾದರ್ ಅವರಿಗೆ. ಇಷ್ಟು ತಡವಾದರೂ ಕೂಡ ತಾವೆಲ್ಲ ಅತ್ಯಂತ ಪ್ರೀತಿಪೂರ್ವಕ ವಿಶ್ವಾಸ ಇಟ್ಟುಕೊಂಡು ತಮ್ಮ ಒಂದು ವಿಶೇಷವಾದ ಪ್ರೋತ್ಸಾಹ ಮತ್ತು ಬೆಂಬಲ ಸೂಚಿಸಿದ್ದನ್ನು ನಾವು ಜೀವನ ಪೂರ್ತಿ ಮರೆಯುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾಡಿದ್ದು ನಡೆಯುವಂತ ಚುನಾವಣೆ ಅದು ಬರೀ ಯು ಟಿ ಖಾದರ್ಗೆ ನಡೆಯುವಂತ ಚುನಾವಣೆ ಅಲ್ಲ. ನಾಡಿದ್ದು ನಡೆಯುವಂತ ಚುನಾವಣೆ ಅದು ಜನವಿರೋಧಿ, ದ್ವೇಷಪೂರಿತ, ದಾನಧರ್ಮದ ರಾಜ್ಯದ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತು ಬಿಸಾಡುವಂತ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವೆಲ್ಲ ಇವತ್ತಿನ ತಯಾರಾಗಿ ನಿಲ್ಲುವಂತ ಅವಕಾಶ ಆಗಬೇಕು. ಪ್ರತಿಯೊಂದು ಮನೆ ಮತ ಕೂಡ ಜನವಿರೋಧಿ ಬಿಜೆಪಿ ಸರ್ಕಾರವನ್ನು ಕಿತ್ತು ಬಿಸಾಡಲಿಕ್ಕೆ ಇವು ತಯಾರಾಗಿ ನಿಲ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಬಹುಶಃ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಕೊಡದೆ ಭ್ರಷ್ಟಾಚಾರವಾಗಿಕೊಂಡು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ, ಉಪ್ಪಿಗೂ ಕೂಡ ಟ್ಯಾಕ್ಸ್ ಹಾಕುವಂತ ಅತ್ಯಂತ ದರಿದ್ರವಾದ ಸರ್ಕಾರ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಬರೀ ಇವತ್ತು ಬಿಜೆಪಿ ಸರ್ಕಾರದ ಅವಧಿ ಬರೀ ಇವತ್ತು 5 ದಿವಸಗಳು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಿಜೆಪಿಯ ಆಯುಷ್ಯ ಮುಗಿದ ಬಂದಿದೆ, ಬರೀ 5 ದಿವಸದಲ್ಲಿದೆ. ಬಿಜೆಪಿ ಇವತ್ತು ವೆಂಟಿಲೇಟರ್ ICU ಅಲ್ಲಿದೆ. ಪ್ರತಿ ಒಂದು ದಿವಸವನ್ನು ಬಿಜೆಪಿ ಲೆಕ್ಕ ಕೊನೆಗೊಳ್ಳುವಂತ ಪರಿಸ್ಥಿತಿಗೆ ಬಂದು ಇವತ್ತು ಮುಟ್ಟಿದೆ. ಬಹುಶಃ ಇವತ್ತು ICU ನಲ್ಲಿರುವ ವೆಂಟಿಲೇಟರ್ ಅಂತ ಬಿಜೆಪಿಯನ್ನು ಬಹುಶಃ ಇವತ್ತು ಬದುಕಿಸಲಿಕ್ಕೆ ಪ್ರಯತ್ನ ಪಡುವವರು ಯಾರಂತ ಹೇಳಿದ್ರೆ ಅದು SDP ಪಕ್ಷದವರು ಇವತ್ತು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಆಕ್ಸಿಜನ್ ಕಟ್ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಭವಿಷ್ಯದ ನಾವೆಲ್ಲ ಸಂತೋಷ, ಪ್ರೀತಿ, ವಿಶ್ವಾಸ ಇರಬೇಕಾದ್ರೆ BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ವರನ್ನು ಪ್ರೀತಿಸುವಂತ, ಒಗ್ಗೂಡಿಸುವಂತ, ಸಾಮರಸ್ಯ ಅಭಿವೃದ್ಧಿ ಬರುವಂತ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಿನ್ನುವಂತ ಅವಕಾಶ ಆಗ್ಬೇಕು ಹೇಳಲಿಕ್ಕೆ ಅನಿಸ್ತದೆ. ನಾಡಿನ ಬಹುಶಃ ಮೇ 13ಕ್ಕೆ ನಮ್ಮ ಸರ್ಕಾರ ಬರ್ತದೆ. ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾವು ಕೊಟ್ಟಂತ ಎಲ್ಲಾ ಗ್ಯಾರಂಟಿ ಕಾರ್ಡ್ ಕೂಡ ಅನುಷ್ಠಾನ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೇಯಲ್ಲಿ ನಮ್ಮ ಕ್ಯಾಬ್ ಸರ್ಕಾರ ಬರ್ತದೆ. ಜುಲೈನಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ ಮನೆ ಮುಟ್ಟಿದೆ. ಬಹುಶಃ 6 ತಿಂಗಳೊಳಗೆ ನಿಮ್ಗೆ ಅದು ಮುಟ್ಟದಿದ್ರೆ ನಿಮ್ಮಿಂದ ಆಯ್ಕೆಯಾದ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಕಾಂಗ್ರೆಸ್ ಹೇಳಿದ ಕೆಲಸವನ್ನು ಮಾಡಿಯೇ ಸಿದ್ಧ. ನಾವು ಕೆಲಸ ಮಾಡಿಕೊಂಡು ನಿಮ್ಮ ಹತ್ರ ಮತ ಕೇಳ್ಬೇಕು. ಬೇರೆ ಪಕ್ಷ ಧರ್ಮ ಜಾತಿ ಸಮುದಾಯ ಅಂತ ಬಂದು ಜನರ ಕೆಲಸ ಮಾಡದೆ ಇದೇ ವಿಚಾರದಲ್ಲಿ ಒಂದು ಅವಕಾಶ ಆಗಿದೆ. ಬಹುಶಃ ಇವತ್ತು ನಾವು ನಿಮ್ಮನ್ನು ನಂಬಿ ಚುನಾವಣೆಗೆ ನಿಂತಿದ್ದೇವೆ, ಕಾರ್ಯಕರ್ತರ ನಂಬಿ ನಾವು ಚುನಾವಣೆಗೆ ನಿಂತಿದ್ದೇವೆ. ಬಹುಶಃ ಇವತ್ತು SDPI ಮತ್ತು ಬಿಜೆಪಿ ನಿಮ್ಮನ್ನು ನಂಬಲಿಲ್ಲ. SDPI ಅವರು ಬಿಜೆಪಿ ನಂಬಿದ್ದಾರೆ, ಬಿಜೆಪಿ SDPI ನಂಬಿದ್ದಾರೆ, ಅದಕ್ಕೆ ಮುಖ ನಂಬಿದ್ದಾರೆ ಅಂತ ಹೇಳಿಕ್ಕೆ ನಾನು ಯೋಚಿಸುತ್ತೇನೆ. ಆದ ಕಾರಣ ತಾವು ತಮ್ಮ ಪಕ್ಷವನ್ನು ಶಕ್ತಿಯಾಗಿ ತಗೊಂಡು ಪ್ರತಿಯೊಂದು ಮನೆಯಲ್ಲಿ ಕೂಡ ತಾವು ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನು ಇನ್ನಷ್ಟು ಹೆಚ್ಚು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮೆಲ್ಲರ ಹಿರಿಯ ನಾಯಕರ ಜನತಾದ ಯೂಸುಫ್ ಮತ್ತು ರಿಜ್ವಾನ್ ಎಲ್ಲ ಟೀಮ್ನವರು ಇವತ್ತು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಕಾಂಗ್ರೆಸ್ ತತ್ವಪ್ಪಿ ನಾವು ಸಿದ್ಧಾಂತ ಕಾಂಗ್ರೆಸ್ಗೆ ಬಂದದ್ದು ದೊಡ್ಡ ಮಟ್ಟದ ಶಕ್ತಿ ನಮಗೆ ಬೊಲ್ಯಾರ್ನಲ್ಲಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಬೊಲ್ಯಾರ್ ಜನತೆ ಎಲ್ಲರ ಪರವಾಗಿ, ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಅವರು ಸ್ವಾಗತಿಸಿಕೊಂಡು ಎಲ್ಲರ ಪರವಾಗಿ ನಾನು ಸಾಕ್ಷಿ ನಿಲ್ಲಿಸುವ ಮಾತನ್ನು ಹೇಳ್ತೇನೆ. ಯಾವ ವಿಶ್ವಾಸವನ್ನು ಇಟ್ಟುಕೊಂಡು ತಾವೆಲ್ಲ ನಮ್ಮ ಪಕ್ಷಕ್ಕೆ ಬಂದಿದ್ದೀರಾ, ನಿಮ್ಮ ಗೌರವಕ್ಕೆ ಒಂದು ದೂರ ಕುಚ್ಚುತ್ತಿದ್ದು ಬರದ ರೀತಿಯಲ್ಲಿ, ನಿಮ್ಮ ಸ್ವಾಭಿಮಾನವನ್ನು ಉಳಿಸುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ರೀತಿ ಹೋಗುವಂತ ಒಂದು ವ್ಯವಸ್ಥಿತವಾದಿ ಜೊತೆಯಲ್ಲಿ ಹೋಗುವಂತ ವ್ಯವಸ್ಥೆ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಂಡು ಬಹುಶಃ ತಾವೆಲ್ಲರಿಗೂ ಕೂಡ ಇವತ್ತು ಬಹುಶಃ ನಮ್ಮ ನಾಯಕರು ಬರ್ಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ಇರುವಂತ ಅವಕಾಶ ಆಗ್ತದೆ. ಇದು ಬಹುಶಃ ಸತ್ಯ ಮತ್ತು ಅಸತ್ಯದ ಚುನಾವಣೆ ಆಗ್ತದೆ. ಬಿಜೆಪಿ ಮತ್ತು ಬೇರೆ ಪಕ್ಷಗಳು ಅಪಪ್ರಚಾರ ಜನರ ಬಗ್ಗೆ ಪ್ರಚಾರ ಯಾವುದೇ ಇವತ್ತು ಇಲ್ಲದಂತ ಪರಿಸ್ಥಿತಿ ಆಗಿದೆ. ಸತ್ಯ ಮತ್ತು ಅಸತ್ಯ ಚುನಾವಣೆ ಸತ್ಯ ಗೆಲ್ಲಿಸಲಿಕ್ಕೆ ಬೊಲ್ಯಾರ್ನ ಪ್ರತಿಯೊಂದು ಮನೆಯವರು ಕೂಡ ತಯಾರಾಗಿ ನಿಂತಿದ್ದಾರೆ. ಅದನ್ನು ಮೇ 13ಕ್ಕೆ ತೋರಿಸಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಸೋದರತೆ, ಪ್ರೀತಿ, ವಿಶ್ವಾಸ, ಸಮಾನತೆ ಮುಖಾಂತರ ನಾವೆಲ್ಲ ಜೊತೆ ಮುಂದೆ ಹೋಗುವಂತ ಅವಕಾಶ ಆಗ್ಲಿ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಇನ್ನು 5 ದಿವಸ ನಮ್ಗೆ ನೀವು ಕೆಲಸ ಮಾಡಿ ಮುಂದಿನ 5 ವರ್ಷ ನಾನು ನಿಮ್ಮ ಸೇವೆ ಮಾಡ್ತಾ ಹೇಳಿಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. बोलो यूपी कादर की, बोलो कांग्रेस पक्ष के। हैदर देवरगुंडी, हारिस कापिकाड, अशरफ देवरगुंडी, KM मोनाका, NM शाफी, जसीर मेसरी, उबैदुल्ला कलमार, अजीज मजी, सत्तार बोलियार, बशीर कापिकाड, इस्माइल हंजी, जुबाई, उस्मान, बशीर पल्ला, BH रफीक, इकबाल, ಇನ್ನಿತರ ಅಬ್ದುಲ್ ರಜಾಕ್ JDS ಪಕ್ಷದ ಕಾರ್ಯಕರ್ತರಲ್ಲದೆ SDPI ಪಕ್ಷದಿಂದ ಜಕರಿಯಾ, ಅಜೀಜ್, ಶಾಫಿ, ಫಾರೂಕ್ ಎಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಒಂದು ಅವಿಸ್ಮರಣೀಯವಾದ ಕ್ಷಣ ಇದೀಗ ಬೋಲಿಯರ್ನಲ್ಲಿ ಅವಿಸ್ಮರಣೀಯವಾದ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರುವಂತ बोलो यूपी कादर की, बोलो यूपी कादर की। शरीफ जी JDS नायकರು, ಯುವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು TH ಅಬ್ದುಲ್ ಲತೀಫ್ ಹಾಜಿ ಅವರು, ಅಜೀಜ್ ಜಬ್ಬಾರ್ TP, ಹೈದರ್ ದೇವರಗೌಡ ಎಲ್ಲರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಇದೀಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಸನ್ಮಾನ್ಯ ಯುಟಿ ಖಾದರ್ ಅವರ ಅಭಿವೃದ್ಧಿ ಗುಣಗಳಿಗೆ ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. JDS ಹಾಗೂ SDPI ಸದಸ್ಯರು बोलो यूपी कादर की, बोलो यूपी कादर की, बोलो कांग्रेस पार्टी की, बोलो कांग्रेस पार्टी की। यूटी के उल्लालद कदर यूटी कादर की, कादर 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 यूटी के सामरस्यದ सरदार यूटी कादर की, अभिवृद्धि सरदार यूटी कादर की, कादर कादर
ಅಜೀಜ್ ಜಬ್ಬಾರ್ ಡಿಪಿ ಜಬ್ಬಾರ್ ಅವರು, ಹೈದರ್ ದೇವರಗುಂಡಿ ಅವರು, ಹಾರಿಸ್ ಕಾಪಿಗಾಡಿ ಅವರು, ಅದೇ ರೀತಿ ಅಸ್ರಫ್ ದೇವರಗುಂಡಿ, KM ಮೋನಾಕ, ಕುಡಿಬೈಲ್ ಮೋನಾಕ, NM ಸಾಫಿ ಕರ್ಮಾರು, ಬಸೀರ್ ಮೇಸ್ತ್ರಿ, ಉಬೈದುಲ್ಲಾ ಕರ್ಮಾರ್, ಅಜೀಜ್ ಮಜಿ, ಸತ್ತಾರ್ ಬೋಲಿಯಾರ್, ಬಸೀರ್ ಕಾಪಿಕಾಡ್, ಇಸ್ಮಾಯಿಲ್ ನಲಿಕೆದುಗುಡ್ಡೆ, ಜುಬೈರ್, ಉಸ್ಮಾನ್ ಎಂಜಿ, ಬಸೀರ್ ಪಲ್ಲಾ, BH ರಫೀಕ್, ಇಕ್ಬಾಲ್ ಇವರೆಲ್ಲರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಇವರಿಗೂ ಬಂದಂಥ ಎಲ್ಲ ಅತಿಥಿಗಳಿಗೂ ಎಲ್ಲ ನಾಯಕರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಧನ್ಯವಾದ ಕಾರ್ಯಕ್ರಮ ಮುಕ್ತಾಯ.